ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಳೆದ 6 ತಿಂಗಳುಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ತಿಂಗಳ ಬೆಳಕು ವಿಶೇಷ ಕಾರ್ಯಕ್ರಮ 6ನೆಯ ತಿಂಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ಒಬ್ಬರು ಈ ತಾಲೂಕಿನ ಸಾಧಕರನ್ನು ಗೌರವಾನ್ವಿತರನ್ನು ಗೌರವ ಅತಿಥಿಯಾಗಿ ಕರೆಯುವುದು ವಾಡಿಕೆ. ಈ ತಿಂಗಳ ಗೌರವ ಅತಿಥಿಯಾಗಿ ನಮ್ಮೂರಿನ ಹೃದಯವಂತ ಸಮಾಜ ಸೇವಕರಾದಂತಹ ಬಾಬು ಪಿಲಾರ್ ಅವರನ್ನು ನಾವು ಕೇಳಿಕೊಂಡಿದ್ದೇವೆ. ದಯವಿಟ್ಟು ಬಾಬು ಪಿಲಾರ್ ಮತ್ತು ಅವರನ್ನು ಗೌರವಿಸಲಿರುವಂತಹ ಇನ್ನೊಬ್ಬ ಸಾಧಕ ಶ್ರೀಯುತ ಶ್ರೀನಾಥ್ ಹೆಗಡೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲದ ಅಧ್ಯಕ್ಷರಾದಂತಹ ಸನ್ಮಾನಿತ ಶ್ರೀಯುತ ವಸಂತ ಎನ್ ಕೊಣಾಚ್ ಅವರು ಕೂಡ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಗೌರವವನ್ನು ಸ್ವೀಕರಿಸಲಿರುವಂತಹ ಬಾಬು ಪಿಲಾರ್ ಮತ್ತು ಅವರನ್ನು ಗೌರವಿಸುವುದಕ್ಕಾಗಿಯೇ ಬಂದಿರುವ ನಮ್ಮ ಆತ್ಮೀಯರಾದಂತಹ ಅಭಯಾಶಯ ಕೊಣಾಜೆ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀನಾಥ್ ಹೆಗಡೆ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸಂಘದ ಅಧ್ಯಕ್ಷರು ಕೂಡ ಜೊತೆಯಾಗಿದ್ದಾರೆ ಮತ್ತು ಎಲ್ಲ ಪತ್ರಕರ್ತರು ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರೆಲ್ಲರೂ ಜೊತೆಯಾಗಿದ್ದೀರಿ. ಒಂದು ಅತ್ಯಂತ ಅನುಭೂತಿಯ ಒಂದು ದಿನ ಇದು. ಇವತ್ತು ನಾವು ನಮ್ಮ ಇಬ್ಬರು ಯಾರು ಸಾಧಕರಿದ್ದಾರೆ ಅವರ ಹತ್ರ ಮುಕ್ತವಾಗಿ ಮಾತನಾಡುವಂಥ ಅವಕಾಶ ಕೂಡ ಸಿಕ್ಕಿದೆ. ಈ ಒಂದು ನಮ್ಮ ಗೌರವಾನ್ವಿತರನ್ನು ಸ್ವಾಗತಿಸುವುದಕ್ಕಾಗಿ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ನಾಯಕ್ ಅವರು ಈಗ ಸ್ವಾಗತಿಸಲಿದ್ದಾರೆ. ಎಲ್ರಿಗೂ ಸ್ವಾಗತ. ಉಳ್ಳಾಲ ಪ್ರೆಸ್ ಕ್ಲಬ್ ವತಿಯಿಂದ ನಡೆಯುತ್ತಿರುವ ಈ ತಿಂಗಳ ಬೆಳಕು ಗೌರವ ಅತಿಥಿಗೆ ಇಂದು ಮುಖ್ಯ ಅತಿಥಿಯಾಗಿ ನಮ್ಮ ಹಸೆಗೋಳಿಯ ಅಭಯಾಶ್ರಮದ ಸಂಚಾಲಕರಾದಂತಹ ಶ್ರೀನಾಥ್ ಹೆಗಡೆ ಅವರು ಬಂದಿರುತ್ತಾರೆ. ನಿಮಗೆಲ್ಲರಿಗೂ ಗೊತ್ತುಂಟು, ಕಳೆದ ಹಲವು ವರ್ಷಗಳಿಂದ ನಾವು ಅಭಯಾಶ್ರಮದಲ್ಲಿ ಒಂದು ವೃದ್ಧರಿಗೆ ಒಂದು ಆಶ್ರಯ ಕೊಡುವ ಅದೊಂದು ತಾಣ, ಪ್ರಕೃತಿಯ ಒಂದು ರಮಣೀಯ ಒಂದು ದೃಶ್ಯ ಅಲ್ಲಿ ಕಾಣಸಿಗ್ತದೆ ನಮಗೆ. ನಾವು ಅನೇಕ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗ್ತೇವೆ. ಒಂದು ರಮಣೀಯ ಪ್ರಕೃತಿಯ ನಡುವೆ ಶ್ರೀನಾಥ್ ಹೆಗಡೆಯವರು ಅಲ್ಲಿ ಅಭಯಾಶ್ರಮವನ್ನು ನಿರ್ಮಿಸಿದ್ದಾರೆ. ಆ ಮೂಲಕ ಅವರೊಂದು ವೃದ್ಧರ ಸೇವೆಯನ್ನು ಮಾಡುತ್ತಿದ್ದಾರೆ. ಅವರ ಬಗ್ಗೆ ಮುಂದೆ ವರದಿಯನ್ನು ಹೇಳಲಿಕ್ಕಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ನೀಡುತ್ತಿದ್ದೇನೆ. ಅವರಿಗೆ ನಮ್ಮ ಸಂಘದ ಪದಾಧಿಕಾರಿಯಾದಂತಹ ಬಶೀರ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಪದಾಧಿಕಾರಿಯಾದಂತಹ ಬಶೀರ್ ಕಲ್ಕಟ್ಟ ಅವರು ಹೂವನ್ನು ಕೊಟ್ಟು ಶ್ರೀನಾಥ್ ಹೆಗಡೆ ಅವರನ್ನು ಸ್ವಾಗತಿಸಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಬು ಪಿಲಾರ್ ಇವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಗೌರವಿಸಲಿದ್ದೇವೆ. ಬಾಬು ಪಿಲಾರ್ ಅವರು ಅನೇಕ ವರ್ಷಗಳಿಂದ ಯಾರೇ ನಮ್ಮ ಈ ಉಳ್ಳಾಲ ಪರಿಸರದಲ್ಲಿ ಮೃತಪಟ್ಟರೆ ನಾನು ನೋಡ್ತಾ ಇರ್ತಾನೆ, ಚಿಕ್ಕದಿಂದನೂ ನೋಡ್ತಿದ್ದಾನೆ. ಇವರಿಗೆ ಯಾರು ಗಾಳಿ ಹೇಳ್ತದ ಸೊಳ್ಳೆಗಳು ಹೇಳ್ತದ ಗೊತ್ತಿಲ್ಲ. ಅಲ್ಲಿ ಯಾರು ಮೃತಪಟ್ಟರೆ ಸಹ ಆ ಮನೆಯಲ್ಲಿ ಇರ್ತಾರೆ. ಆದಿಯಿಂದ ಅಂತ್ಯದವರೆಗೆ, ಸ್ಮಶಾನದವರೆಗೆ ಆ ವಿಧಿವಿಧಾನವನ್ನು ಹೇಳಿ ಬಹಳ ಒಂದು ಅಚ್ಚುಕಟ್ಟಾಗಿ ಅವರ ಒಂದು ಶವ ಸಂಸ್ಕಾರವನ್ನು ಭಾರಿ ಒಂದು ಮರ್ಯಾದೆಯಲ್ಲಿ ನಡೆಸುವ ಒಂದು ಬಾಬು ಪಿಲಾರ್ ಅವರು ಈ ಮೊದಲು ನಾವು ಚಿಕ್ಕದಿರುವಾಗ ನನ್ನ ತಾಯಿ ಸಹ ಬೀಡಿ ಕಟ್ಟುತ್ತಿದ್ದರು. ಮೊದಲು ಶಾಲೆಯಲ್ಲಿ ಶ್ರೀನಾಥ್ ಹೆಗಡೆ ಅವರು ಮೊದಲು ಶಾಲೆಯಲ್ಲಿ 2 ಸ್ಕಾಲರ್ಶಿಪ್ ಸಿಗ್ತಿತ್ತು. ನಾವು ಸರ್ಕಾರಿ ಶಾಲೆಯಲ್ಲಿ ಕಲಿಯುವಾಗ ಒಂದು ಶಾಲೆಯ ಸ್ಕಾಲರ್ಶಿಪ್ ಮತ್ತು ಬಿ ಡಿ ಸ್ಕಾಲರ್ಶಿಪ್ ದೊಡ್ಡದು 450 ಸಿಗ್ತಿತ್ತು. ಆಗ ಆ ಫಾರ್ಮ್ ಫಿಲ್ಅಪ್ ಮಾಡೋದಂದ್ರೆ ತುಂಬ ತಲೆ ಬಿಸಿ. ಅದಕ್ಕೆ ಬಾಬಣ್ಣವೇ ಬೇಕು ಎಲ್ಲರಿಗೆ. ಒಂದು ಪೈಸಾ ತಗೊಳ್ಳದೆ ಆ ಫಾರ್ಮ್ ಅನ್ನು ಫಿಲ್ ಮಾಡ್ತಿದ್ರು ಆವಾಗಲೇ. ಪಾಪ ಅವರ ವೃತ್ತಿಯಲ್ಲಿ ಆರ್ಟಿಸ್ಟ್. ಆವಾಗ ಈ ಒಂದು ಬ್ಯಾನರ್ ಗೋಡೆಗೆ ಆಣಿ ಹೊಡೆದು ಅದರ ಕೈಯಲ್ಲಿ ಬರೆಯೋದು. ಸಿಕ್ಕಿತ್ತು, ಒಂದು ತಿಂಗಳಿಗೆ 2 ಬ್ಯಾನರ್ ಏನೋ ಸಿಕ್ತಿತ್ತು ಪಾಪ. ಆದರೆ ಈ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಒಂದು ಪೈಸಾ ತಗೊಳ್ತಿರ್ಲಿಲ್ಲ. ಅದರ ಎಡೆಯಲ್ಲಿ
ಆವಾಗ ಚೆಂಬುಡೆ ರುದ್ರಭೂಮಿ ಇತ್ತು. ಆವಾಗ ಇವಾಗನಾಗೆಲ್ಲ ವ್ಯವಸ್ಥೆ ಇಲ್ಲ ಅಲ್ಲಿ. ಚೆಂಬುಡೆ ರುದ್ರಭೂಮಿಯಲ್ಲಿ ಹಲೋ ಬಾಬಣ್ಣ ಕಟ್ಟಿಗೆ ಎಲ್ಲ ನಾವೇ ಕೊಂಡೋಗಿ ಎಲ್ಲ ಅಲ್ಲಿ ಒಂದು ಪರಿಸರದಲ್ಲಿ ಮರಣ ಸಂಭವಿಸಿದ್ರೆ ಅಲ್ಲಿ ಕಟ್ಟಿಗೆಯನ್ನೆಲ್ಲ ಕೊಂಡೋಗ್ಬೇಕು. ಆಗ ಈಗಿನ ಪರಿಸ್ಥಿತಿಯಾಗಿ ವೆಹಿಕಲ್ಸ್ ಇಲ್ಲ, ಟೆಂಪೋ ಎಲ್ಲ ಇಲ್ಲ, ಕೈಗಾಡಿಯಲ್ಲೆಲ್ಲ ಕೊಂಡೋಗ್ತಿದ್ರು ಇವರೆಲ್ಲ ಕಟ್ಟಿಗೆಯನ್ನು. ಅಷ್ಟು ಕಷ್ಟಪಟ್ಟು ಎಲ್ಲ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರು ಅಂತ್ಯ ಸಂಸ್ಕಾರ ಮಾಡೋದು ನಿಜಕ್ಕೂ ಅದು ಶ್ಲಾಘನೀಯ. ಮುಂದೆ ಅವರು ಬರೆದದ್ದು ವರದಿ ಓದ್ತಾರೆ, ಆದರೆ ನಮಗೆ ತಿಳಿದ ಮಟ್ಟದಲ್ಲಿ ನನ್ನ ಹತ್ತಿರದಿಂದ ನೋಡಿದವರು ಬಾಬಣ್ಣ ಬೆಳಿಗ್ಗೆ ಈಗ ಸಹ ಕಾಗೆ ಪಾರಿವಾಳಗಳು ಅವರ ಕೈಯಲ್ಲಿ ಕೈ ತುತ್ತು ತಿಂತಾರೆ. ಮೋಸ್ಟ್ಲಿ ಅದು ಅತೃಪ್ತ ಕೆಲವು ಯಾರು ಇಲ್ಲದವರ ಆತ್ಮಗಳು ಅವರ ರೂಪದಲ್ಲಿ ಬಂದೇನ ಕೈ ತುತ್ತು ತಿಂತಾರೆ ಏನೋ. ಕೆಲವು ಆತ್ಮವನ್ನು ಸಹ ಅವರು ವಶದಲ್ಲಿ ಇಟ್ಟಿರ್ಬೋದು, ಅಷ್ಟು ಕ್ಲೋಸ್ ಇದ್ದಾರೆ ಬಾಬಣ್ಣ. ಅಷ್ಟೊಂದು ಒಳ್ಳೆಯ ಸಮಾಜ ಸೇವಕರನ್ನು ಇಲ್ಲಿ ನಾವು ಇವತ್ತು ಗೌರವಿಸಲಿದ್ದೇವೆ. ಅವರಿಗೆ ಬಾಬಣ್ಣನಿಗೆ ನಾನು ಅತಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಬಾಬಣ್ಣ ಅವರಿಗೆ ವಜ್ರ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದಾರೆ. ನಮ್ಮ ಸಂಘದ ಕಾರ್ಯದರ್ಶಿ ವಜ್ರ ಗುಜರನವರು ಬಾಬು ಪಿಲ್ಲರ್ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದಾರೆ. ಹಾಗೆ ನಮ್ಮ ಸಂಘದ ಬೆನ್ನೆಲುಬು ನಮ್ಮ ಈ ತಿಂಗಳ ಬೆಳಕು ಕಾರ್ಯಕ್ರಮ ನಮ್ಮ ಸಂಘಕ್ಕೆ ಒಂದು ಆರ್ಥಿಕ ಕ್ರೋಢೀಕರಣದ ಉದ್ದೇಶದಿಂದ ನಾವು ಮಾಡ್ತಿದ್ದೇವೆ. ಎಲ್ಲರನ್ನು ಒಂದು ಪರಿಚಯಸ್ಥರನ್ನು ಅತಿಥಿಗಳನ್ನಾಗಿ ಇಲ್ಲಿ ಕರೆಸುವ ಒಂದು ಮಹತ್ ಕಾರ್ಯ ಮಾಡುವುದು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶಶಿಧರ್ ಪೊಯ್ಯತ್ ಬೈಲು ಅವರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಸಂಘದ ಅಧ್ಯಕ್ಷರಾದ ಪ್ರೀತಿಯ ವಸಂತ್ ಕೊಣ್ಣಜಿ ಅವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತಾ ನಿಮ್ಮೆಲ್ಲರಿಗೂ ನನ್ನ ಸಹಪಾಠಿಗಳು ನೀವೆಲ್ಲರೂ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ, ನಿಮಗೂ ಸ್ವಾಗತವನ್ನು ಕೋರುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಅತಿಥಿಗಳನ್ನು ಮತ್ತು ನಮ್ಮೆಲ್ಲರನ್ನ ಸ್ವಾಗತಿಸಿದಂಥ ದಿನೇಶ್ ನಾಯಕ್ ನಿಮಗೂ ಕೂಡ ಸ್ವಾಗತ. ಅವರು ಮಾತಾಡ್ತಾ ಹೇಳಿದರು ಶಶಿಧರ ಪೊಯ್ಯತ್ ಬೈಲು ಎಲ್ಲರನ್ನು ಕ್ರೋಢೀಕರಿಸ್ತಾರೆ ಅಂತ. ಖಂಡಿತವಾಗಿ ಹಾಗೆಲ್ಲ. ಈ ಒಂದು ಕಾರ್ಯಕ್ರಮದ ಉದ್ದೇಶವೇ ನಮ್ಮ ಮಂಗಳೂರು ಪತ್ರಕರ್ತರ ಸಂಘ ಅಥವಾ ಪ್ರೆಸ್ ಕ್ಲಬ್ಬಲ್ಲಿ ಆಗ್ತಾ ಇದ್ದಂತಹ ಕಾರ್ಯಕ್ರಮದ ಒಂದು ತುಣುಕಾಗಿ ನಮ್ಮ ತಾಲೂಕಿನಲ್ಲಿರುವಂತಹ ಸಾಧಕರನ್ನು ಗೌರವಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ತಿಂಗಳಿಗೊಮ್ಮೆ ಒಂದು ವಕೀಲಾಪನೆ ಅಂತ ಹೇಳ್ತೇವಲ್ಲ, ಆ ರೀತಿ ನಾವೆಲ್ಲ ಒಟ್ಟು ಸೇರಬೇಕು ಅನ್ನೋ ಕಾರಣಕ್ಕಾಗಿ ಈ ತಿಂಗಳ ಬೆಳಕನ್ನು ನಾವು ಆಯೋಜಿಸಿಕೊಂಡದ್ದು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳು ಅವರ ಬಗ್ಗೆ ಬಗೆದಷ್ಟು ಮುಗಿಯುವುದಿಲ್ಲ, ಆ ರೀತಿಯ ಒಂದು ಜೀವನಾನುಭವವನ್ನು ಹೊಂದಿರುವಂತಹ ಇಬ್ಬರು ಸಾಧಕರು ನಮ್ಮ ಜೊತೆಗಿರುವಂಥದ್ದು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಕಾರ್ಯಕ್ರಮದ ಹಾಗೆ ನಮ್ಮ ಅತಿಥಿಯನ್ನು ಗೌರವಿಸಬೇಕು ಅಂತ ಕೇಳಿದರೆ ಶ್ರೀನಾಥ್ ಹೆಗಡೆಯವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಾಗ ಇದ್ದಂಥ ಒಂದೇ ಒಂದು ಷರತ್ತು, ಶಶಿಧರ್ ಈರು ಪಂಡನಾಡೆ ಈರಿಲೆತ್ತಿನಾಡೆ ಈರು ಬನ್ನ ಸಮಯಕ್ಕೆ ಅನ್ಬರ್ಪೆ ಆಂಡ ವಾ ಕಾರಣಗಳ ಎಂಕ್ ಇರು ಶಾಲ್ ಪಾಡರೆ ಇಜ್ಜಿ ಈರೆಂಕ್ ಮಾಲೆ ಪಾಡರೆ ಇಜ್ಜಿ ಹೀಗೆ ಹೇಳಿದವರು ನಮ್ಮ ಶ್ರೀನಾಥಣ್ಣ. ಅವರು ಅದೊಂದು ರೂಢಿಸಿಕೊಂಡಂತಹ ಪರಂಪರೆ. ಅವ್ರು ಹೇಳೋದು ಎಂಕರಣ ಒಂದಪ್ಪುನೆ ಐಟಮ್ ಅಂದಾಯ ಪಿರೋರ ಮಾಲೆ ಪಾಡವನೆ ಅಂತೇಳಿ. ಇರಲಿ, ಅವರ ಆ ಜೀವನದ ಅವರು ಇಟ್ಟುಕೊಂಡಿರುವಂಥ ಒಂದು ಉದ್ದೇಶ ಅದು. ಹಾಗಿದ್ದರೆ ನಾವು ಕೂಡ ಅದೇ ರೀತಿ ನಡೆಸ್ಕೊಳ್ಬೇಕು. ಒಂದು ಪುಣ್ಯಕ್ಕೆ ಒಂದು ಹೂವನ್ನು ತಗೊಂಡಿದ್ದಾರೆ ಅನ್ನೊಂದು ಸಂತೋಷ. ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಶ್ರೀನಾಥಣ್ಣನನ್ನು ಸನ್ಮಾನಿಸುವಂಥ ಕಾರ್ಯಕ್ರಮಕ್ಕೆ ಖಂಡಿತ ಕೈ ಹೆಚ್ಚುವುದಿಲ್ಲ. ಕೇಳಿದರೆ ಅವರು ನನ್ನ ಹತ್ರ ಓತು ತಗೊಂಡು ಸಾಗಿದೆ. ಈಗ ನಾವು ಸನ್ಮಾನದತ್ತ ಹೋಗೋದು. ಇವತ್ತಿನ ಸಾಧಕರು ಬಾಬು ಪಿಲಾರ್ ಅವರ ಬಗ್ಗೆ ಹೇಳುವಾಗಲೇ ಇಡೀ ನಮ್ಮ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ವಲಯದಲ್ಲಿ ಅತ್ಯಂತ ಸಂತೋಷ, ಎಲ್ಲರ ಮುಖದಲ್ಲೂ ಕೂಡ ಅತ್ಯಂತ ಸಂತೋಷ ಆಯಿತು ಮೊನ್ನೆ ಮೀಟಿಂಗಲ್ಲಿ. ಯಾಕೆ ಹೇಳಿದರೆ ಒಬ್ಬ ರೈಟ್ ಪರ್ಸನನ್ನು ಒಂದು ಸಮಯಕ್ಕೆ ಸರಿಯಾಗಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಯಾಕೆ ಹೇಳಿದರೆ ಅದು ಮುಂದಕ್ಕೆ ನಿಮಗೆ ಗೊತ್ತಾಗ್ಬೋದು, ಹೇಗೆ ಅದು ಹೌದಲ್ಲೋ ಗೊತ್ತಿಲ್ಲ. ಒಂದು ಸುದ್ದಿ ಇದೆ, ಅದು ಸತ್ಯ ಆಗಲಿ ಅಂತ ಹಾರೈಸ್ತಾ ನಮ್ಮ ಬಾಬು ಪಿಲಾರ್ ಅವರ ಬಗ್ಗೆ ಎಂಕೆ ಪಾತ್ರರ ಅವಕಾಶ ಕೊರಡು ಅಂತ ಕೇಳಿದ್ದು ನಮ್ಮ ಮೋಹನ್ ಕುತ್ತಾರ್ ಅವರು. ಅವರೇ ಅವರ ಬಗ್ಗೆ ಹೇಳ್ತಾರೆ. ಮುಂದಕ್ಕೆ ಮೋಹನ್ ಕುತ್ತಾರ್ ಅವರು. ಎಲ್ಲರಿಗೆ ಸ್ವಾಗತ ಕೋರುತ್ತಾ. ಬಾಬು ಪಿಲ್ಲರ್ ಅವರ ಒಂದಿಷ್ಟು ವಿವರಗಳು ಹೀಗಿವೆ. ಮಾಡುವ ಕೆಲಸಗಳೆಲ್ಲವೂ ಮನಸ್ಸಿಗೆ ಮುಟ್ಟಬೇಕು, ಆದರೆ
ಮನಸ್ಸಿಗೆ ಮುಟ್ಟುವ ಕಾರ್ಯಗಳೆಲ್ಲವೂ ಇತರರ ನೋವಿಗೆ ದಾರೆ ಎರೆಯುವ ವ್ಯಕ್ತಿತ್ವವೇ ಬಾಬು ಪಿಲಾರ್. ಇನ್ನೊಬ್ಬರ ದುಃಖಗಳಲ್ಲಿ ಭಾಗಿಯಾಗುವವರ ಸಂಖ್ಯೆ ಬಹಳಷ್ಟು ಕಡಿಮೆ. ಆದರೆ ಬಾಬು ಪಿಲಾರ್ ಇವರ ಇನ್ನೊಬ್ಬರ ದುಃಖಗಳಲ್ಲೇ ತಮ್ಮ ಸಂತೃಪ್ತಿಯನ್ನು ಕಾಣ್ತಿದ್ದಾರೆ. ದಾರದ ಬಾಗಿಲು ನಿವಾಸಿ ದಿವಂಗತ ಮೈನಪ್ಪ ಬೆಳ್ಚಾಡ, ದಿವಂಗತ ಕಲ್ಯಾಣಿ ಎಂಬವರ 6 ಮಂದಿ ಮಕ್ಕಳಲ್ಲಿ ಬಾಬು ಪಿಲಾರ್ ಅವರು 4ನೇವರು. ಹಾಗೆ SLC ವರೆಗೆ ಕಲಿಕೆಯನ್ನು ಶಿಕ್ಷಣ ಹೊಂದಿರುವ ಇವರು ಪೇಂಟರ್ ವೃತ್ತಿಯಾಗಿ ತಮ್ಮ ಉದ್ಯೋಗವನ್ನು ಆರಂಭಿಸಿದರು. ಹೀಗೆ ಮನೆಗೆ ಒಂದು ಹೆಸರು ಬರೀಲಿಕ್ಕೆ ಅಂತ ಪೇಂಟರ್ ಆಗಿ ಹೋದವರು ಮನೆಗೆ ಹೆಸರು ಬರಿಬೇಕು ಅಂತ ಒಂದು ಯಾರು ಅವರ ಗುತ್ತಿಗೆದಾರ ಹೇಳಿದಂತೆ ಹೆಸರು ಬರೆದ ತಕ್ಷಣ ಅವರು ಮತ್ತೆ ಏನು ಆ ಬರೆದ ಅಕ್ಷರಗಳ ಅಷ್ಟು ಸಾಮ್ಯತೆ ಇರೋದ್ರಿಂದ ಅವರು ಮತ್ತೆ ಕಲಾವಿದನಾಗಿ ಹೊರಹೊಮ್ಮಿರುವ ಕಥೆಯೇ ಬೇರೆ ಇದೆ. ಹಾಗೆ ವೃತ್ತಿ ಜೀವನವೇ ಬದಲಾಯಿತು ಅವ್ರದ್ದು. ಬ್ಯಾನರಿಗೆ ಹೆಸರು ಬರೆಯುವಂಥ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ಹಾಗೆ ಹೀಗೆ ಬ್ಯಾನರ್, ಬಟ್ಟೆ ಬ್ಯಾನರ್ ಅವಾಗ ಖ್ಯಾತಿಯನ್ನು ಗಳಿಸಿತ್ತು. ಅದಕ್ಕಾಗಿ ಒಂದು ವೃತ್ತಿಯನ್ನು ಆರಂಭಿಸಿ ತೊಕ್ಕೋಟ್ನಲ್ಲಿ ಬಹಳಷ್ಟು ಜನಜನಿತರಾಗಿ ಬಟ್ಟೆ ಬ್ಯಾನರ್ ಬರೆಯುವವರಾಗಿ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು. ಹೀಗೆ ವೃತ್ತಿ ಜೊತೆಗೆ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಇವರ ಏನು ಒಂದು 1982ರಲ್ಲಿ ಜೂನ್ ಜುಲೈ ತಿಂಗಳಿನಲ್ಲಿ ಇವರು ಒಂದು ಏನಂದ್ರೆ ಹಿಂದೂ ಸಂಸ್ಕೃತಿ ಪ್ರಕಾರ ಅಂತಿಮ ಕ್ರಿಯೆಗಳನ್ನು ಹೇಗೆ ನಡೆಸಬೇಕು ಅಂತ ಅನ್ನುವ ವಿಚಾರದಲ್ಲಿ ಸಾಕಷ್ಟು ಪಳಗಿದವರು. ಆರಂಭದಲ್ಲಿ 1500 ಅಂತಿಮ ಸಂಸ್ಕಾರವನ್ನು ನಡೆಸಿದವರು. ಅಂದ್ರೆ ಒಂದು ಮೃತದೇಹವನ್ನು ಅಂತಿಮ ಕೊನೆಯವರೆಗೂ ಅದರ ಎಲ್ಲ ಕೆಲಸಗಳನ್ನು ಮಾಡಿದವರು. ಆನಂತರ ಕ್ರಮೇಣ ಮೃತದೇಹಗಳ ಅಂತಿಮ ಸಂಸ್ಕಾರದಲ್ಲಿ ಅಂದರೆ ಅದನ್ನು ಏನು ಆರಂಭದಿಂದ ಅದಕ್ಕೆ ಯಾವೆಲ್ಲ ಅಲಂಕಾರ ಆಗಬೇಕು ಮತ್ತು ಕ್ರಿಯೆಗಳು ಏನು ಬೇಕು ಅದನ್ನೆಲ್ಲ ಈವರೆಗೆ ಒಂದು 4500ವರೆಗೆ ಮಾಡಿದವರು ಬಾಬು ಪಿಲಾರ್. ಈ ಕುರಿತು ಅವರು ಏನಂದ್ರೆ ಅವರ ಒಂದು ನೆನಪಿಗಾಗಿ ಕ್ಯಾಲೆಂಡರ್ನಲ್ಲಿ ಇಟ್ಟಿರುವಂಥದ್ದು. ಹಾಗಾಗಿ ಅಷ್ಟು ಸಂಖ್ಯೆ ಅವರ ನೆನಪಲ್ಲಿ ಇರುತ್ತದೆ. ಹಾಗೆ ಇವರ ಈ ಪುಣ್ಯ ಕಾರ್ಯಕ್ಕೆ ಇವರಿಗೆ ಇರುವ 3 ಪುತ್ರಿಯರು ಒಳ್ಳೆ ಉತ್ತಮ ಇದರಲ್ಲಿದ್ದಾರೆ. ಒಬ್ರು ಇಂಜಿನಿಯರ್ ಆಗಿ, ಅದು ಬೇರೆ SNQ ಮೆರಿಟ್ನಲ್ಲಿ ಸೀಟ್ ಸಿಕ್ಕಿ ಬಹಳ ಕಡಿಮೆ ಮೊತ್ತದ ಫೀಸ್ನಲ್ಲಿ ಇಂಜಿನಿಯರ್ ಆಗಿ ಈಗ ಕೆಲಸ ಆರಂಭಿಸಿದ್ದಾರೆ. ದ್ವಿತೀಯ ಪುತ್ರಿ BCom ಪದವಿದ್ದಾರೆ, ಅವರು ಬ್ಯಾಂಕ್ನಲ್ಲಿ ಸೇವೆ ನಿರ್ವಹಿಸ್ತಾ ಇರೋದು. ಹಾಗೆ ಇನ್ನೊಬ್ಬಳು ಪುತ್ರಿ ವೈದ್ಯಕೀಯ ಕಲಿಬೇಕು ಅನ್ನುವ ಆಕಾಂಕ್ಷೆಯಲ್ಲಿ ಇರುವವರು. ಹಾಗೆ ಬರವಣಿಗೆಯಲ್ಲೂ ಇವರಿಗೆ ಆಸಕ್ತಿ ಹೆಚ್ಚು ಇರುವುದರಿಂದ ಮುಂಗಾರು ಪತ್ರಿಕೆಯಲ್ಲಿ ಒಡ್ಡಾರ್ಸೆ ಅವರ ಜೊತೆ ಉತ್ತಮ ಸಂಪರ್ಕದಲ್ಲಿದ್ದವರು. ಹಾಗೆ ಮುಂಗಾರು ಪತ್ರಿಕೆಯಲ್ಲಿ ಬರಿತಾ ಇರಬೇಕಾದ್ರೆ ಉದಯವಾಣಿ ಜೊತೆಯಲ್ಲೂ ಒಟ್ಟು ಬರೆಯಲಿಕ್ಕೆ ಆರಂಭಿಸಿ ಒಂದು ತೊಕ್ಕೋಟು ಚೆಕ್ ಪೋಸ್ಟ್ ಕುರಿತ ಒಂದು ವರದಿ ಆವಾಗ ಬಹಳ ಪರಿಣಾಮಕಾರಿಯಾಗಿ ಪ್ರತಿಫಲ ಸಿಕ್ಕಿತ್ತು. ಅಂದ್ರೆ ಮೀನಿನ ಲಾರಿಗಳಿಗೆ ನೀರು ಹರಿಸುವ ಕುರಿತು ಮಾಡಿರುವ ವರದಿ ಉದಯವಾಣಿಯಲ್ಲಿ ಬಂದ ತಕ್ಷಣ ಅದು ಫಲಶ್ರುತಿಯಾಗಿ ಆ ಲಾರಿಗಳನ್ನು ಏನು ದೂರ ಅದರ ಮೇಲೆ ಕ್ರಮ ತೆಗೊಳ್ಳುವಂತ ಕೆಲಸ ಕೂಡ ಆಗಿತ್ತು. ಹಾಗೆ ಮತ್ತೆ ಈಗಿನ ಜನರೇಷನ್ ಪ್ರಕಾರ ಎಲ್ಲ ಮನೆಯಲ್ಲಿ ಖಾಲಿ 1-2 ಜನ ಇರೋದು ಮಾತ್ರ. ಆದ್ರೆ ಬಾಬಣ್ಣನವರ ಮನೆಯಲ್ಲಿ ಈಗಲೂ ಜಾಯಿಂಟ್ ಫ್ಯಾಮಿಲಿ, 2 ಮನೆ ಆದ್ರೂ ಅಡಿಗೆ ಮಾತ್ರ ಒಂದೇ ಮನೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಈಗಲೂ ಅವರು ಆ ಹಿಂದಿನ ಸಂಸ್ಕೃತಿಯನ್ನು ಏನು ಈಗಲೂ ಉಳಿಸ್ತಾ ಇದ್ದಾರೆ. ಇದೆಲ್ಲ ಅವರು ಏನು ಇಷ್ಟರವರೆಗೆ ಮಾಡಿರುವಂತ ಈ ದುಃಖಿತರ ಮನೆಯಲ್ಲಿ ಮಾಡಿರುವಂತ ಸೇವಾ ಕಾರ್ಯದ ಫಲ ಅಂತ ಹೇಳ್ಬೋದು. ಹಾಗೆ CITU ರಾಜ್ಯ ಸಮಿತಿ ಸದಸ್ಯರು, ಜಿಲ್ಲಾ ಸಮಿತಿ ಸದಸ್ಯರು ಹಾಗೂ ಕೋಟೆಕಾರ್ ಸರ್ಕಲ್ BD ಲೇಬರ್ ಯೂನಿಯನ್ ಜಾಯಿಂಟ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗೆ ಪಕ್ಷದ ಕಚೇರಿಯಲ್ಲಿ ಕೂಡ ಸುಮ್ಮನೆ ಖಾಲಿ ವೇದಿಕೆಗಳಲ್ಲಿ ಕಾಣಿಸದೆ BD ಸ್ಕಾಲರ್ಶಿಪ್, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್, ಇದ್ರ ಎಲ್ಲ ತಮ್ಮನ್ನು ಅರ್ಜಿ ಬರೆಯುವಂತಹ ಕಾಯಕದಲ್ಲಿ ತೊಡಗಿಸಿಕೊಂಡವರು. ಈವರೆಗೆ ಒಂದು ವರ್ಷದಲ್ಲಿ ಅವರು ಖಾಲಿ ಒಂದು 6500 ಮಂದಿಗೆ ಸ್ಕಾಲರ್ಶಿಪ್ ಅನ್ನು ಏನು ಅರ್ಜಿ ಬರೆದುಕೊಟ್ಟು ದೊರಕಿಸಿಕೊಟ್ಟವರು. ಹಾಗೆ ಅಷ್ಟು ಮಕ್ಕಳು ಕೂಡ ಇವರನ್ನು ಒಂದು ಈವರೆಗೂ ನೆನಪಲ್ಲಿ ಇಟ್ಟುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ.
ಹಾಗೆ ಈಗ ಡಿಜಿಟಲೀಕರಣ ಪ್ರಭಾವದಿಂದಾಗಿ ಈಗ ಸ್ಕಾಲರ್ಶಿಪ್ ಅಂತ ವ್ಯವಸ್ಥೆ ಇಲ್ಲ. ಆದ್ರೂ ನಾನು ಅಂತ ಏನೇ ಕೆಲಸ ಇದ್ರು ಈಗಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೋ ಸಹಕಾರ ಆಗ್ಬೇಕಾದ್ರೂ ನಾನು ರೆಡಿ ಅನ್ನುವ ಬಾಬಣ್ಣ ಕೇವಲ ರಾಜಕೀಯ ಧುರೀಣರಾಗಿ ಅಲ್ಲದೆ ಸಾಮಾಜಿಕವಾಗಿ ಹಾಗೂ ಈ ದುಃಖಿತರ ಕಣ್ಣೀರೊರೆಸುವ ಕೆಲಸದಿಂದ ಹಿಡಿದು ಬಹುತೇಕ ಉತ್ತಮ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಇವರಿಗೆ ಶೀಘ್ರ ಒಂದು ರಾಜ್ಯ ಪ್ರಶಸ್ತಿ ಮತ್ತೊಂದು ರಾಷ್ಟ್ರ ಪ್ರಶಸ್ತಿ ದೊರಕಲಿ ಅಂತ ನಮ್ಮ ಎಲ್ಲರ ಆಶಯ. ಅವರ ಆಶಯ ನಿಜ ಆಗಲಿ ಅಂತಲಿ ನಮ್ಮ ಕೂಡ ಮನದ ಇಂಗಿತ. ಈಗ ಬಾಬು ಪಿಲಾರ್ ಅವರನ್ನು ಗೌರವಿಸುವುದಕ್ಕಾಗಿ ಶ್ರೀಯುತ ಶ್ರೀನಾಥ್ ಹೆಗಡೆ ಅವರ ಹತ್ರ ನಾನು ಮನವಿ ಮಾಡ್ತಾ ಇದ್ದೇನೆ. ಅವರಿಗೆ ಶಾಲು, ಸ್ಮರಣಿಕೆ ಮತ್ತು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಹಿರಿಯರಾದ ಶ್ರೀನಾಥ್ ಹೆಗಡೆ ಅವರ ಹತ್ರ ಮನವಿ ಮಾಡ್ತಾ ಇದ್ದೇನೆ. ಹೆಗಡೆಯವರು ಹೇಳಿದ್ದು ಅದೇ, ನಾನು ಸನ್ಮಾನ ಸ್ವೀಕರಿಸುವುದಿಲ್ಲ, ಎಷ್ಟು ಜನರಿಗೆ ಬೇಕಾದರೂ ಸನ್ಮಾನ ಮಾಡ್ತೇನೆ ಮತ್ತು ಮಾಡಿದ್ದೇನೆ ಅಂತೇಳಿ. ಹಾಗೆ ಬಹುಶಃ ಅವರದ್ದು ಎಷ್ಟನೇ ಸನ್ಮಾನ ಅಂತ ಗೊತ್ತಿಲ್ಲ. ಬಾಬಣ್ಣನಿಗೆ ಅವರ ಹರಿಯುವ ವ್ಯಕ್ತಿಯಿಂದ ಈ ಸನ್ಮಾನ ದೊರಕಿದೆ ಅಂತ ಭಾವಿಸ್ತೇವೆ. ಕ್ಲಬ್ಬಿನ ಸರ್ವರು ಬನ್ನಿ. ಬಾಬಣ್ಣನ ಹತ್ರ ಮಾತಾಡಲಿಕ್ಕೆ ತುಂಬ ಜನ ಇರಬೇಕಿತ್ತು ಇವತ್ತು. ತೊಂದರೆ ಇಲ್ಲ, ಎಲ್ಲ ಕ್ಯಾಮರಾಗಳಿದೆ, ಒಳ್ಳೆ ರೀತಿ ಇಂಟ್ರಾಕ್ಷನ್ ಆಗ್ತದೆ. ಬಾಬಣ್ಣನ ಒಂಜಿ 5 ವರ್ಷಕ್ಕೂ ತುಂಬ ಏನೊಂದು ಇಂಟರ್ವ್ಯೂ ಮಂತಿತ್ತೆ ಎನ್ನ ಆ್ಯಂಕರಿಂಗ್ ಲೈಫ್ದ ಭಾರಿ ಒಂಜಿ ಸಮಾಧಾನ ಕೊರನ ಸಂದರ್ಶನವು ಮಸ್ತ್ ವಿವಾತ ಐಟ್ ಒಂಜಿ ಕಡೆ ಇಟ್ಟು ಏನಾರು ಒಂಜಿ ಪ್ರಶ್ನೆ ಕೇಂಡೆ ಏರ ಒಂಜಿ ಬಂದಿತ್ತೇರು ಇಂಚ ಬಾಬಣ್ಣ ಒಲಾಂಡಲ ಒಂಜಿ ಕಾರ್ಯಕ್ರಮ ಪುರ ಅನಗ ಈರೆಗೆ ಇರಾಂಡಲ ತಿಂಡಿ ಕೊರಂಡ ಬಾಕಿ ತಗಲ್ನ ತಿಂದು ದಾಯಿ ನೆಟ್ಟಲ್ಲ ಈರ್ನ ತಿಂಡಿ ತಿಂದು ಆಪುಜಿಗೆ ದಾಯಿ ಅಂತ ಬಗಾರಿಗೆ ಕಣ್ಣೆಡ್ ನೀರು ಬರ್ತಲ್ಲ ಅರೆಗೆ ಓಲು ಏರು ತಿಂಡಿ ಕೊರಂಡಲ್ಲ 6 ತಿಂಪನಿಗೆ ತುಂಬ ನಮ್ಮ ಪುರ ಗಬ ಗಬ ತಿಂಪ 6 ತೂಪನಿ ಅವಳು ತಿನ್ನಂದು ನಕಲಿ ಏರುಲ್ಲೇರ ಬಂಡು ಎತ್ತೋ ಕಡೆ ಕಾರ್ ಪೋಪೇರಿಗೆ ಅವಳು ಎಲ್ಲೆಲ್ಲಿ ಎರಾಳ ಬೇಲದಕ್ಕಲ ಜೋಕುಲ ಗೌಡರ್ನ ಜೋಕು ಎರಾಳ ಇತ್ತೆರಂದಾಂಡ ಅಕ್ಕಲು ತಿನ್ಪುನಕಲ್ನ ಬಾಯಿಗೆ ಕೈ ತೂಂದು ಉಪ್ಪರಿಗೆ ಅಪಗಾರಿಗೆ ತಿನ್ನೀರ ಆಪುನೆ ನೇಚಿಗೆ ಅಂಚಿರೊಂಜಿ ಮನಸ್ಸು ಬಾಬಣ್ಣನ ಅಕ್ಕಲಿಗೆ 6ನ ಕೈಟಿತ್ತು ನೆನೆದಾದಾಂಡಲ ತಿನ್ಪದಾಯಿ ಬೊಕ್ಕ 6 ಆ ತಿಂಡಿನ ತಿನ್ಪು ನಡೆದಾದ ದಿಂಜೆ ತಡ ಆಪುಣಿಗೆ ಎಂದು 6ನ ಜೀವಮಾನೋಡು ಮಲ್ತೊಂದು ಪತ್ತಿನಂಚಿನ ಪಾಲಿಸಿ ಆ ಒಂಜಿ 6ನ ಗುಣನೇ ಅರೆನೆ ಇನಿ ಒಂಜಿ ಮಲ್ಲ ಸ್ಥಾನಗೆ ಎತ್ತಾದಂಡೆ 6 ಎಕಡೆ ತೆರಿಪಾಯಿ ಲೆಕ್ಕ 6 ಬೀಡಿಗೆ ಬರೆಯಿನ ಸ್ಕಾಲರ್ಶಿಪ್ಪು ಬೀಡಿದಕ್ಕಲೆ ಮಲ್ತನ ಸ್ಕಾಲರ್ಶಿಪ್ಪು ಕೃಷಿಕರಿಗೆ ಮಲ್ತನ ಸ್ಕಾಲರ್ಶಿಪ್ ಬರವಣಿಗೆ ಅವು ಏತು ಮಾಡೋದು ಲೆಕ್ಕ ಜಾಂಡ 6 ವಾ ಇಲ್ಲಗೆ ಸೂತಕದ ದಿನಟ್ಟು ಪೋದು ಅಕ್ಕಲು ಮಾತೆರ್ಲ ಬೇಜಾರಡು ಉಪ್ಪುನ ಪೊರ್ತುಡು ಲೋಕನೇ ಅಡಿಮೇಲಾಯನಂಚಿನ ಪರಿಸ್ಥಿತಿ ಕೆಲವು ಉಪ್ಪುನಂಚಿನ ಪೊರ್ತುಡು ಅಕ್ಕಲಿಗೆ ಆನಿದ ದಿನಕ್ಕೂ ಬೋಡಾಯಿನ ಧೈರ್ಯವನ್ನು ಆಕ್ಸಿಜನ್ ದಿಂಜವನ ಬಾಬಂಡಿ ಅರಡ ನಿಖಲಿಗೆ ದಾದಪುರಕ್ಕೆ ನೀರುಂಟು ಮಾತೆಲ್ಲ ಇತ್ತ ಕೇಳಲಿ ನೀವೆಲ್ಲರೂ ಕೂಡ ಏನೆಲ್ಲ ಬಾಬಣ್ಣನ ಹತ್ರ ಕೇಳಲಿಕ್ಕೆ ಅದನ್ನು ಕೇಳಿ ತಿಳ್ಕೊಳ್ಳಿ. ಈಗ ನಮ್ಮ ಮುಂದೆ ಇಂಟ್ರಾಕ್ಷನ್ಗಾಗಿ ಬಾಬಣ್ಣನ ಹತ್ರ ಮಾತಾಡಿದ ಮೇಲೆ ನಾನು ಮಾತಾಡ್ತೇನೆ ಅಂತ ಹೆಗ್ಡೆ ಅವರು ಹೇಳಿದ್ದಾರೆ. ಹಾಗಿರುವ ಕಾರಣ ಬಾಬಣ್ಣನ ಹತ್ರ ಒಂದು ಮುಕ್ತವಾದ ಸಂದರ್ಶನ. ಮೊದಲನೇದಾಗಿ ನಾನು ಈ ಮುಂಚೆ ಎಲ್ಲ ಪ್ರೆಸ್ ಮೀಟಿಂಗ್ ಕರೆದರೆ ಅಲ್ಲಿ ಹೋಗುವಾಗ ಅಲ್ಲಿ ಹಲವಾರು ಪ್ರಶ್ನೆ ಕೇಳ್ತಾಯಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟು. ಈಗೆಲ್ಲ ಅದು ಬದಲಾಗಿದೆ. ಅಂಥ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು.
ಈ ದಿನದಲ್ಲಿ ಅದೆಲ್ಲ ಚೇಂಜ್ ಆಗಿದೆ. ವರದಿ ಮಾಡೋದು, ಅದನ್ನು ಪತ್ರಿಕೆಗೆ ಕಳುಹಿಸುವುದು, ಪತ್ರಿಕೆಯಲ್ಲಿ ಮರುದಿವಸ ಬಂದಿದೆ ಅಂತ ನೋಡುವುದು, ವರದಿ ಕೊಟ್ಟವರು ಮತ್ತು ವರದಿ ಮಾಡಿಸುವವರು ಎಲ್ಲ ನೋಡುವುದು, ನೋಡಿ ಬಂದಿದ್ದರೆ ಸ್ವಲ್ಪ ತೃಪ್ತಿ ಪಡುವುದು, ಮರುದಿವಸ ಅದೇ ಥರ ಅವರ ದೈನಂದಿನ ಕಾರ್ಯ ಮಾಡ್ತಾ ಹೋಗುವಂಥ ಒಂದು ಪದ್ಧತಿ ಇತ್ತು. ಈಗ ಅದು ಇದರಲ್ಲಿ ನನಗೆ ಮೊದಲನೇದಾಗಿ ಹೇಳಬೇಕಂದ್ರೆ, ಇಂಥ ಒಂದು ಸಮಾಜಮುಖಿಯಾಗಿ ಮಾಡುವಂಥ ನಿಮ್ಮ ಈ ಪ್ರೆಸ್ ಕ್ಲಬ್ನವರ ಈ ಕಾರ್ಯಕ್ಕೆ ನಾನು ಮೊದಲನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ವೃತ್ತಿ ಜೀವನದಲ್ಲೂ ನಾನು ಪೇಂಟರ್ ಆಗಿ ಫಸ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಹಾಗೆ ಮಾಡ್ತಿರುವಾಗ ಒಂದು ಕಡೆ ಈ ಮಣ್ಣಗುಡ್ಡೆ ಎಂಬಲ್ಲಿ ಅಣ್ಣ ತಮ್ಮಂದಿರು ಇಬ್ಬರು ಒಂದೇ ರೀತಿಯ ಮನೆ ಕಟ್ಟಿದ್ರು. ಆ ಒಂದೇ ರೀತಿಯ ಮನೆಗೆ ಒಂದೇ ರೀತಿಯ ಹೆಸರು ಬರೀಬೇಕು ಅಂತ ಅವ್ರದ್ದೊಂದು ಸಲಹೆ ಇತ್ತು. ಆದರೆ ನನ್ನ ಒಬ್ಬರ ಗುತ್ತಿಗೆಯವರ ಅಡಿಯಿಂದ ನಾನು ಕೆಲಸಕ್ಕೆ ಹೋಗ್ತಾ ಇದ್ದದ್ದು. ಆ ಸಮಯದಲ್ಲಿ ಅವರಿಗೆ ಪೇಂಟರ್ಗಳು, ಆರ್ಟಿಸ್ಟ್ಗಳು ಯಾರೂ ಸಿಗಲಿಲ್ಲ ಅಲ್ಲಿ. ಕೊನೆಗೆ ಮರುದಿವಸ ಮನೆ ಒಕ್ಕಲು ಅವ್ರದ್ದು ಗೃಹ ಪ್ರವೇಶ, ಹೆಸರು ಬರದೇ ಆಗಲಿಲ್ಲ. ಎಂತ ಮಾಡೋದು ನೋಡು, ನಾನು ಒಂದು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅಷ್ಟರ ತನಕ ನಾನು ಅದರ ಕೆಲಸಕ್ಕೆ ಹೋಗಲಿಲ್ಲ. ನಾನು ಶಾಲೆಯಲ್ಲಿ ಏನೋ ಡ್ರಾಯಿಂಗ್ ಬಿಡಿಸ್ತಾ ಇದ್ದದ್ದು, ಅದಕ್ಕಿಂತ ಜಾಸ್ತಿ ಇರಲಿಲ್ಲ. ಅಲ್ಲಿ ಮಹಾಲಸ ಅಂತ ಒಂದು ಹೆಸರು, ಮಹಾಲಸ ವಿಲಾಸ ಅಂತ ಬರೆಯಲಿಕ್ಕೆ, ಎರಡು ಮನೆಗಳಿಗೂ ಒಂದೇ ರೀತಿಯ ಹೆಸರು ಬರೀಬೇಕಿತ್ತು. ಅದನ್ನು ಬರೆದಾದ ನಂತರ ಅವರಿಗೂ ಖುಷಿಯಾಯಿತು. ಮತ್ತು ನನ್ನನ್ನು ಕೆಲಸಕ್ಕೆ ಕರ್ಕೊಂಡು ಹೋದವರಿಗೆ ಒಂದು ಖುಷಿ ಆಯಿತು. ಅವರು ಹೇಳಿದರು, ಬಾಬಣ್ಣ ಇದರಲ್ಲಿ ನಿಮಗೆ ಅವರು ಆವಾಗ ಉಳಿದವರಿಗೆ 15 ರೂಪಾಯಿ ಕೊಡ್ತಾಯಿದ್ರು, ನನಗೆ 17 ರೂಪಾಯಿ ದಿನಕ್ಕೆ ಸಂಬಳ ಕೊಡ್ತಿದ್ರು. ನೀವು ಇದಕ್ಕಿಂತ ಹೆಚ್ಚು ಸಂಪಾದಿಸ್ಬೋದು, ನೀವು ಯಾರ ಜೊತೆ ಆದರೂ ಸೇರಿ ಈ ಆರ್ಟನ್ನು ಸ್ವಲ್ಪ ಇಂಪ್ರೂವ್ ಮಾಡಿ, ಅಲ್ಲಿ ನಿಮಗೆ ತುಂಬ ಭವಿಷ್ಯ ಇರ್ತದೆ ಅಂತ ಹೇಳಿ ಅವರೇ ನನ್ನನ್ನು ಕಳಿಸಿಕೊಟ್ರು. ಮತ್ತು ನಾನು ಈ ಬ್ಯಾನರ್ ಅಂತ ಬರೆಯುವಂಥ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಬ್ಯಾನರ್ ಕೂಡ ಅದು ಏನಾಯ್ತು ಅಂದರೆ, ಬ್ಯಾನರ್ ಒಂದು ಕಲೆ, ಬರೆಯುವಂಥದ್ದು ಒಂದು ಕಲೆ. ಅದನ್ನು ನನ್ನ ಮಾರಾಟ ಮಾಡೋದು ಬೇಡ, ನನ್ನ ಒಂದು ಸಂಬಳಕ್ಕೆ ದಿನಕ್ಕೆ ಒಂದು ಮಜೂರಿ ಅಂತ ಎಷ್ಟಾಗ್ತದೆ ಆ ರೀತಿ ತಗೊಳ್ಳುವಂಥ ನನ್ನ ಒಂದು ಅಂದಾಜಲ್ಲಿ ಅದಕ್ಕೆ ಒಂದು ನಾನು ರೇಟ್ ಫಿಕ್ಸ್ ಮಾಡ್ತಾಯಿದ್ದೆ. ಆವಾಗ ಆ ಸಮಯದಲ್ಲಿ 2 ಮೀಟ್ರ್ ಬ್ಯಾನರ್ ಬರೆದು ಕೊಟ್ಟರೆ 60 ರೂಪಾಯಿ ಉಳಿದವರು ತಗೊಳ್ತಿದ್ರು, ನಾನು ಮಾತ್ರ 30 ರೂಪಾಯಿ ತಗೊಳ್ತಿದ್ದೆ. ಅದು ತುಂಬ ಅಗ್ಗಂತ ಆಯಿತು ಜನರಿಗೆ. ಆದ್ದರಿಂದ ಆ ಸಮಯದಲ್ಲಿ ನನಗೆ ಬಿಡುವಿಲ್ಲದ ಕೆಲಸ, ರಾತ್ರಿ ಹಗಲು ಕೆಲಸ ಮಾಡುವಂಥದ್ದು ನನ್ನೊಂದು ಇದರಲ್ಲಿ ಬಂತು. ಹಾಗೆ ಆ ಕೆಲಸದ ಜೊತೆಗೆ ಈ 1982ರಲ್ಲಿ 2 ಘಟನೆಗಳು. ಒಂದು, ನಾನು ಆವಾಗ ಈ ಬೀಡಿ ಸಂಘದ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಬೀಡಿ ಸಂಘದ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಆ ಕಾಲದಲ್ಲಿ ಬೀಡಿ ಸ್ಕಾಲರ್ಶಿಪ್ಪು 1977ರಲ್ಲಿ ಆರಂಭ ಆಗಿತ್ತು. ಸರ್ಕಾರದ ಒಂದು ವೆಲ್ಫೇರ್ ಸ್ಕೀಮ್ನಿಂದ ಬೀಡಿ ಕಟ್ಟೋರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು. ಅದು ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಏನೋ ಇಲ್ಲಿ ನಮ್ಮ ಯೂನಿಯನ್ನಿಂದಲೂ ನಾನು ಅಲ್ಲಿಗೆ ಹೋಗುವ ಮೊದಲು ಒಂದು ವರ್ಷಕ್ಕೆ 100 ಫಾರ್ಮು ಭಾರತ್ ಬೀಡಿ ಅವರಿಂದಲೋ ಅಥವಾ ಪ್ರಕಾಶ್ ಬೀಡಿ ಅವರ ದನಿಯವರಿಂದಲೋ ತಂದು ಇಲ್ಲಿ ಯಾರಿಗಾದರೂ ಒಂದು ಬರೆದು ಕೊಡಲಿಕ್ಕೆ ಗೊತ್ತಿರಲಿಲ್ಲ, ಹೀಗೆ ಕೊಟ್ಟು ಬಿಡ್ತಿದ್ರು. ಅದನ್ನು ನಾವೊಂದು ಚಾಲೆಂಜಾಗಿ ತಗೊಂಡು ಈ ಸ್ಕಾಲರ್ಶಿಪ್ಪು ಎಲ್ಲರಿಗೂ ಸಿಗುವಂತಾಗಬೇಕು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆವಾಗ 4 ಲಕ್ಷ ಬೀಡಿ ಕಾರ್ಮಿಕರಿದ್ದರು, ಅದರಲ್ಲೂ ಮಹಿಳೆಯರು ಜಾಸ್ತಿ. ಅವರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರ ಒಂದು ಯೂನಿಯನ್ನಲ್ಲಿ ತೀರ್ಮಾನ ಮಾಡಿ ಇದನ್ನು ಹೆಚ್ಚು ಜನಜನಿತ ಮಾಡಬೇಕಂತೇಳಿ ನಾವು ಆ ಸ್ಕಾಲರ್ಶಿಪ್ ಫಾರ್ಮನ್ನು ಅಲ್ಲಿಂದ 100 ತಂದು ಯಾರಿಗಂತ ಕೊಡುವುದು, ನಾವೇ ಪ್ರಿಂಟ್ ಮಾಡಿಸುವ ಅಂತ ಹೇಳಿ ಮೊದಲಿಗೆ ಒಂದು 2000, 3000 ಹೀಗಾಗಿ ಕೊನೆಗೊಂದು 6,500 ಫಾರ್ಮು, ಅರ್ಜಿ ಫಾರ್ಮು ಬರೆದು ಕೊಡುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ವಿ. ಅಲ್ಲಿಂದು ನಮ್ಮ ಆಫೀಸ್ನಲ್ಲಿ ಒಂದು 5-6 ಜನ ಬರೆಯಲಿಕ್ಕೆ ಅಂತ ನಾವೆಲ್ಲ ಕುಳಿತುಕೊಳ್ತಾ ಇದ್ದೆವು. ಜುಲೈ ಮತ್ತು ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ಬಿಡುವಿಲ್ಲದ ಕೆಲಸ ಅದು. ಅದರ ಜೊತೆಗೆ ಬ್ಯಾನರ್ ಬರೆಯುವಂಥದ್ದು, ಏನಾದರೂ ಅದು ಇದ್ದರೆ ಅದನ್ನು ರಾತ್ರಿ ಮಾಡಿ ಮುಗಿಸ್ತಾ ಇದ್ದೆ. ಅಂತೂ ಈ ಬಿ ಡಿ ಸ್ಕಾಲರ್ಶಿಪ್ ಬರೆಯಲಿಕ್ಕೆ ಬಂದವರನ್ನು ವಾಪಸ್ ಕಳಿಸುವಂಥ ಪ್ರಶ್ನೆ ಇಲ್ಲ.
ಕೆಲವರು ಬೆಳಿಗ್ಗೆ ಬಂದು ಕುಳಿತು ಸಂಜೆ ತನಕ ಕಾದು ಕುಳಿತುಕೊಳ್ಳುವಂಥ ಸ್ಥಿತಿ ಇತ್ತು. ಯಾಕೆಂದರೆ ಈ ಸ್ಕಾಲರ್ಶಿಪ್ಪಲ್ಲಿ ಏನೂ ಒಂದು ತಪ್ಪುಗಳು ಸಿಗದಾಗೆ ನಾವು ಆ ಫಾರ್ಮನ್ನು ಬರೆದುಕೊಡ್ತಿದ್ದೆವು. ಆದ್ದರಿಂದ ಹೆಚ್ಚು ಹೆಚ್ಚು ಜನ ಈ ಸ್ಕಾಲರ್ಶಿಪ್ಪು ಅರ್ಜಿ ಬರೆಸಲಿಕ್ಕೆ ನಮ್ಮಲ್ಲಿಗೆ ಬರಲಿಕ್ಕೆ ಶುರು ಆಯಿತು. ಎಲ್ಲಿ ತನಕ ಅಂದರೆ ಬಿ ಸಿ ರೋಡು, ಸಜಿಪ ಆ ಕಡೆಯಿಂದಲೂ ನಮ್ಮಲ್ಲಿಗೆ ಬರಲಿಕ್ಕೆ ಶುರು ಮಾಡಿದರು. ಯಾಕೆಂದರೆ ಇಲ್ಲಿ ಬರೆದರೆ ಸ್ಕಾಲರ್ಶಿಪ್ ಸಿಗ್ತದೆ ಅನ್ನೋ ಒಂದು ಉದ್ದೇಶ. ಅದಕ್ಕೆ ಒಂದು ಸಣ್ಣ ಉದಾಹರಣೆ, ನಮ್ಮ ತೊಕ್ಕೋಟಿನ ಹೋಲ್ ಏಂಜಲ್ಸ್ ಮತ್ತು ಸಂತ ಸೆಬೆಸ್ಟಿಯನ್ ಶಾಲೆಯ HMಗಳು ಏನು ಮಾಡ್ತಿದ್ರು ಅಂದರೆ, ಸ್ಕಾಲರ್ಶಿಪ್ಪು ಬೀಡಿ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಅರ್ಜಿ ಕೊಟ್ಟಿದ್ದರೆ ಆ ಅರ್ಜಿಯಲ್ಲಿ ಎಷ್ಟು ಹಣ ಸಿಗಲಿಕ್ಕೆ ಉಂಟ ಆ ಹಣವನ್ನು ಕಳೆದು ಉಳಿದ ಫೀಸ್ ಅವರು ತಗೊಳ್ತಿದ್ರು. ಅಂದರೆ ಅದು ವರ್ಷಾಂತ್ಯಕ್ಕೆ ಬರ್ತದೆ ಸ್ಕಾಲರ್ಶಿಪ್ಪು, ಅದು ಗ್ಯಾರಂಟಿ ಬರ್ತದೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಕಳೆದು ಅವರು ಫೀಸ್ ತಗೊಳ್ತಿದ್ರು. ಯಾಕೆಂದರೆ ಬಡವರ ಮಕ್ಕಳು ಅವರು ಅದರಲ್ಲಿ ಕಲಿಕಾರ ತೋರಿಸ್ತಾಯಿದ್ರು. ಆ ರೀತಿಯಾಗಿ ಅವರಿಗೊಂದು ವಿಶ್ವಾಸ ಇತ್ತು. ಅವರಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಕಾರ್ಮಿಕರೊಂದು ಸ್ಕಾಲರ್ಶಿಪ್ ಹೆಚ್ಚು ಜನಜನಿತ ಆಯಿತು. ಆ ನಂತರ ಅದರಲ್ಲೊಂದು ವ್ಯವಸ್ಥೆ ಏನು ಬಂದರೆ, ಫಾರ್ಮನ್ನು ಯಾವ ಶಾಲೆಯಿಂದ ಕಟ್ಟು ಮಾಡಿ ಕೊಂಡೋಗಿ ಬೆಂಗಳೂರಿಗೆ ತಲುಪಿಸಬೇಕಿತ್ತು. ಅದು ಒಂದು ತ್ರಾಸ ಕೆಲಸ. ನಮ್ಮವರು ಅದನ್ನು ಎಷ್ಟಂತ ಕೊಂಡೋಗೋದು. ನಂತರ ಅದರಲ್ಲಿ ಒಂದು ಬದಲಾವಣೆ ತಂದರು. ನೀವೊಂದು 3A ಫಾರ್ಮಲ್ಲಿ ಅದರ ಮ್ಯಾಟ್ರಲ್ಲಿ ಎಷ್ಟೇ ಸ್ಕಾಲರ್ಶಿಪ್ ಉಂಟು ಅದನ್ನೆಲ್ಲ ವಿವರವಾಗಿ ಬರೆದು ಅದನ್ನು ನಮಗೆ ಕಳಿಸಿದರೆ ಸಾಕು ಅಂತ ಹೇಳಿದರು. ಬೆಂಗಳೂರಿನ ವೆಲ್ಫೇರ್ ಸ್ಕೀಮ್ ಬೋರ್ಡ್ ಅವರು ಕಾರ್ಯನಿರ್ವಾಹಕರು. ಹಾಗೆ ನಾವು ಬರೆಯಲಿಕ್ಕೆ ಶುರು ಮಾಡಬೇಕಾದ್ರೆ ಅದರ ಮಾಹಿತಿ ಶಾಲೆಗಳಿಗೆ ನಾವು ತಲುಪಿಸಬೇಕಿತ್ತು. ಆವಾಗ ಶಾಲೆಗಳಿಗೆ ಸರಿಯಾಗಿ ಅವರ ಸುತ್ತೋಲೆ ಬರ್ತಿರಲಿಲ್ಲ. ನಾವು ಹೋಗಿ ಅಂದರೆ ಒಂದು 3-4 ದಿವಸ ಅದಕ್ಕಂತಲೇ ಇಡೀ ನಮ್ಮ ಈ ಭಾಗದಲ್ಲಿ 142 ಶಾಲೆ, ಕಾಲೇಜು, ಹೈಸ್ಕೂಲು ಇಂಥದಕ್ಕೆಲ್ಲ ಹೋಗಿ ನಾನೇ ಖುದ್ದಾಗಿ ಫಾರ್ಮ್ ಕೊಟ್ಟು ಅವರಿಗೆ ವಿವರ ಹೇಳಿ ಬಂದು ಆ ವ್ಯವಸ್ಥೆ ಮಾಡ್ತಿದ್ದೆ. ಅವರಿಗೂ ನಮ್ಮ ಶಾಲೆಯ ಶಿಕ್ಷಕರಿಗೆಲ್ಲ ಅದು ಖುಷಿಯಾಗ್ತಿದ್ದು. ಮತ್ತು ಆ ಸಮಯದಲ್ಲಿ ಫಸ್ಟಿಗೆ 1ರಿಂದ 4ರ ತನಕದ ಸ್ಕಾಲರ್ಶಿಪ್ ಇರಲಿಲ್ಲ, 5ರ ನಂತರದ ಮಕ್ಕಳಿಗೆ ಮಾತ್ರ ಇತ್ತು. 1ರಿಂದ 4ರ ತನಕದ ಸ್ಕಾಲರ್ಶಿಪ್ ಬಂದ ಸಮಯದಲ್ಲಿ ಹರೇಕಳ ಆಜಪ್ಪರವರ ಶಾಲೆ ಕೂಡ ಆರಂಭ ಆಗಿತ್ತು. ಅವರಿಗೆ 1ರಿಂದ 4ರ ತನಕ ಆರಂಭ ಆದ ಸಂದರ್ಭ ನಾನು ಅಲ್ಲಿ ಹೋಗಿ ಹೇಳಿದೆ, ಈಗ ನಿಮ್ಮ ಶಾಲೆಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುವಂಥ ವ್ಯವಸ್ಥೆ ಬಂದಿದೆ 1ರಿಂದ 4ರ ತನಕದ ಮಕ್ಕಳಿಗೆ. ಅದು ಈ ಡ್ರೆಸ್ ತಗೊಳ್ಳಿಕ್ಕೆ ಅಂತ ಮಾಡೋದು. ಅದಕ್ಕೆ ನಾನು ಹೋಗಿ ಹೇಳುವಾಗ ಯಾರೋ ಅಲ್ಲಿನ ಟೀಚರೇ ಇವರಿಗೆ ಜನ ಗಳಿಸಿದ್ರು, ನಮ್ಮ ಹಾಜಬ್ಬರು ಓಡೋಡಿ ಬಂದದ್ದು, ಎಂಥ ಹಣ ಸಿಕ್ಕಲಿಕ್ಕೆ ಉಂಟಂತೆ ಎಂತ ಅಂತ ವಿಷಯ ಎಲ್ಲ ಹೇಳಿದರು. ವಿಷಯ ಹೇಳಿದ ನಂತರ ಅವರು ಅಲ್ಲೇ ನನ್ನನ್ನು ಕೂರಿಸಿ ನಾನು ಅವತ್ತು ಅಲ್ಲಿ ಫಾರ್ಮ್ ಕೂಡ ಕೊಂಡೋಗಿದ್ದೆ. ಯಾರ್ಯಾರ ಮನೆಯವರು ಬೀಡಿ ಕಟ್ತಾರೆ ಅವರ ಮಕ್ಕಳಿಗೆ ಅಲ್ಲಿ ಸ್ಕಾಲರ್ಶಿಪ್, ಅದು ಫಸ್ಟ್ ಸ್ಟಾರ್ಟಲ್ಲಿ. ಆ ಥರ ಎಲ್ಲ ಶಾಲೆಗಳಿಗೆ ಮಾಹಿತಿ ಕೊಡುವಂಥದ್ದು ಅಲ್ಲಿನ ಶಿಕ್ಷಕರಿಗೂ ಭಾಳ ಖುಷಿ ಆಗ್ತಿತ್ತು. ಎಲ್ಲ ಶಾಲೆಯವರು ಕ್ಲಪ್ತ ಸಮಯಕ್ಕೆ ಆ ಫಾರ್ಮೇಟನ್ನು ಕಳಿಸಿಕೊಡ್ತಿದ್ರು. ಈ ಥರ ಕಳಿಸಿಕೊಟ್ಟಿದ್ದರಿಂದ ಇಲ್ಲಿ ಸಾಧಾರಣ 2014ರ ವೇಳೆಗೆ ನಮ್ಮ ಒಂದು ಲೆಕ್ಕ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ 17 ಕೋಟಿ ರೂಪಾಯಿ ವೆಲ್ಫೇರ್ ಸ್ಕೀಮ್ನಿಂದ ಸ್ಕಾಲರ್ಶಿಪ್ಗಾಗಿ ಹಣ ಬರ್ತಾಯಿತ್ತು. ಅಷ್ಟು ಒಂದು ಮಕ್ಕಳಿಗೆ ಅರ್ಜಿ ಕೊಟ್ಟ ಮಕ್ಕಳಿಗೆ ಖಂಡಿತವಾಗಿ ಸ್ಕಾಲರ್ಶಿಪ್ ಸಿಗ್ತದೆ ಅನ್ನೋ ಒಂದು ವ್ಯವಸ್ಥೆ ಅಂದಿತ್ತು. 2016ರ ನಂತರ ಏನಾಯ್ತು ಅಂದರೆ ಅದನ್ನು ಆನ್ಲೈನಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ರು. ಆನ್ಲೈನಲ್ಲಿ ಮಾಡಿದ ನಂತರ ಇದರಲ್ಲಿ ಸ್ಥಗಿತತೆ ಕಂಡು ಬಂತು ಸ್ಕಾಲರ್ಶಿಪ್ಪಲ್ಲಿ. ಮತ್ತೊಂದು ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಆನ್ಲೈನಲ್ಲಿ ಮಾಡುವಾಗ ಅದಕ್ಕೆ ಮುಂಚೆ 4-5-6 ಸ್ಕಾಲರ್ಶಿಪ್ಪು ಕೆಲವರಿಗೆ 4-5 ಸಿಗ್ತಾಯಿತ್ತು. ಆ ನಂತರ ಎಲ್ಲ ಸ್ಕಾಲರ್ಶಿಪ್ಗಳನ್ನು ಒಂದೇ ಪೋರ್ಟಲ್ನೊಳಗೆ ಹಾಕಿದ್ರು. ಉದಾಹರಣೆಗೆ ಬೀಡಿ ಕಾರ್ಮಿಕರ ಸ್ಕಾಲರ್ಶಿಪ್ಗೆ ಅರ್ಜಿ ಮಾಡಿದರೆ ಸರ್ಕಾರದ ಸ್ಕಾಲರ್ಶಿಪ್ ಇಲ್ಲ, ಮೆರಿಟ್ ಸ್ಕಾಲರ್ಶಿಪ್ ಇಲ್ಲ, ಹಿಂದುಳಿದ ವರ್ಗದ ಸ್ಕಾಲರ್ಶಿಪ್ ಯಾವುದು ಸಿಗುವಂತಿಲ್ಲ. ಅಥವಾ ಸರ್ಕಾರದ ಸ್ಕಾಲರ್ಶಿಪ್ಗೆ ಅರ್ಜಿ ಮಾಡಿದರೆ ಬೀಡಿ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಕೊನೆಗೆ ಏನಾಯ್ತು ಅಂದರೆ, ವೆಲ್ಫೇರ್ ಬೋರ್ಡ್ನಲ್ಲಿ ಬಹಳಷ್ಟು ದುಡ್ಡು ಇತ್ತು. ಆ ದುಡ್ಡು ಬಹುಶಃ ಈ ಲೇಬರ್ ಇಲಾಖೆಯ ಜೊತೆಗೆ ವೆಲ್ಫೇರ್ ಬೋರ್ಡನ್ನು ಮರ್ಜಿ ಮಾಡಿದ ನಂತರ ವೆಲ್ಫೇರ್ ಬೋರ್ಡ್ನವರಿಗೆ ಇಂಥ ಎಲ್ಲ ಸೇವಾ ಕಾರ್ಯಕ್ಕೆ ಹಣ ಸಿಗದೇ ಇರುವಾಗ ಅವರು ಲೇಬರ್ ಇಲಾಖೆಯವರ ಹತ್ರ ಅಂಗಲಾಚಬೇಕಾಯಿತು. ಅವರು ಕೊಟ್ಟರೆ ಇವರು ಸ್ಕಾಲರ್ಶಿಪ್ ಕಳಿಸುವಂಥದ್ದು. ಹೀಗೇನಾಗಿ ಕೊನೆಗೆ ಇವತ್ತು ಅದರ ಸ್ಥಿತಿ ಹೀನಾಯವಾಗಿದೆ, ತುಂಬ ಹೀನಾಯವಾಗಿದೆ ಸ್ಕಾಲರ್ಶಿಪ್. ನಮಗೆ ಅದೆಲ್ಲ ತುಂಬ ಬೇಸರ. ಇದೊಂದು ಬಿ ಡಿ ಸ್ಕಾಲರ್ಶಿಪ್ಪದು ವಿಷಯ ನಾವು ಹೇಳಿದ್ದು. ಸಾಧಾರಣ
ನಾವು ಪ್ರತಿ ವರ್ಷ ಒಂದು 6,500 ಸ್ಕಾಲರ್ಶಿಪ್ಪು ಬರೆದು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೆವು. ಎಲ್ಲರಿಗೂ ನಮ್ಮ ಮೇಲೆ ಅಭಿಮಾನ ಇತ್ತು. ಎರಡನೇ ಕೆಲಸ ಅಂದರೆ ಅದೇ 1982ರ ಸಂದರ್ಭದಲ್ಲಿ ಒಂದು ನಮ್ಮ ಉಳ್ಳಾಲ ಬೈಲಿನಲ್ಲಿ ಒಂದು ತುಂಬ ಬಡವರ ಅವರು ಬೀಡಿ ಕಟ್ತಾ ಇದ್ದ ವ್ಯಕ್ತಿ ಕಾಯಿಲೆಯಿಂದ ತೀರಿ ಹೋದರು. ಅವರನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಆವಾಗ ನಾವು ಅಲ್ಲಿ ಹೋಗಿ ಆ ಎಲ್ಲ ಕಾರ್ಯವನ್ನು ಮಾಡಿ ಚೆಂಬುಗುಡ್ಡೆಯಲ್ಲಿ ಸ್ಮಶಾನದ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಚೆಂಬುಗುಡ್ಡೆಯಲ್ಲಿ ಹತ್ತಿರ ಒಂದು ಇಬ್ಬರು ಶವ ಸಂಸ್ಕಾರ ಮಾಡುವವರು, ದಹನ ಮಾಡುವವರು ಇಬ್ಬರು ಇದ್ದರು. ಅವರೇನೆಂದರೆ ಅವರೊಳಗೆ ಜಗಳ. ಯಾರಾದರೂ ಒಂದು ಅಲ್ಲಿ ಅವರಿಗೆ ಹೋಗಿ ಹೇಳಿದರೆ ಇಂತಿಂಥೊಂದು ಮರಣ ಉಂಟು, ನೀವು ವ್ಯವಸ್ಥೆ ಮಾಡಿ ಅಂತ ಹೇಳಿದರೆ ಅವರೊಳಗೆ ಜಗಳ ಆಗ್ತಿತ್ತು. ನಾನು ಮಾಡ್ತೀನಿ ಅಂತ. ಅದೊಂದು ಬಿಟ್ಟು ಮತ್ತೆ ಅಲ್ಲಿ ಆ ಒಂದು ವ್ಯವಸ್ಥೆ ಸರಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಮನೆಯಲ್ಲಿ ಮರಣ ಆದ ಮನೆಯಲ್ಲಿ ಅವರ ಹತ್ರ ದುಡ್ಡು ಕೂಡ ಇರದಿದ್ದ ಸಂದರ್ಭದಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಚೆಂಬುಗುಡ್ಡೆಯಲ್ಲಿ ಹೋಗಿ ಪ್ರಥಮವಾಗಿ ನಾನು ಚಿತ ನಿರ್ಮಾಣ ಮಾಡಿ ಅದರಲ್ಲಿ ಅವರ ಶವ ಸಂಸ್ಕಾರ ಮಾಡಿದ್ದು ಆರಂಭ. ಅದು ನನಗೂ ಒಂದು ತೃಪ್ತಿ ಆಯಿತು. ಯಾಕೆಂದರೆ ಒಂದು ಬಡವರ ಮನೆಯ ಹೆಣ್ಣು ಅದಂದರೆ ಇಲ್ಲಿ ತೊಕೋಟ್ನಲ್ಲಿ ಪ್ರಥಮವಾಗಿ ಆ ಥರ ಒಂದು ಮಾಡಿ ನಾನು ಹಣ ತಗೊಳ್ಳದೆ ಬಂದದ್ದು ಇಲ್ಲಿ ಜನರಿಗೆ ಪ್ರಚಾರ ಆಯಿತು. ನಂತರ ಚೆಂಬುಗುಡ್ಡೆಯಲ್ಲಿ ಆ ಇಬ್ಬರು ಯಾರು ಜಗಳ ಮಾಡ್ತಾಯಿದ್ರ ಆ ಜಗಳ ಮಾಡ್ತಿದ್ದವರ ಹತ್ತಿರ ಹೋಗುವಂಥದ್ದನ್ನು ನಿಲ್ಲಿಸಿ ತೊಕೋಟ್ನಲ್ಲಿ ನಮ್ಮ ಆಫೀಸಿಗೆ ಬಂದು ನನ್ನ ಹತ್ರನೇ ಬಂದು ಹೇಳುವ, ಬಾಬಣ್ಣ ಒಂದೊಂದು ಮರಣ ಆಗಿದೆ, ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳುವಂಥ ಒಂದು ಕ್ರಮ ಜಾರಿ ಆಯಿತು. ಆ ಥರ ಆದ ನಂತರ ದಿನಕ್ಕೆ ಕೆಲವು ಸಲ 1-2 ಮರಣ ಕಡ್ಡಾಯವಾಗಿ ಬರ್ತಾ ಇತ್ತು. ಯಾರನ್ನೂ ವಾಪಸ್ ಕಳಿಸಿದ್ರು, ನನಗೆ ಆಗೋದಿಲ್ಲ ಅಂತ ವಾಪಸ್ ಕಳಿಸಿದ್ರು. ನನ್ನ ಅಗತ್ಯದ ಕೆಲಸ ಏನಿದ್ರು ಆ ದಿವಸ ನಾನು ಅದನ್ನು ರಾತ್ರಿ ನಿಂತು ಮಾಡ್ತಾಯಿದ್ದೆ. ಈ ಥರ ಮಾಡ್ತಾ ಇರುವಾಗ 2002ರಲ್ಲಿ ಇಲ್ಲೊಂದು ಚೆಂಬುಗುಡ್ಡೆಯಲ್ಲಿ ಒಂದು ಸಿಲಿಕಾನ್ ವ್ಯವಸ್ಥೆ ಮಾಡಿದರು. ಆನಂತರ ಅದಕ್ಕೊಂದು ಜನ ಅಂತ ಇಟ್ಟುಕೊಂಡ್ರು. ಆನಂತರ ನಾನು ನನ್ನ ಕಾರ್ಯವನ್ನು ಬದಲಾವಣೆ ಮಾಡಿದೆ. ಮನೆಯಲ್ಲಿ ಹೋಗಿ ಶವ ಸಂಸ್ಕಾರಕ್ಕೆ ಸಂಬಂಧಪಟ್ಟು ಅದನ್ನು ಯಾರೇ ಸಾಯಲಿ, ಎಂಥವನೇ ಸಾಯಲಿ, ಎಂಥ ಕ್ರೂರಿಯೇ ಸಾಯಲಿ, ಅವನ ಮರಣ ಅಂತ ಅದಕ್ಕೆ ಒಂದು ಗೌರವ ಕೊಡಬೇಕು, ಗೌರವದಿಂದ ನಾವು ಅದರ ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮನೆಯಲ್ಲಿ ಹೋಗಿ ಆ ಅಂತ್ಯ ಸಂಸ್ಕಾರದ ಎಂಥ ಉಂಟು ಅದನ್ನು ನಾನೇ ಇಳಿದು ಸಲಹೆ ಕೊಡುವುದಂತಲ್ಲ, ನಾನೇ ಇಳಿದು ನಾನು ಮಾಡುವಂಥ ವ್ಯವಸ್ಥೆ ಮಾಡಿದೆ. ಆ ಥರ ಮಾಡ್ತಾ ಒಂದು 1982ರಲ್ಲಿ ಒಂದು ಜೂನ್-ಜುಲೈ ತಿಂಗಳಲ್ಲಿ ಅವರು ಹೇಳಿದರು, ಮೋಹನ್ ಅವರು ಮಾತಾಡುವಾಗ, ಜೂನ್-ಜುಲೈ ತಿಂಗಳಲ್ಲಿ ಮರಣದ ಸಂಖ್ಯೆ ಬಹಳ ಜಾಸ್ತಿ ಬರ್ತಾಯಿತ್ತು. ಯಾಕೆ ಅಂತ ಆಲೋಚನೆ ಮಾಡಿದೆ. ಆ ವರ್ಷದಲ್ಲಿ ನಾನು ಅದರ ಬಗ್ಗೆ ಬರೆದಿಡಲಿಲ್ಲ. 83ರಲ್ಲಿ ಈ ಜೂನ್ ತಿಂಗಳಲ್ಲಿ ಎಷ್ಟು ಮರಣ ಆಗ್ತದೆ ಅಂತ ನೋಡು ಅಂತೇಳಿ ಡೈರಿಯಲ್ಲಿ ಬರೆದಿಡಲಿಕ್ಕೆ ಶುರು ಮಾಡಿದೆ. ಒಂದು ತಿಂಗಳಲ್ಲಿ ಜೂನಲ್ಲಿ 30 ಆದರೆ ಜುಲೈ ತಿಂಗಳಲ್ಲಿ 45 ಮರಣ ಬಂತು. ಆ ಥರ ಬರೆಯಲಿಕ್ಕೆ ಶುರು ಮಾಡಿದವನು ಇವತ್ತಿನವರೆಗೂ ಬರೀತಿದ್ದೇನೆ. ಮೊನ್ನೆ 2024ನೇ ಇಸವಿ ಫೆಬ್ರವರಿ ತಿಂಗಳಿಗೆ 4,500 ಅಂತ ಒಂದು ರೌಂಡ್ ಫಿಗರ್ ಅಲ್ಲಿಗೆ ಉಂಟು. ಅಂದರೆ ಬರೆದಿಟ್ಟದ್ದು ಮತ್ತು ಕೆಲವು ನೆನಪಿಲ್ಲದೆ ಹೋದದ್ದು ಇರ್ಬೋದು. ಆ ನಂತರನೂ ನಾನು ಈಗ ಶಕ್ತಿ ಕಡಿಮೆ ಆದರೂ ಕರ್ದಲ್ಲಿಗೆ ನಾನು ಹೋಗೋದಿರುವುದಿಲ್ಲ. ಮೊನ್ನೆ ಅಕ್ಕೇರಿಗೆ ಒಂದು ತುಂಬ ದುಃಖದ ವಿಚಾರ. ನಮ್ಮಲ್ಲಿ ತುಕ್ಕೋಟ್ನಲ್ಲಿ ಒಬ್ಬ 18 ವರ್ಷದ ಹುಡುಗ ಸಾತ್ವಿಕ್ ಅಂತ, ಅವನು ಬೈಕಲ್ಲಿ ಅಪಘಾತ ಹೊಂದಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅದರ ಚಿಕಿತ್ಸೆ ಮಾಡುವ ಮಧ್ಯೆ ಅವನಿಗೆ ರಕ್ತದಲ್ಲಿ ಒಂದು ಕಾಯಿಲೆ ಉಂಟಂತ ಗೊತ್ತಾಗಿ ಅದಕ್ಕೆ ಬೇಕಾದಷ್ಟು ಚಿಕಿತ್ಸೆ ಮಾಡಿದರು ಮನೆಯವರು. ಅವರು ಬಡವರು, ಆದರೆ ಅವರು ಅದಕ್ಕೆ ಬೇಕಾಗಿ ಏನೇನೋ ಸಾಲ ಎಲ್ಲ ಮಾಡಿ ಚಿಕಿತ್ಸೆ ಮಾಡ್ತಾಯಿದ್ರೆ ಇದ್ದಾಗಿ ಅವರ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗಿ ಮೊನ್ನೆ ತೀರಿ ಹೋದ ಹುಡುಗ. ಅಲ್ಲಿ ಆ ಶವದ ಮುಖ ಓಪನ್ ಮಾಡುವಾಗಲೇ ನನಗೆ ದುಃಖ ಉಮ್ಮಳಿಸಿ ಬಂತು. ಆ ಥರ, ಯಾಕೆಂದರೆ ಹೆಚ್ಚಾಗಿ ನನಗೆ ಆ ಥರ ಆಗೋದಿಲ್ಲ. ಯಾಕೆಂದರೆ ಈ ಸಣ್ಣ ಪ್ರಾಯದಲ್ಲಿ ಈ ಥರ ಒಂದು ಅವರಿಗೆ ತಿಳಿಯದಂಥ ಒಂದು ಕಾಯಿಲೆ ಬಂತಲ್ಲ ಅನ್ನೋ ಒಂದು ಬೇಸರ. ಅದು ಮೊನ್ನೆ ಅಲ್ಲಿವರೆಗೂ ನನ್ನ ಕೆಲಸ. ಇನ್ನೂ ಕೂಡ ನನಗೆ ದೇಹದಲ್ಲಿ ತಾಕತ್ತು ಶಕ್ತಿ ಇರುವ ಅಲ್ಲಿವರೆಗೆ ನಾನಂತ ಕೆಲಸವನ್ನು ಮಾಡ್ತೀನಿ. ಮತ್ತು ಜನ ಗುರುತಿಸ್ಕೊಂಡಿದ್ದಾರೆ.
ತುಂಬ ಜನ ಈ ಗುರುತಿಸಿಕೊಳ್ಳುವುದಕ್ಕೆ ಒಂದು ಕಾರಣ ಏನೆಂದರೆ ಈ ನಿಮ್ಮ ಜೊತೆ ಇರುವ ಈ ದಿನೇಶ್ ನಾಯ್ಕ ನಮ್ಮ ಮನೆ ಹತ್ತಿರದವರು, ಮನೆಯಿಂದ ಸ್ವಲ್ಪ ದೂರ. ಒಂದು ಸಲ ನಾನು ಸ್ಮಶಾನದಲ್ಲಿ ಮರಣೋತ್ಸವ ಸಂದರ್ಭದಲ್ಲಿ ಇವ್ರ ಮೆಲ್ಲ ಹಿಂದಿನಿಂದ ಬಂದು ಒಂದು ಫೋಟೋ ತೆಗೆದು ಹೋದರು. ನಂಗೆ ಗೊತ್ತಿರಲಿಲ್ಲ. ನಂತರ ಮರುದಿವಸ ಫೋನ್ ಮಾಡಿ ಹೇಳಿದರು, ಬಾಬನ ಯಾನು ಇರುಂಜಿ ಫೋಟೋ ತೆಗೆದೆ ಬೇಜಾರು ಪೋಚಿ ಇದ್ದ ಪಂತಿಜಿ ಬೊಕ್ಕ ಎಂಕೊಂಜಿ ವಿಜಯವಾಣಿ ಪೇಪರ್ ಇದು ಒಂದು ಆರ್ಟಿಕಲ್ ಬರುತ್ತೆ ಅಂತೇಳಿ ಅವರಿಗೆ ಏನು ಗೊತ್ತಿತ್ತ ಅದನ್ನೇ ಬರೆದಿದ್ದಾರೆ. ನನ್ನ ಹತ್ರ ಯಾವುದು ವಿಚಾರ ಕೇಳಿಲ್ಲ. ಮಕ್ಕಳೆಷ್ಟಂತ ಮಾತ್ರ ಕೇಳಿದ್ದಾರೆ, ಬೇರೆ ಯಾವ ವಿಚಾರವೂ ಕೇಳಿಲ್ಲ. ಅವರಾಗಿ ಒಂದು ಬರೆದರು. ಅವರು ಬರೆದ ನಂತರ ತುಂಬ ಜನ ಗುರುತಿಸಿದ್ರು. ಮತ್ತು ಇಲ್ಲಿ ಇದ್ದವರು ಎಲ್ಲರೂ ಪರಿಚಯಿಸ್ತಾರೆ, ಅವರಿಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ವಯಸ್ಸಲ್ಲಿ ನನಗೆ ಅವರು ಹೇಳಿದರು, ನನಗಿಂತ ನಿಮಗಿಂತ ನಾನು ಸ್ವಲ್ಪ ಹಿರಿಯ ಅಂತ. ಅವರ ಹಿರಿತನಕ್ಕೆ ನಾನು ಗೌರವ ಕೊಡ್ತಿದ್ದೇನೆ. ಇಷ್ಟು ಹೇಳಿ ನನ್ನ ಬಗ್ಗೆ ನಾನು ಇನ್ನು ನೀವು ಕೇಳಲಿಕ್ಕೆ ಏನಿದ್ರೆ ಇದ್ರೆ ಕೇಳಿ, ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಾಬಣ್ಣ ಇತ್ತೆ 4000 ತಾಜುನದ ಮುಟ್ಟ ಸಂಖ್ಯೆ ಪಂಡರೆ ಎಂಕುಲು ಪುರ ಒಂಜಿ ಮರಣ ಬೋದು ಬನ್ನಗನೇ ಮೀಲ ಅಲ್ಪನೆ ಪಡ್ಕುಂಟು ಸಹಜ ಪನ್ಪೇರು ಇನ್ನು ಇಲ್ಲದಕ್ಕಲ್ನ ಪ್ರೋತ್ಸಾಹ ಎಂಚೆತ್ತಂಡೆ ಜೋಕುಲು ವಾರೀತಿ ಸಾಕಾರ ಕೊರಿಯರು ತುಳುಟು ಪಲ್ಲೆ ಇಲ್ಲಡೆ ಯಾನು ಪೋಯಿಸತಿಗೆ ಯಾಪಂಡ ಮರಣನ ಪೂರ್ತಿ ಮುಟ್ಟುದು ಆಯ್ತಾ ಬೇಲೆ ಮತ್ತು ಮಲ್ತು ಹೋಗ್ಲಿ ಅಂಚೆ ಪೋಯಿಸತಿಗೆ ಅಂಗಿ ಪ್ಯಾಂಟ್ ಮತ್ತು ಮಾತದು ಬಕೆಟ್ ಇಟ್ಟು ಪಾಡ್ನ ಐನು ಅರ್ಧ ಕೊರ್ಪಣ ಅಕ್ಕ ಮಲ್ತೊಂತೀರು. ಅಕ್ಕದ ಪಕ್ಕ ಮದ್ಮೇಡಕ್ಕ ಹೊಡಿದಿ ಮಲ್ತೊಂದಲ್ಲ ಅಂಚ ಆ ಮಟ್ಟಿಗೆ ಎಂಕ್ ಸಂಪೂರ್ಣ ಸಹಕಾರ ಉಂಡು. ಒಂಜಿ ದಿನ ರೆಡ್ ಸರ್ತಿ ಅಂಗಿ ಪ್ಯಾಂಟ್ ಬಗತ್ತಿನಲ್ಲುಂಡು ಅಲ್ಲ ಅಕ್ಕಳ ಮಲ್ತಿದ್ದೀರು. ಇಂಚ ಬೇಜಾರು ಪಾತ್ರ ಇದ್ದಾನೆ ಹೆಜ್ಜಿ ಮರಣದಲ್ಪ ಇಂಕ ಒಂಜಿ ಕೊಡೊಂಜಿ ಸಮಾಧಾನ ಇಂಚಿನ ಬಂಡ ಸುರು ಮರಣದ ಕೈತಡೆ ಮೆರಿತ ಪಂಡಗ ನೆನಪಾಯಿನಿ ಎಂಕ್ಲು ಉಲೈ ಪೋಯರೆ ಟೈರ್ ಪೂಜಾಂಡು ಅಂಚಿನ ಸ್ಥಿತಿ ಅಪ್ಪಗಳ ಸುರು ಅಂಚಿ ಇತ್ತನು ಯಾನು ಫಸ್ಟ್ ಪೋಪನ ಪೊರ್ತುಡು ತುರುಡು ಪಾತ್ರ ತೊಂದರೆ ಜೇತ ಫಸ್ಟ್ ಪೋಯಿನ ಪೊರ್ತುಡು ಮರಣದ ಉಲೈದು ಐತೆ ಕೆಲಸ ಮಲ್ಪುಣಾಗ ಒಂಜಿ 2 ಜವನೀರು ಬೆಲೆ ಒಂಚೂರು 10 ನೀರು ಬಂದಾಗ ಬರಿಯರ ತಯಾರಿಜ್ಜಾಂಡು ಉಲೈ ಮರಣದ ಪುಗೇಲು ಕೊರಿಯರ ತಯಾರಿಜ್ಜಾಂಡು ಓಡೆ ಮುಟ್ಟ ಏರಾಳೊಂಜಿ ಜವನೀರು ಗುರ್ತದಕ್ಕಲು ಒಂಚೂರು ಪುಗೇಲು ಕೊರ್ರೆ ಅಂದ್ರೆ ಕೈತಡೆ ಬತ್ತಿಂದ ಅಕ್ಕ ಅಪ್ಪೆ ಎಲ್ಲ ಪನ್ಪುಣಿ ನವೇ ನಿಕ್ಕ ಅಪ್ಪೆಮ್ಮೆ ಉಂಡು ಈ ಮುಟ್ಟೆಲ್ಲ ಪೋಚಿ ಈ ಪುಗೇಲು ಕೊರ್ರೆ ಬಲ್ಲಿ ಈ ರೀತಿ ಮಾತ ಪಂಡೊಂತೀರು ಅವಿನ ಮಾತ ಪಂಡು ಸಮಾಧಾನ ಮಾಡ್ತದೆ. ಇನಿ 2 ಜವನೀರು ಬಲೆಯಮ್ಮ ಅಂದ್ರೆ ಈತ ಪಂಡು ನಾಡು 5 ಜನ ಬರ್ಪಣಂಚಿನ ವ್ಯವಸ್ಥೆ ಬದಲಾಗ್ತದೆ. ಐತೊಟ್ಟಿ ಕೊಡೊಂಜಿ ಇಂಚಿನ ಬದಲಾವಣೆ ಬಂಡ ಕಂಡನಿ ಸೈಡ್ ನನಗ ಬೊಳಿದಿಗೆ ಅವೇ ಒಂಜಿ ದುಃಖ ಹೋಗ್ಬೋದು ಸೈತಿನ ನಾನೇನ ಸಂಸಾರ ಇಂಚಪ್ಪ ದುಂಬು ಹೋಗ್ಬಿಡಿ ಅನ್ಬಿಡ ಆಯ್ತಾ ಇಡೀಟ್ ಕೆಲವರು ಬರ್ತದೆ ಅಲ್ಲ ತರಗೆ ಪೂ ದೀಪುನಿ ಐನ್ ದೆಪ್ಪುನಿ ಕುಂಕುಮ ದೀಪುನಿ ಐನ್ ಒಚ್ಚುನಿ ಕಾಜಿನಿ ದರ್ಕಬಾಡ್ನು ಕರಿಯಮಣಿ ದೀಪುನು ಇಂಚಿನ ಮಾತ ಇನ್ನು ಹಿಂಸೆ ಉಂಟು ನೀವು ತುಗಿಯರೆ ಯಾನು ಐಕ್ ಪಂಡೆ ಎಂದು ಮಾತ ನಮ್ಮ ಸಂಸ್ಕೃತಿ ಅತ್ತೆ ಇಂದೊಂದು ಪಾಳೆಗಾರಿಕೆ ವ್ಯವಸ್ಥೆ ಬೈದಿನ ನೀವು ನಮ್ಮ ಮಾತು ಉಂಟಾಗ ಪನ್ನ ಕೆಲವರು ವಿರೋಧ ಮಲ್ಪನಾರು ಉಂಡು ವಿರೋಧ ಮಲ್ಪನಾಗ ಯಾವ ಪಂಡೆ ಏನು ಹೇಳ್ತಾನ ಅಂಚ ನಿಕ್ಲು ನೀನೆಲ್ಲ ಒಪ್ಪೋರು ನಿಂತನ ದುಂಬದ ನನೊಂಜಿ ಕಾಲುಡು ಕಂಡನಿ ಸೈತಿಗೆ ಬೊಡಿದೀನಿ ಚಿತೆಕ್ ಮಾಡುತ್ತಾರೆ ಅವೇ ಕಾಟು ಪಾಟು ಪೊತ್ತೊಂತೀರು ಅಂಚ ಮಲ್ಪರೆ ನೀವು ತಯಾರುಳ್ಳಾರ ಇಂಚ ಕೇಂದ್ರ ಅಂತೂ ಇನಿಕ್ಕಾಗ ಯಾ ಪೋಯಿನಲ್ಪ ಅವೊಂಜಿ ಈ ಕುಂಕುಮ ಒಚ್ಚುನ ಕರಿಯಮಣಿ ದೆಪ್ಪುನ ಕಾಜಿ ದರ್ಪಣ ಅವೇ ನಿಂಗೆ ನಮ್ಮಟ್ಟಿ ಸಾಧ್ಯ ಆಪಡು ಆತ ಕಡಿಮೆ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ. ಕೆಲವು ಹಿರಿಯ ಪೊಂಜನಕ್ಕಳು ಅಜ್ಜಿ ಅವಂಚೆ ಮಾಡ್ತಾರೆ ಒಳ್ಳೆ ಪೊಡಿ ಪೊಡ್ನಾಗ ಅಕ್ಕಳಿ ಮತ್ತು ಸಮಾಧಾನ ಮಾಡ್ತದೆ ಪಂತನಾಳು ಉಂಡು ಅವೊಂಜಿ ನೆಟ್ಟು ಆಯ್ನ ಈ ಬದಲಾವಣೆ ಹೆಂಗೆ ಮಸ್ತ್ ಖುಷಿ ಉಂಟು. ನಾನು ದಶಕರ್ದು ಇದು ಸಮಾಜ ಸೇವೆ ಮಂತೊಂದು ಇದು ರಾಜಕೀಯ ಪ್ರವೇಶ ಮಂತರದಲ್ಲ ಬೈದಲ್ಲ ಹಿಂಗೆ ಇಂಟ್ರೆಸ್ಟ್ ಇದೆ ಐತೆ ಒಂಜಿ ಹೇಳಿ ಆರಂಭಡೆ ಐತನಿತ್ತು ಇಂಟ್ರೆಸ್ಟ್ ಇತ್ತೊಂದು ಏನು ದುಂಬೋಡು ನಿಂತದಿಲ್ಲ ಹಿಂಗೆ ಇಂಚಿನಾಳಗಿ ಸಾಧನೆ ಈ ಪ್ರತಿನಿಧಿ ಜನಪ್ರತಿನಿಧಿ ಅದು ಪೋತಳಿ ಯಾನೈಟ್ ಭಾರಿ ಪಿರ ಅಂತ ಹೆಂಗೆ ಪೊಡ್ಚಿ ಬಂದದು ಆ ಒಂಜಿ ಪೊಡ್ಚಿ ಈ ರೀತಿಯೇ ಉಪ್ಪುಗ ಬಂದ್ಕೊಳ್ಳೆ ಕೊಡು ಐಕ ಬಳದಿ ರಾಜಕೀಯ ಅಂತ ಕಿರಂತಾನೆ ಇನಿಕ ಹೆಂಗೆ ಕೆಲವು ಸರ್ತಿ ಕೆಲವರು ಪಾತಿನ ಬಾರಿ ಕರ್ಕಶಾಪ ಐಕ ಕಡೆ ಒಂದು ದೂರಣ ಉಂಟು ಒಂಜಿ ಪಾತಿನ ರೀತಿ ಮತ ಭಾಷಣ ಅಂತ ಪಂಡಿ ಸಾಧ್ಯತೆ ಭಾಷಣ ಒಂಜಿ ಅವು ಕಲೆ ಆ ಕಲೆ ಜನಾಕರ್ಷಣೆ ಆದು ಪೋಡು
ಅವು ಇಚ್ಚಿಲ್ಲ ಇತ್ತು ಭಾಷಣ ಪಂಪಿಜರು ಅಂಚೆ ರಾಜಕೀಯ ಒಂಚೂರು ಪಿರ ಪಿರ ಉಂಟದೆ ಅಂದು ಸರಿ. ಅದು ಆವಾಗ ನನಗೆ ಈಗ 63 ವರ್ಷ ಆಯಿತು. ಅಂದರೆ ಸಾಧಾರಣ 21ರಲ್ಲಿ ಅದು ಸ್ಟಾರ್ಟ್ ಮಾಡಿ ಆರಂಭ ಮಾಡಿದ್ದೇನೆ. ಸಣ್ಣ ಯುವಕನಾಗಿರುವಾಗ ಫಸ್ಟೇ ಕಾರಣ ಅದು ಹೇಳಿದೆಲ್ಲ, ಒಂದು ಬಡವರ ಮನೆ ಇದ್ದ, ಆ ವ್ಯವಸ್ಥೆ ಇಲ್ಲದಿರುವಾಗ ಅದನ್ನು ಮಾಡಲಿಕ್ಕೆ ಹೊರಟೆ. ಅದು ಮತ್ತೆ ಅದು ಪ್ರಚಾರಕ್ಕೆ ಬಂತು ಮತ್ತೆ ಕೇಳುತ್ತಾ ಬಂದರು ನನ್ನ ಹತ್ರ, ಒಂದು ಮರಳ ವ್ಯವಸ್ಥೆ ಮಾಡಿ ಅಂತ. ಅದು ಬೆಳೀತಾ ಬಂತು. ಬಂದವರನ್ನು ವಾಪಸ್ ಕಳಿಸಲೇ ಇಲ್ಲ ಯಾರನ್ನು, ನನಗೆ ಆಗ್ತಾ ಇಲ್ಲ ಅಂತ. ಅವನ್ನ ಸಾತ್ವಿಕ ಬಿಡ್ತು ಬೇತೆರ್ನ ಲೈಫ್ ಓಲ ಟ್ರಾಜಿಡಿ ಇನ್ಸಿಡೆಂಟ್ ಆತಿಜ ಆ ಇನ್ಸಿಡೆಂಟ್ ಆತನ ನೇತ್ರಾವತಿ ನದಿ ಇತ್ತು 4 ಜನ ಜೋಕರು ಎಲ್ಲೆಲ್ಲಿ ಪ್ರಾಯದ ಅವಳ ಬಾರಿ ದುಃಖದ ವಿಷಯ ಆಯ್ತಾ. ಇಲ್ಲದ ಪೂರ ವ್ಯವಸ್ಥೆ ಮಾಡ್ತಿದ್ದು 4 ಜನದಲ್ಲ ಆಯ್ತು. ಬೇಟೆಲ್ಲ ಸೇರಿದೇರು ಎನ್ನೊಟ್ಟಿಗೆ ಪಿಲಾರ್ದ ಒಂಜಿ ಇಲ್ಲದ ಶೇಖರ್ ಗಟ್ಟಿ ಪನ್ಪನ 2 ಜೋಕರು, ಒಂಜಿ ಪುಣ್ಣು ಒಂಜಿ ಆನು, ಆತನ ಸಂಬಂಧದ 2 ಜೋಕುಲು. ಆಕಲ ಸಜಿಪ ಆಮೇಟು ಒಂಜಿ ಕಾರ್ಯಕ್ರಮಕ್ಕೆ ಪೋತನಕಲು ಜೋಕುಲು ಮೀಯರ ಜೊತೆ ಇತ್ತೇರು. ಮೀಯರ ಜೊತೆ ಐಟು ನೀರು ಗೊಬ್ಬೊಂದು ಪುನಃ ಬರ್ತಡು ಅಲ್ಲಿ ಅಣೆಕಟ್ಟದ ನೀರು ಬಿಡ್ತಾನ ಅವು ಇಂಚಿನ ಎನೌನ್ಸ್ ಮಾಡ್ತೀರ ಇಂಚಿ ಗೊತ್ತಿಜ್ಜಿ ಅಂತ ನೀರು ಹೊರನೆ ಬತ್ತಿಲ್ಲ ಮಕ್ಕಳಿಗೆ ತಡೆಯಲೇ ಸಾಧ್ಯ ಆಯ್ಜಿ ಮಾತ 4 ಜೋಕುಲ್ಲ ಐಟೆ ನೀರು ತೀರ್ಪೋಯ್ರು. ಆ 4 ಮರಣ ಇಲ್ಲದೆ ಬಂದಾಗ ಇಲ್ಲಲ್ಪ ವ್ಯವಸ್ಥೆ ಮಾಡ್ತಾರೆ. ಸಪುರದ ಜಾಲಿ ಇತ್ತೀನಿ, ಆ ಜಾಲಿ ವ್ಯವಸ್ಥೆ ಅಂತ ಒಂದು ಪಕ್ಕ ಲಾಸ್ಟಿಗೆ ಬತ್ತಿನ ಜನ ಕಂಡವಟ್ಟು ಜನ ಬರ್ಬಿಡುವಂಥದ್ದು ಗೊತ್ತಾಂಡು ಅವಾಗ ಯಾ ಬಂಡೆ ಒಂಜಿ ಸೈಡ್ ಬರೀ ಜರ್ಪುಳೆ ಬಂಡೆ ಬತ್ತಿನಗಳು ಆಮೇಲೆ ಜರ್ತು ಪೋಡು ಅನ್ನೋದು ಅಂಚೆ ಬತ್ತದು ಪೋಯರಂಜಿ ಅಕ್ಕಳ ವ್ಯವಸ್ಥೆ ಒಂಜಿ ಮಲ್ಪೇರ ಸಾಧ್ಯ ಅಲ್ತಿರ ಪಕ್ಕ ಪಿರ ಚೊಂಬುಡ್ಡೆ ಚೊಂಬುಡ್ಡೆ ಅಪ್ಪಗ ಮರಣ ಪತ್ತವನ ಜನ ಇತ್ತಂದು 6 ಬಂಡೇರು 4 ಎರಡು ಸಾಧ್ಯ ನಿಂಜಿ 4 ಪತ್ತಾರೆ ಅಪ್ಪ 2 ಯಾನ್ ಮಲ್ಪೆ 2 ಈರು ಮಲ್ಪರ ಗಂಟೆ ಅಂಚೆ 2 ಯಾನ್ ಮಲ್ಪೆ ಅಲ್ಲ ಅವನು ತೂಕೊಟ್ನಾಗ ಮಾತ್ರ ಭಾರಿ ಬೇಜಾರಾಗ್ತದೆ. ಅವನ್ ಭಾರಿ ದುಃಖದ ವಿಷಯ. ದಿನೇಶರಂಜಿಗೆ ಏನು ಇದ್ದಾನೆ ಬೊಕ ಕಾಂಡೆ ಕಕ್ಕೆಲ್ದ ಬರ್ಪ ಏನ ಕೈಗೆ ತುತ್ತು ತಿಂಡ್ರೆ ಕಕ್ಕೆ ಗೂಬೆ ಪೂರ ಪಾರಿವಾಳ ಬರ್ಪ ಗೂಬೆ ಕಕ್ಕೆ ಮತ್ತ ಒಂದಿನ ಏನು ಜಗಡ್ಡೆ ತುಳಿದು ಚಾಯ್ ಪರ್ದು ಇಂದಿನ ಚಾಯ್ಗೆ ಕಡ್ಲೆ ನಿಂಚ ಮಲ್ದಿದ್ದರು ಅಂಚೆ ಒಂಜಿ ಕಕ್ಕೆ ಬದ್ದು ಕಾ ಜೋರು ಬೀಳ್ತಾನೆ ಬಹುಶಃ ಬಡ ಅದು ಕೊಡಕ್ಕೆ ಒಂಜಿ ಪಾಡಿ ಪಾಠದಾನ ತಿಂದನು ಕೊಂತ ಕೈ ತಡೆ ಬರ್ತದೆ ಕೊಡಪಾಡಿ ತಿಂದನು ಕೈ ತಡೆ ಬರ್ತದೆ ಒಟ್ಟು ಜಗಳ ತಡೆ ಮತ್ತೆ ಬರ್ತದೆ ಅಂಚೆ ಅಂತದಂತೆ ಒಂದು ಹೆಚ್ಚ ಪಾಡ್ದನಾಗ ಒಂಜೆ ತಿಂದಿಜಿ ಅವು ಬಾಕಿ ಲೆಕ್ತದೆ ಅಪ್ಪ 2-3 ಕಕ್ಕೆ ಬೇತೆ ಬರ್ತದೆ 4 ಕಕ್ಕೆಗೆ ತಿಂಡಿ ಪಾಡಿ ಮನದಂತೆ ಕಾಂಡೆ ಚಪಾತಿ ಇಂಕಲ ಇಲ್ಲ ವ್ಯಾಪಾರ ಮಾಡ್ಬೋದು ಇಂಕಲ ಡೈಲಿ ಉಂಟು ಒರಿಯಾಗಿ ಒಂಜಿ ಫುಡ್ ಅವಳು ಚಪಾತಿ ಅಂಚೆ ಕಾಳೆ ಚಪಾತಿ ಮಾಡ್ತದೆ ಚಪಾತಿನ ತುಂಡು ಮಾಡ್ತದೆ 2 ಚಪಾತಿನ ಇಂಚೆ ದಕ್ಕೆ ವಿಸಿಲ್ ಪಡೆದು ದಕ್ಕೆ ವಿಸಿಲ್ ಪಡೆದು ದಕ್ಕನ ದಾದನ ಒಂಜಿ 2-3 ಕಕ್ಕೆಲು ಭತ್ತದ ತಿಂಡಿ ದಿಕ್ಕನತ್ತ ಅವು ಎತ್ತದಂತೆ ಸೇರಿದು ಆಯ್ತಕ್ಕ ಇದನ್ನು ರೂಢಿ ಮಲ್ತನಾಗ ಕಾಂಡೆ ಲಕ್ಕದು ವಿಸಿಲ್ ಪಾಡ್ದು 2-3 ವಿಸಿಲ್ ಪಾಡ್ನಾಗ ಕಕ್ಕಿಲು ಒಂಜಿ ಆತು ಬರ್ಪ ಅವು ವೀಡಿಯೋರ ಮಲ್ತು ಪಾಡ್ದಿತ್ತೇನೆ 5,000 ಬಂಡಿನಿ ಅಂಚೆ ರೂಢಿಗೆ ಬತ್ತು ನಾವು ಇತ್ತೆಗಳ ಒಂದು ವಿಸಿಲ್ ಪಾಡ್ದಲ್ಲಿ ಇಪ್ಪನಾಗ ಕಕ್ಕಿಲು ಬರ್ಪ ಬದಿಯಡ್ಕ ಈ ಮೀಟ್ ಕುಂಬಳೆ ಬದಿಯಡ್ಕ ಬೊಕ್ಕ ಮಂಜೇಶ್ವರ ಸದರ್ ಈ ಮೀಟೆ ಸಜಿಪ ಅಡಿಮುಟ್ಟಿ ಚೇಳೂರು ಸಜಿಪ ಆಮೇಲೆ ಮತ್ತ ಅಡಿಮುಟ್ಟಲ ಹೋದು ಗುಟ್ಟೆಡು ಕಾಟ ಮಲ್ಪುಣ ಮತ್ತ ಅವಂತ ಬಂಗದೆ ಮುಲ್ಪ ಮಸನೋಡು ಅಲ್ಪ ಮೂಜಿ ರೋಡ್ ಮಿತ್ತೆ ಕನಕ ದೀಪ ನಮ್ಮಲ್ಲ ಸಂಗತಿ ಇರ್ತಾವೆ ಗುಟ್ಟೆಡು ಕಾಟ ಊರಿನ ಭಾರಿ ಕಷ್ಟದ ಕೆಲಸ ಅವೇನು ಮಲ್ದೆ ಹೋದು ಅಲ್ಪ ಬೊಕ್ಕ ಒಂಜಿ ಇಂಚಿನ ಬಂಡ ಕಾಟದ ದುಂಬದ ಹಿರಿಯಕ ಒಂಜಿ ವ್ಯವಸ್ಥೆ ಅಡಿಡ್ದೇ ಇತ್ತು 10 ಬರಡು ಬಂದದೆ ಅವೇನು ಇಂಜಿ ಬದಲು ಮಾಡ್ತಾರೆ ಅಡಿಡ್ದಿತ್ತು 10 ಮಿತ್ತದ ಒಂದು ಬೇಗ ಹೋದು ಕುಳ್ಳುದು ಅಡಿಟ್ಟು ಕೂಡಲ ಪುನಃ ಪೊತ್ತುಜಿ ಅವಾಗ ಅಡಿತ 2 ಸಾಲದ ಕಣಕ್ಕೆ ಒರಿಯು ಲೆಕ್ಕ 3ನೇ ಸಾಲದ ಸಪುರದ ಕಣಕದಿದ್ದು 3ನೇ ಸಾಲದ ಕಣಕ್ಕೆ ಪೊತ್ತು ಲೆಕ್ಕ ಒಂಜಿ ವ್ಯವಸ್ಥೆ ಮಾಡ್ತಾರೆ. ಅಪ್ಪ 3ನೇ ಸಾಲದ ಮಿತ್ತದ ಸೀದಾ ಶವಕ್ಕೆ ಒಂದು ತಿಕ್ಕೊಳ್ಳು
ತೂತಿಕ್ಕಳು ನೇರವಾದ ತೂತಿಕ್ಕಳು ಅಪ್ಪ ಮರಣ ಬೇಗ ಪೊತ್ತುಳು ಪೊತ್ತುದು ಅರ್ಧ ತಿರ್ತೂರ್ನಾಗ ಅಡಿಟ್ಟು ದಡ್ಡು ಸಾಲ ಒರಿದು ಬಿಡುತ್ತೆ ಅವು ನೀಕು ಪಿರ ತಾಂಗೊಂಡು ಅವೇ ಪೊತ್ತಾವಳು ಸಂಪೂರ್ಣ ಸಾಧಾರಣ ಮೂಜರ ಗಂಟೆ ಆನಾಗ ಸಂಪೂರ್ಣ ಪೊತ್ತುದು ಮುಗಿಯುಡು ಅವೊಂಜಿ ಬದಲಾವಣೆ ತುಂಬ ಧೈರ್ಯ ಆಗಲ್ಲ ಪಕ್ಕ ಮುಂಜಿ ಮೂಲು ಬದಿಯಾಡ್ಕೊಳ್ಳೋ ಅಂತಿಗಡೆ ಒಂಜಿ ಮರಣ ಅವು ಆಕ್ಸಿಡೆಂಟ್ ಆತನ ಮರಣ ಸಮಯ ಉಂಡತ್ತ ಆಕ್ಸಿಡೆಂಟ್ ಆತನ ಬಜ್ಜಿ ಕಾಂಡ ಆಕ್ಸಿಡೆಂಟ್ ಆತಂದ್ರೆ ಭಾರಿ ತೋರದ ಜವನಿ 35 ವರ್ಷದ ಜವನಿ ಆ ಮರಣನು ಮತ್ತೆ ಅಲ್ಪದ ಶಿಷ್ಟ ಮತ್ತು ಈ ದಲಿತರನ್ನೆಲ್ಲಿತ್ತದು ಮರ ಕಟ್ತದೆ ಮತ್ತು ಕಾಟ ಉರವಣ ಮತ್ತು ಮಲ್ತಿತ್ತೀರಿ ಯಾರು ಸ್ವಲ್ಪ ಮರಣದ ಅಲ್ಪ ಐತೆ ಕುಡ್ಲಾಗ ಮರಣ ಹತ್ತಿತ್ತು ಆಡಿ ಪೋಣಗ ಕಾಟ ಸಾಧಾರಣ ಒಂಜಿ ಆಜಿ 7 ಫೀಟ್ ಮಟ್ಟ ಎತ್ತರ ಮಲ್ತೀರಿ ಒಂಜಿ 5-7 ಕ್ವಿಂಟಲ್ ಕಣಕ್ಕೆ ಬಂತದ್ದು ಅಟ್ಟೆಟ್ಟಿ ದೀತೀರಿ ಪೋಣಗ ಐತೆ ಮಿತ್ತು ಮರಣ ದೀದನಗ ಎಂಚೆಂಚೆ ಮಲ್ಪಣಗ ಮರಣ ಗೊತ್ತಿಚ್ಚಿ ತಾಯ್ಬಂಡ ಅಡಿಡ್ತು ತೂಲಕ್ಕೆರೆ ವ್ಯವಸ್ಥೆ ಇಜ್ಜಿ ಪೂರ ಬಂದು ಮಲ್ಪ ಅಟ್ಟಿ ಕಟ್ಟಿದ್ದು ದೀಲೆಕ್ಕ ದೀತದೆ ಅಕ್ಕ ಪಾಪ ಒಂದು ಪ್ರಾಯದಕ್ಕಳು ರಡ್ಜಲ್ಲ ದೀತನಕ್ಕಳು ಪೊತ್ತಾಯಿರು 1 ಗಂಟೆ ಬಿಟ್ಟಲು ತೂ ಪತ್ತಂದ ಅನಗ ಅಕ್ಕಳ ಮೆಲ್ಲ ಅಂಚಿಂಚಿತೊಳಗ ಜಾರಿ ಅಪ್ಪಗೆ ಮುಲ್ಪ ಮತ್ತು ಮಲ್ತದ ಅಭ್ಯಾಸ ಇರ್ತದೆ ಅಪ್ಪ ಯಾನು ಎರಡಲ್ಲಿ ಕೇಂಜಿ ಅಲ್ಪ ಕುಂಟು ಮತ್ತೆ ಇರ್ತದೆ ಕುಂಟು ಮತ್ತು ಅಡ್ಡ ಮತ್ತೆ ಒಂಜೆ ಕನಕನ ಹೋಯ್ತು ಮಾಡಿದೆ ತಿರ್ತಿರ್ದು ಒಂಜೆ ಕನಕನ ಹೋಯ್ತದೆ ತಿರ್ತಿರ್ದು ಮಿತ್ತು ತೂ ಬರ್ಪಳಕ ಮಲ್ತದ್ದು ತೂ ಬೇಗ ಬರ್ತದೆ ತೂ ಬರ್ತಂದು ಅಕ್ಲೆ ಅಲ್ತಕ್ಲೆ ಮಾತು ಖುಷಿ ಆಗಿ ಇಂದು ಒಂಜಿ ಹೊಸತ್ತು ಮಾಡಿದ್ರು ಕಾಟು ಹೊಡೆದು ಕನಕ ದೆಪ್ಪೆರೆ ಬರಲಿ ದೆಪ್ಪಿ ಸತ್ತಿಗೆ ಜಾರುಂಡು ದೆಪ್ಪನ ಉಂಡು ಇಡೇ ಹಿಡಿದು ದೆಪ್ಪೋಳು ಆ ರೀತಿ ದೆತ್ತದು ತೂ ಬರ್ಬಳಕ ಮಲ್ತದ್ದು ಆಂಡಲ ಪೊತ್ತದು ಮುಗೀಜಿ ಆಜಿ ಕಿಂಟೋಲ ಕನಕ ಪಾಡ್ದೆ ಇಡಲ್ಲ ಐಟ್ ಪೊತ್ತ ದಯಬಂಡ ಕರಂಚಿಡ್ಬೋದು 1 ಗಂಟೆ ಪೊರ್ತು ಕನಕ ಮತ್ತು ಕಂಚಿಬೋದು ಅಕ್ಲ ಕೈತಾರ ಬಿತ್ತಿಲ್ಲ ಅಕ್ಲನೇ ಬಿತ್ತಿಲ್ಲ ಸಾಧಾರಣ ಚಪಕದ ರೀತಿ ತೋರದ ಚಪಕದ ರೈತರು ಐದು ಪೂರ ಕಡಪಾಯ ಅಗಲ ಕಡಪದ್ದು 35 ಮರ ಕಟ್ತಾ ಇರು ಚೆಪುಕದ ಗಾಳಿ ಮರ ಕಟ್ಟದು ಪೂರ ಕಟ್ ಪಾಡ್ದು ಸಾಧಾರಣ 1 ಗಂಟೆ ರಾತ್ರಿ ಒಳಗೆ ಬೈಯಾಡು ಕತ್ತಾಳೆ ನನಗೆ ಪೊತ್ತಾದನ 1 ಗಂಟೆ ರಾತ್ರಿ ನನಗೆ ಪೊತ್ತು ಮುಗಿತೆ ಆ ಊರ್ದಗಳಿಗೆ ನಮ್ಮ ಮಿತ್ತಂಚೂರು ಅಭಿಮಾನ ಬರ್ತದೆ ಆ ರೀತಿ ಕೆಲವು ಸರ್ತಿ ಮರಣದ ಈ ಪೊತ್ತವನ ಕ್ರಮ ಏರೋ ತುಂಬದ ಕ್ರಮ ಅಂತೀರಿ ನಡುಕುಳ್ಳೋಡು ಅನ್ನೋದು ನಡುಕುಳ್ಳೋಡು ಆಲೋಚಿ ಅವು ಲೆವೆಲ್ಡ್ ಬರ್ತದೆ ಒಂದೇ ಲೆಕ್ಕ ತಿರ್ತಿ ಜತ್ತೊಂದು ಪೋಂಡ ಕ್ಲಿಯರ್ ಆದ ಪೊತ್ತುಂಡು ಅಂಚೆ ಒಂಜಿ ಕೆಲವು ದಿನ ಬದಲಾವಣೆ ಮಲ್ಪೋಡು ಆಗ್ಬಿಡು ನಂಗೆ ಅವು ಇಂಚ ಅನುಕೂಲ ಆಗ್ಬಿಡು ಅಂಚೆ ದುಂಬು ಮರಣ ಕೊರೋನಾಗ ಕೈ ಕಾಲು ಕಟ್ಟದು ಕೊಡ್ಬೋದು ಆ ಥರ ಒಂದು ಹಿಂಸೆ ಕೊರದು ಕಟ್ಟೋಣಕ್ಕೆ ಇಷ್ಟ ಐತಿ ಅವತ್ತಂದ್ರೆ ದುಂಬದ ಕಾರಣ ಮಲ್ತೀನಿ ಸರಿ ಚಟ್ಟು ಹೊಡ್ಕೊಂಡು ಅಂತೀರಿ ಅವಾಗ ಸ್ಟ್ರೆಚರ್ ಇಜ್ಜಂಡು ಬೊಕ್ಕ ಪೂ ಪಾಟ್ನ ಮಲ್ಲ ಇಜ್ಜಂಡು ಒಲ ಬೈಕುಲು ಕೈ ತಳಿತ್ತಂದ ಪೂತ ದೈತಿನ ಐತ ರೆಡ್ಡಿ ಬೀಜಿದ್ದು ಬಾಡುಂತಿನ ಬೊಕ್ಕ ಕುಂಟು ಪೋಡ್ತಂತ ಬಾಡ್ರಿ ಇಜ್ಜಂಡು ಇನ್ನೇನು ಚೆತ್ತು ಇನ್ನು ಸ್ಟ್ರೆಚರ್ ಉಂಡು ವ್ಯವಸ್ಥೆ ಬದಲಾದ ಸ್ಟ್ರೆಚರ್ ಉಂಡು ಬೊಕ್ಕ ಕುಂಟು ಹಾಕ ಬರ್ಪುಂಡು ಆಯ್ತ ಮೇಲ್ಗೆ ಬಾಡ್ರಿ 10-25 ಕುಂಟು ಉಪ್ಪುಂಡು ಐತ ಮೇಲ್ಗೆ ಪೂ ಕ್ವಿಂಟಲ್ ಗಟ್ಟಲೆ ಬರ್ಬೋದು ನೀವು ತುದು ಬರ್ಮಾತ ಸಾಧಾರಣ 10-15-20 ಕಿಲೋ ಉಪ್ಪುಂಡೇ ಉಪ್ಪುಂಡು ಇದು ಮಾತ್ರ ಪಾಡ್ದು ಆತನ ನೀರು ಬಿಟ್ಟು ಕೈ ಕಟ್ಟರೆ ಬಲ್ಲಿಂದ ಅನ್ನೋದು ಬಿಡ್ದು ಐದು ಬಕ್ಕ ಈ ಕುಂಟದ ಇಡೇಟ್ ಈ ಪೂತ ಇಡೇಟ್ ನೇನು ಕಟ್ಟೆರ ಬಿದ್ದಲ್ಲಗ ಒಂಜಿ ಥರ ಐನು ತೂನಗ ಒಂಜಿ ಅಸಹ್ಯ ಆಗ್ಬೋದು ಯಾಕೆ ಮಾಡೋದು ಕುಂಟು ಕಟ್ಟಂದೆ ಕುಂಟುಡೆ ಕೈ ಜಾರನ ಲೆಕ್ಕ ಪ್ಯಾಕ್ ಮಲ್ತದೆ ಮಲ್ಪೊಂಜಿ ವ್ಯವಸ್ಥೆ ಒಂಜಿ ಬದಲಾವಣೆ ಮಾಡ್ತಾರೆ ಆಕೆ ವಿರೋಧ ದಾಳಿಜ್ಜಿ ದಯಬಂಡ ಮರಣ ಕಟ್ಟದುಕೊಂಡು ಪುಣ್ಯನೇ ಇಷ್ಟ ಜ್ಞಾಪಜವು ತೂಬಣ ಸೈತಿನ ಲೊಕ್ಕ ಬರಬೇಡ ಅಕ್ಲ ಫ್ರೀ ಆದ ಬಿಡ್ದು ಕೊನೋಡು ಹೋಗ್ಬೇಡ ಅಂತ ಇಷ್ಟ ಒಂಜಿ ಬದಲಾವಣೆ ಐಟಿ ಮಲ್ತದೆ ಯಾನ್ ಒಂಜಿ ಸಾರ ಎತ್ತ ಪೂರ್ಣ ಪತ್ತದ ಮೆರವಣಿಗೆನಾಗ ಯಾನ್ ದಾಳ ಹತ್ತು ನಮತ್ತು ಅಂಚ ಬಾಬಣ್ಣನ ಎದುರುಡು ಕುಲ್ಲುನಿ ಯೋಗ್ಯತೆ ಎಂಕಿಜ್ಜಿ ನಾನು ಅಂಚ ಬಣ್ಣ ಹತ್ತತ್ತು ಅವೊಂಜಿ ಯೋಗ ಇರಗ ದೇವರ ಕೊನೆ ಯೋಗ ಆ ಯೋಗನ ಭಾಳ ಸಮರ್ಥ ರೀತಿಯಲ್ಲಿ ಪುರ್ಲುಡೀರು ಮಲ್ದರು ಮಾತೆರಿಗೆ ಅವಕಾಶ ದಿಕ್ಕುಜಿ ಸಂದರ್ಭಲ ಬರ್ಪುಜಿ ಬತ್ತಿಂಡಲ ಮಲ್ಪರ್ಲ ಗೊತ್ತುಜಿ ಇರಗೆ ಗೊತ್ತುಂಡು ಒಂಜಿ ಪುಣದೆಪ್ಪರೆ ಪೋಂಡ ವಿಶೇಷವಾದ ಹಳ್ಳಿಡು ಒರಿ ಅಂಚೆ ದೆಪ್ಪು ಅನ್ಪಿನಿ ಒರ ಅಂಚೆ ದೆಪ್ಪು ಅನ್ಪಿನಿ ವರ ಕಾರು ದುಂಪು ಆಡು ಅನ್ಪಿನಿ ಒರಿ ತರೆ ದುಂಪು ಆಡು ಅನ್ಪಿನಿ ಒಮ್ಮೆನು ಓದ್ತಿಳ್ದೆ ಈ ಬಾಬಣ್ಣನ ನೆತ ಮತ್ತರನ್ನು ಬೊಕ್ಕೊರಿ ಅನ್ಪಿನಿ ಒಂದೇನು ಮಾತ ಕೇಳಿದು ನಮ್ಮ ಬಾರಿ ಬಂಗೊಂಡು
ಯಾನು ಒಂತೆ ಮಟ್ಟಿಡು ಮತ್ತೊಂದಿತ್ತು ವಿಶೇಷವಾದ ಬಂಟನಗಳ ತೈತಿಂಡ ಹೆಂಗೆ ಫೋನ್ ಬರುವಂತುಂಡು ಯಾನು ಪೋಂತೆ ಒಂಜಿ ವರ್ಷೋಡು ಒಂಜಿ 10 ರೂಪ ಪುಣದೆ ತೊಪ್ಪು ಒಂಜಿ 14 ವರ್ಷೋಡು ಬೊಕ್ಕ ಹೆಂಗೆ ಹೆಚ್ಚು ಏನು ಪುಣದಿತ್ತೀನಿ ಸಾಮೂಹಿಕವಾದ ಹೆಂಕಲ್ಲ ಆಶ್ರಮಡೆ ಒಂಜಿ 700-300 ಜನ ತೈತಿರಲ್ಪ ಅಲ್ಪ ಒಂಜಿ 300-400 ಜನಕ್ಕೆ ತುಳಸಿ ನೀರು ಕೊಡ್ತೇನೆ ಒಂಜಿ ಅವಕಾಶ ಬರ್ತೇನೆ ಅವೇನ ಶ್ರದ್ಧಾಪೂರ್ವಕ ಮಲ್ತೇನೆ ಬೊಕ್ಕ ಕ್ರಮ ಅಂತೋಜಡು ತೆನ್ಕಾಡಿ ಒಂಜಿ ಕ್ರಮ ಉಂಡು ಬಡೆಗಾಡಿ ಒಂಜಿ ಕ್ರಮ ಉಂಡು ಮುಡಾಯಿಡು ಒಂಜಿ ಕ್ರಮ ಉಂಡು ಪಡ್ಡಾಡು ಬ್ರಾಣೆರಡು ಒಂಜಿ ಕ್ರಮ ಉಂಡು ಚಟ್ಟನಗಳ ಉಂಡು ಮೂಲೆರಡು ಒಂಜಿ ಕ್ರಮ ಉಂಡು ಮಡ್ಡೆಲ್ನಗಳು ಒಂಜಿ ಎಂಜಿ ಕ್ರಮ ಉಂಡು ಓ ಸಮ ತಪ್ಪೊಂದು ಪಂಡ ಸಾತೇಜ್ ಕೆಲವರು ಗಂಧ ಪಾಡುವೆರು ಕೆಲವರು ಬೂದಿ ಪಾಡುವೆರು ಕೆಲವರು ಕುಂಕುಮ ಆಡುವೆರು ಓರಿಯರ್ನ ಒಂಜಿ ಎಂದು ಏರು ಸಮ ತಪ್ಪೊಂದದು ನಮ್ಮ ಹಿಂದೆ ಒಂದೇಟು ಐಟ್ಲ ಕೆಲವರು ಪೊತ್ತವೆರು ಕೆಲವರು ಕೊಂಬುವೆರು ಓ ಸಮ ತಪ್ಪೊಂದು ಬಂಡ್ರಾಬಿ ಪರ್ಷಿಯನ್ ಜಾತಿ ಟಾಟಾ ನಗಲ್ನ ತಗೊಂಡು ಅವನು ಪಕ್ಕಿಗೆ ದೀಪೇರು ಅಗಲ್ನ ಸಮನೆ ಟೇಬಣಕ ಪೊಕ್ಕಡೆ ಪೊತ್ತದು ಆಳಾದ ಪೋಪಿನಕ್ಕೆ ಪಕ್ಕಿ ಹಣ್ಣನ ಬಜ್ಜೆ ದಿಂಜವಡು ಅಂಡ್ ಇನಿಕ್ ಒಂತೆ ಅಲ್ಪ ತೊಂದರೆ ಆತನು ರೇಪಣ್ಣ ಅಲ್ಪ ಗುಡ್ಡೆ ದಿನಾಗ ಆ ಮಲ್ಲಪ್ಪ ಬರ್ಪಿನ ಪಕ್ಕಿಲ್ಲ ಕಡಿಮೆ ಆಡು ಅವು ಬೊಕ್ಕ ಪಕ್ಕಿಲ್ಲ ಆ ಮಾಸ ತಿಂದು ಬಿತ್ತು ಓರಿ ದಿನಗಳನ್ನ ಫ್ಲ್ಯಾಟಿಗೆ ಕೊನತ್ತದು ಪಾಡೋಣ ಅಂಚಾದ ಅಗಲ್ ಹಿಡಿದು ಒಂತೆ ತಡೆ ಬೈತಾನೆ ಎಂಚಿನಪ್ಪಡು ನಮ್ಮ ಮಲ್ಪುನೇನು ಶ್ರದ್ಧೆಡು ಒಂಜಿ ಮಲ್ಪೋಡು ಐಕ್ ಅವೇ ವಿಧಾನದ ರಜೆ ಪೊರ್ಲುಡವಡು ಅಂಚೆ ಅವಡು ಇಂಚೆ ಅವಡು ಪಣಪಿನಕ್ಕೆ ಕಾಲ ಬದಲಾದ ಪೋನಾಗ ನಮ್ಮಲ ಬದಲಾವಡು ಅವು ಇತ್ಯದ ಜವಣೇರ್ನ ಒಂಜಿ ಏರ್ಪಣ್ಣ ಅಂದು ದುಂಬು ಬೆರ ಕೇಳೊಂದಿದ್ದಾರೆ ಇತ್ತೆ ಜವಣೇರು ಬರ್ಪೇರು ಆಂಡ ಒಂಜಿ ಕಡಿಟ ಆಂಡು ಒಂಜಿ ಎಡ್ಡೆ ತೆರಿನ ವರ್ಗದ ಗುಲಿ ಕುಡ್ಲದ ಒಂಜಿ ಪ್ರೊಫೆಸರ್ ಒಂಜಿ 2 ವರ್ಷದ ದುಂಬು ತೀರಿಯರು ಆ ತೀರಿನ ಸಂದರ್ಭ ಅರೆ ಮಗೆ ಡಾಕ್ಟರ್ ಕಲ್ತಿನಾರು ಪಿದೆ ಹೊರಡು ಬತ್ತೇನಾದಾಗ ಅರೆ ಸಂಬಂಧಿಕರು ಹಂಗಿದೆ ಪೋಡು ನಾನೇ ಹಂಗಿದೆ ತೆನೆಯನ್ನ ಅಮ್ಮೇರು ಸ್ವರ್ಗೋಪರಾಯ ಅಂದೇರು ಮೈ ತೊಜಾಯ ಬೆಟ್ಟಿಗೆ ಅವಲ ಅಂದೆ ತಪ್ಪತ್ತಾರು ಮಾತಾಡಿ ನಮ್ಮ ನಂಬಲಕ್ಕ ಒಂದು ಮಾತ ವಿಶ್ವಾಸ ಮುಖ ಆಶ್ರಮದ ಬಗ್ಗೆ ಎಂಚನ ಬಡಪಿನಿಂದ ಹೆಂಗಾರ್ತಾಬುಜಿ ಎಂಚನ ಹೆಂಕೊಂಜಿ ಎಲ್ಲಿಡಿ ಇಂಚಿಲ್ಲ ಒಂಜಿ ಬಾಬಣ್ಣ ಲೆಕ್ಕನೇದಾದ ಸೇವೆ ಮಾಡ್ಬಿಡೋದು ಆಸೆ ಇತ್ತಂದೆ ಅವು ನಟೊಂದೇ ಇತ್ತೆ ದೇವರಡ ಬುಕ್ಕ ಎಲ್ಲಿಡು ಎಂಕುಲ್ ಭಜನೆ ಮಲ್ಪನು ಅದಾಗ ಹರೇ ಕೃಷ್ಣ ಪರೇ ಕೇಶವ ಒಂದು ಮತ ಅವರು ಎಂಕುಲ್ ಮಿಗ್ಗೆ ಪಲ್ಲೆಲ್ಲ 3 ಜನ ಒಟ್ಟಿಗೂ ಬೈಯಡಕ್ಕೆ ಆಡೆ ಮಲ್ಪರೈತನು ಒಣಸುಡು ದುಂಬು ಅವು ಎಡ್ಡೆ ಕೈಪು ಕೊರದ ಕೈಪು ಮೀಂದ ಕೈಪು ನಾನು ಒಂದು ಭಜನೆ ಬಾರಿ ಪಾಸ್ಟ್ ಹಾಕೊಂಡು ಹರೇ ಕೃಷ್ಣ ಬರೇ ಕೇಶವ ಅಥವಾದೇನೆ ಮಿಗ್ಗಿಯರಿಲ್ಲ ಕೈತ ಒಂತೆ ಜೋರದೆ ಮತ್ತೆ ಬೇಗ ಬಂಡ್ರಿ ಕುಟ್ರೆ ಉಂಡು ಎಂಚನ ಭಜನೆ ಮಲ್ತದ ಅದಾಗ ಭಜನೆ ಪೂಜಾರು ಒಟ್ಟಾರೆ ಅವೊಂಜಿ ಶ್ರದ್ಧೆಡು ಮಲ್ಪನತ್ತು ಬೊಕ್ಕ ಪ್ರಾಯ ಬಂದಾಗ ಇಂಕ ದಾನಿ ಮಾಡು ಯಾನು ಇಂಚಿನ ಮಲ್ಪ ಬಡ್ದಿಂಕಂದಾಡು ಬೊಕ್ಕ ದಾದೋ ಒಂಜಿ ಮನಸ್ಸು ಬಾರಿ ಬರ್ತದ ಎಲ್ಲ ಅಮ್ಮ ಪಪ್ಪಗ 100 ವರ್ಷ ಆಯುಷ್ಯ ಕೊರಡು ದೇವರ ಯಾರಿಗೆ ಆರೋಗ್ಯ 100 ವರ್ಷ ಬದುಕಡು ಎಂಕಲ ಒಂಜಿ ಸೇವೆ ಮಲ್ಪನ ಸೌಭಾಗ್ಯ ಕೊರ್ಲೇನು ಅವು ಆಣ ಎಂಚೆನೆ ಅವು ಆಣಕ್ಕೇನೆ ಎಂಕಲ ಆಂಡು ಕಾಕತಾಳಿ ಅದಲ್ಕ ಕಕ್ಕೆ ಕುಲ್ಲುನಲ್ಲ ಮಡಲ್ ಬೂರ್ನಲ್ಲ ಒಟ್ಟುಗಾಡಿಗೆ ಎನ್ನ ಅಮ್ಮ 100 ವರ್ಷ ಬದುಕಿಯರು ಪಪ್ಪ 103 ವರ್ಷ ಬದುಕಿಯರು 70 ವರ್ಷ ಅವರು ಒಟ್ಟುಗಿತ್ತೇರು ಆರೋಗ್ಯ ಇಡುತ್ತೇರು ಅದಾಗ ಹೆಂಗಡೋ ಎನ್ನ ಪ್ರಾರ್ಥನೆ ನಡತ್ತೇನು ನಾನು ಗೊತ್ತಾಡುತ್ತೆ ಅಡ್ ಬುಕ್ಕಲ್ಲ ಅಂಚನೆ ಎನ್ನ ಜೀವನಡು ಯಾನು ಕೆಲಸ ಥರ ಉದ್ಯೋಗ ಬೋರ್ಡಿನ ಸೇರಿದಿನತ್ತೆ ಯಾನು ಉದ್ಯೋಗ ಸೇರಿಯೇ ಎನ್ನ ಗ್ರ್ಯಾಜುಯೇಷನ್ ಆಯ್ಬುಕ್ಕ LIC ಡೆವಲಪ್ಮೆಂಟ್ ಆಫೀಸರ್ ಸೇರಿ 1 ವರ್ಷ ಪ್ರಮೋಷನ್ ಅದು ಟ್ರಾನ್ಸ್ಫರ್ ಅದು ಮ್ಯಾನೇಜರ್ ಆಯನ ಅದು ಒಂದು ಅವಡು ದುಂಬು ಎಂಕು ಮದ್ಮೆ ಬೊಕ್ಕ ಈ ಸಮಾಜ ಸೇವೆ ಬರ್ರೆ ಆಪುಜಿ ಬರ್ರೆ ಸಾಧ್ಯನೇ ಇತ್ತೀಜಿ ಅದಾಗ ನಾ ಬುಡಿದಿಗೂ ಈ ಮದ್ಮಲ್ ಡ್ರೆಸ್ ಮಲ್ಪೊಂಡು ಒಂಜಿ ಇಂಟ್ರೆಸ್ಟ್ ಇತ್ತನು ಅದಾಗ ಎಂಕ್ ಟ್ರೈನಿಂಗ್ ಬಾಂಬೆಡು ಬರ್ತೇನೆ LIC ಆಫೀಸರ್ಸ್ ಟ್ರೈನಿಂಗ್ ಬರ್ತೇನೆ ಬನ್ನಿ ಏನೋ ಬುಡಿದಿನ ನೆತ್ತಂ ಪೋಯ ಅದು ಪತ್ತಬೋದು ಅಲ್ಲಿ ಎಂಕ್ ನೆತ್ತ ಟ್ರೈನಿಂಗ್ ಆನ ಅಲ್ಲಿ ಬ್ಯೂಟಿಷಿಯನ್ ಟ್ರೈನಿಂಗ್ ಮಲ್ತೆ ಅದು ಸುನೀಲ್ ಶೆಟ್ಟಿನ ಪಿಕ್ಚರ್ಡುಲ್ಲಿ ఆయన ಇಲ್ಲಡಿ ಇತ್ತಲ್ಲ ಒಂಜಿ ಕೆಲವು ತಿಂಗಳು
ಇತ್ತದಾಗ್ಬೋದು ಕುಡ್ಲಾಡದು ಇಡೀ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಡು ಸುರೂತ ಬ್ಯೂಟಿಷಿಯನ್ ಇತ್ತೆಲ್ಲ ಬ್ಯೂಟಿ ಪಾರ್ಲರ್ ಉಂಡು ಪರಬಾತೋಲು ಅಲ್ಲಿ ಪರಬಾತೋಲು ಬಂದು ಕೊಪ್ಪಾರ್ಬೋಡು ಪರಬ್ಬೆ ಈರು ಏನತ್ತೆ ಬಂದ್ಬೋದು ನೀನಡ್ದು ಬರಬ್ಬೆ ಯಾರ್ದಿಂಕು ಲಡೆ ಮಂತಂಡು ಗೊತ್ತಾಡೋದು ಅಂಚ ಹಾಲು ಬತ್ತೋರು ಹಾಲು ಬತ್ತದು ಅದಕ್ಕೆ ಕ್ಯೂ ಅದಕ್ಕೆ ಕ್ರಿಸ್ಮಸ್ ಬೊಕ್ಕ ಇರ್ನ ನ್ಯೂ ಇಯರ್ ದಾನಿ ಮತ್ತು ರಸ್ತೆ ಉಂಟು ಜನ ಎಂಕಲ ಜಾಗಲ ಮಸ್ತ್ ಇತ್ತೀಜಿ ಬಾಡ ಇಲ್ಲೆಡಿತ್ತ ಒಟ್ಟು ಈತ ಜಾಗಲ ಇತ್ತೀಜಿ ಎಂಕಲಿಗೆ ಕ್ಯೂ ಅವತ್ತು ಹೋದಾಗ ಎನ್ನ ಸಂಪಾದನೆ ಇಚ್ಛೆ ಅಲ್ಲಿ ಸಂಪಾದನೆ ಇರ್ತಾನೆ ನಾನು ಎಂಕದಾಲ ಮಲ್ಪೋಲಿ ಬಂದು ಏನು ರಾಜೀನಾಮೆ ಕೊರಿಯ ಆ ಕಾಲೋಡಿ ಎನ್ನಗುಲೆ ಮುಟ್ಟ ಸಂಬಂಧಿಕರು ಹಿರಿಯರು ಮರಲಿ ಈ ತೆಡ್ಡೆ ಕೆಲಸ ಉಪ್ಪುನಗೆ ಎಲ್ಲ ಈ ಸೈಡ್ ಮ್ಯಾನೇಜರ್ ಅದಿಂಬೆ ಉಡುಪೇನ ಬುಡಿಯ ಆಂಡ ಸತ್ಯ ಮಣ್ಪುಣಿ ಮುಟ್ಟ ಎಂಕ ಆತ್ಮತೃಪ್ತಿ ಉಂಡು ದುಡ್ಡು ಅಂತ ಹೆಚ್ಚ ಮಲ್ದೋಲಿ ರಿಟೈರ್ ಆಯ್ಬೇಕು ಗೋಡೆಡ್ ರಿಟೈರ್ಡ್ ಡಿವಿಷನ್ ಮ್ಯಾನೇಜರ್ ಅಥವಾ ಝೋನಲ್ ಮ್ಯಾನೇಜರ್ ಮುಟ್ಟಲು ಬೋತಲೆ ಎಂಕ ಸರ್ವಿಸ್ ಇರ್ತಲೆ ಪಾಠದಲ್ಲಿ ವಿನ ಆಂಡ ಆತ್ಮತೃಪ್ತಿ ಖಂಡಿತ ಎಂಕ ತೆಗೆದಂದು ನಾಪುಣು ಏನಕ್ಕೆ ದಾಲ ತೊಂದರೆ ಜನ ಸಂತೋಷ ಜೀವನ ಇಂಕ ಸೇವೆ ಮಲ್ಪರ ನನಲ್ಲ ಇಂಕೊಂದು ಆಯುಷ್ಯ ದೇವ್ರು ಕೊರಿ ಎರಡು ನನಲ್ಲ ಆಗಲೇ ಸೇವೆ ಮಲ್ಪಡೋದು ಉಂಡು ಈರ್ನೂದು ಮುಟ್ಟೆ ಇತ್ತು ಈರ್ನೂದು ಮುಟ್ಟೆ ಇತ್ತು ಇತ್ತೆ 100 140 ಸಾಧಾರಣ 140 ಇತ್ತೆ ಇಂಕಳ ದುಂಬು ಜೋಕುಲು ಒಂಜಿ 40 ಜನ ಇತ್ತೇರಿ ಆಗಲು ನಮ್ಮ ಅಪ್ಪೆ ತೆಡ ಅಮ್ಮೆ ಇದ್ದಿಡ ಅಂಚಿನಗಲೇನು ಬಡತನ ರೇಖೆ ತಗಲಿ ಗೆತ್ತವಂತ ಅಂಚೈತೆ ಜಿಲ್ಲೆಡೆ ಹೆಚ್ಚು ತಿಕ್ಕುಜೆ ನಮ್ಮ ಜಿಲ್ಲೆ ಪಿದೇದ ಜಿಲ್ಲೆಡ್ದು ಬರೋಡು ಹಾಸನ ಸಕ್ಲೇಶ್ಪುರ ಅಂಚೆನ ಬರೋಡು ಜೋಕುಲು ಅಂತೆ ಜೋರು ಇಲ್ಲರು ಆ ಸೈಡ್ದು ನಮ್ಮ ಊರದ ಜೋಕುಲೇನು ಸಂಸ್ಕೃತಿ ಇಜ್ಜಿ ನಾಡ್ರ ಭಂಗ ಆಗ್ಬಿಡು ಆಗಲೇ ಜೋರು ಮಲ್ಪರ ಬಲಿ ಆ ಕಡೆ ಇಜ್ಜಿ ಜೋರು ಮಲ್ತಂಡೆ ಎದುರು ಸ್ಟೇಷನ್ ಉಂಡು ಕೊಂಡು ಬರ್ಪೇರು ಬತ್ತಿದಾಗಲೇ ವಿಷಯ ಅರ್ಥ ಆಗ್ಬಿಡು ಆಗಲ್ಲ ಜೋಕುಲು ಅಂಚೆನೆ ಉಪ್ಪುವೇರು ಮತ್ತು ಸರ್ ನೋಡಿ ಸರ್ ಅವರಿಗೆ ನೀವು ಹೊಡಿಲಿಕ್ಕಿಲ್ಲ ಬೈಲಿಕ್ಕಿಲ್ಲ ಬೈಬಾರ್ದು ನಾವು ಬಂದು ಎಚ್ಚರಿಕೆ ಕೊಡ್ತಿದ್ರೆ ನಮಗೂ ತೊಂದರೆ ಅಂತೇಳಿ ಹೇಳಿ ಹೋಗ್ತಾರೆ ಏನು ಮಾಡೋದು ನಾವು ಕಷ್ಟ ಆದರೂ ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೇವೆ ಈಗ ನಾರ್ತ್ ಈಸ್ಟ್ನ ಕೆಲವು ಮಕ್ಕಳಿದ್ದರು ಅವರು ಹಾಗೆ ಈಗ 2 ಜನ ಮಾತ್ರ ಇದ್ದಾರೆ ಮತ್ತೆಲ್ಲ ವೃದ್ಧರೇ ಸುಮಾರು 100 ಜನ ಇದ್ದಾರೆ ಕೋವಿಡ್ ಸಮಯದಲ್ಲಿ ನನಗೆ ಒಂದು ವಿಚಿತ್ರ ಅನುಭವ ಆಯಿತು ನಮ್ಮ ಮನೆ ಹತ್ರ ನನ್ನ ಮಗನಿಗೆ ಸ್ವಲ್ಪ ಕೋವಿಡ್ ಆದಾಗ ಆಯಿತು ಆ ಸಮಯದಲ್ಲಿ ಅವ ಹೇಳಿದ ನಾನು ಇಲ್ಲಿ ಬೇರೆ ಹೋಟೆಲ್ನಲ್ಲಿ ಇಲ್ಲಿ ಒಂದು ರೂಮ್ ಮಾಡಿ ಇರ್ತೇನೆ ಅಂತೇಳಿ ಅದಕ್ಕೆ ಬೇಡ ನನ್ನ ಹೆಂಡತಿ ಹೇಳಿದ್ದು ನಾವೇ ಇಲ್ಲಿ ಆಶ್ರಮದಲ್ಲಿ ಕೂತ್ಕೊಳ್ಳುವ ಇಲ್ಲಿ ಒಂದು ಗೆಸ್ಟ್ ರೂಮ್ ಅಂತೇಳಿ ಉಂಟು ನಾನು ನನ್ನ ಹೆಂಡತಿ ಬಂದು ಸುಮಾರು 1 ತಿಂಗಳ ಕಾಲ ಇದ್ದದ್ದು ಬಹಳ ಒಳ್ಳೆಯ 2 ಅನುಭವಗಳಾಯಿತು ನನಗೆ ಒಂದು ಅನುಭವ ಏನಂತ ಹೇಳಿದರೆ ಆ ಸಮಯದಲ್ಲಿ ನನ್ನನ್ನು 1-2 ಸಂದರ್ಭದಲ್ಲಿ ರಕ್ಷಣೆ ಕೊಟ್ಟವರು ಡಾಕ್ಟರ್ A.V. ಶೆಟ್ಟಿ ಅಂತೇಳಿ ಆನಂದ್ ಶೆಟ್ಟಿ ಅಂತೇಳಿ ಕಾರ್ಡಿಯಾಲಜಿಸ್ಟ್ ಮಂಗಳೂರಿನ ಮೊದಲ ಹೃದಯ ತಜ್ಞ ಅವರು ಪ್ರತಿ ವರ್ಷ ಆಶ್ರಮಕ್ಕೆ ದುಡ್ಡು ಕೊಡ್ತಾಯಿದ್ದರು ಅವರಾಗೇ ಬಂದು ಕೊಡೋದು ನನ್ನನ್ನು ಕರೆಯೋದಲ್ಲ ಆದರೆ ಆ ವರ್ಷ ನನ್ನನ್ನು ಶ್ರೀನಾಥ್ ಒಮ್ಮೆ ಮನೆಗೆ ಬರ್ತೀರ ಹೇಳಿದೆ ನನಗೆ ಗೊತ್ತಿತ್ತು ಅವರು ಅಸೌಖ್ಯದಲ್ಲಿದ್ದಾರೆ ಅಂತ ಹೋಗುವಾಗ 1 ಲಕ್ಷದ ಚೆಕ್ ಬರೆದಿಟ್ಟಿದ್ದಾರೆ ಮನೆಗೆ ಹೋಗುವಾಗ ಅವರಿಗೆ ಕೋವಿಡ್ ಆಗಿರಲಿಲ್ಲ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ನಾನು ಹೀಗೆ ಹೇಳಿದೆ ಆನಂದಣ್ಣ ಪಕ್ಕದ ಬೋರ್ಡ್ ಲಿಪ್ ಲಿಪ್ಪಲೆ ಕೂಡಲೇ ಬರ್ಪೆ ಫ್ರೀ ಇಲ್ಲ ಇಜ್ಜಿ ಆನೇನು ಬಿಡಿದಿರ ಪಂತೆ ಪಕ್ಕ ಇಂಕ ದಾಳ ಇರೇನೇ ಲೆಪ್ಪುಡು ಆಲ ಆಂಡವಣ್ಣಗ ಇನ್ನು ಹೆಚ್ಚು ದಿವಸ ಇಲ್ಲ ಅಂಥೇಳಿ ಆ ಅಭಿಪ್ರಾಯದಲ್ಲಿ ಹೇಳಿದರು ನಾನು ಸ್ವಲ್ಪ ದಿವಸ ಇರೋದು ನನ್ನ ಅಂತ್ಯಕ್ರಿಯೆಗೆ ನೀವು ಸಹಾಯ ಮಾಡಬೇಕು ಅಂತೇಳಿ ಆ ರೀತಿಯಲ್ಲಿ ಹಾಗೆ ಹೇಳಿದಾಗೆ 15 ದಿವಸದಲ್ಲಿ ನನಗೆ ಫೋನ್ ಬಂತು ಅವರು ಸತ್ತರು ಅಂತೇಳಿ ಆ ಸಮಯದಲ್ಲಿ ನನಗೆ ಹೋಗೋದು ಸಾಧ್ಯವೇ ಇಲ್ಲ ಬೇರೆ ಯಾವ ಹೆಂಡತಿ ಸಹ ಮತ್ತು ಯಾರೂ ನನ್ನನ್ನು ಬಿಡ್ತಿಲ್ಲ ಕೋವಿಡ್ ಟೈಮ್ನಲ್ಲಿ ಅಲ್ಲಿ ಎಷ್ಟೋ ಆತ್ಮೀಯರನ್ನು ಹೆಣ ಮುಡ್ತಿರ್ಲಿಲ್ಲ ಆ ಹೆಣವನ್ನು ಗೋಣಿಯಲ್ಲಿ ಹಾಕಿ ಬಿಸಾಡಿದ್ದು ಆ ರೀತಿ ಇದ್ದಿತ್ತು ಸಂದರ್ಭ ನಾನು ಹೋಗೋ ಇದ್ದರೆ ಯಾರು ಸ್ನಾನ ಮಾಡಿಸಿ ಬರೋದಿಲ್ಲ ನಾನು ವಾಲಂಟಿಯರ್ ಆದೆ ನಾನೇ ಹೆಣ ತೊಳೆದೆ ಸ್ನಾನ ಮಾಡಿಸಿದೆ ಕ್ರಿಯೆ ಮಾಡಿದ ಗೊತ್ತೆ ನನ್ನನ್ನು ನೋಡಿದವರು ಅವರು ನನ್ನ ಹೆಂಡತಿಗೂ ಬಂದು ಹೇಳಿದೆ ಅವಳಿಗೆ ಏನು ಬೇಜಾರಾಗಲಿಲ್ಲ ಒಂದು 15 ದಿವಸದಲ್ಲಿ ನನಗೆ ಕೋವಿಡ್ ಆಯಿತು ಹಾಗೆ ನಾನೊಂದು 12 ದಿವಸ ಆಕ್ಸಿಜನಲ್ಲಿ
ಇಲ್ಲಿ ವಿಶಾಲ್ ನರ್ಸಿಂಗ್ ಹೋಮ್ನಲ್ಲಿ ಇದ್ದೆ. ಅದರ ಪರಿಣಾಮದಲ್ಲಿ ಆಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ನಾನು ಏರುಪೇರಾಯಿತು. ಆದರೆ ಇವತ್ತು ನಾನು ಬದುಕಿ ಉಳಿದಿದ್ದರೆ ಅದಕ್ಕೆ ಕಾರಣ ನಮ್ಮ ಆಶ್ರಮ ನಿವಾಸಿಗಳ ನಿತ್ಯ ಪ್ರಾರ್ಥನೆ, ಅದು ಶಕ್ತಿ ಆಯಿತು. ಮತ್ತು ಇನ್ನೊಂದು ಅನುಭವ ಏನಾಯಿತು ಅಂತೇಳಿ, ಅಲ್ಲಿ ನಾನಿರುವಾಗ ನನಗೆ ಸ್ವಲ್ಪ ಮೆಡಿಟೇಷನ್, ಧ್ಯಾನದ ಸ್ವಲ್ಪ ಹುಚ್ಚು. ವರ್ಷಕ್ಕೊಮ್ಮೆ ನಾನು ಹಿಮಾಲಯಕ್ಕೆ, ಋಷಿಕೇಶಿಗೆ, ಕನ್ಯಾಕುಮಾರಿ, ರಮಣ ಮಹರ್ಷಿ ಅಲ್ಲಿ ಹೋಗಿ ಒಂದು 8-10 ದಿವಸ ಇರ್ತಿದ್ದೆ, ಯಾವಾಗಲೂ ಇರ್ತಿದ್ದೆ. ಅಲ್ಲಿ ಏನೋ ಒಂದು ನನಗೊಂದು ತೃಪ್ತಿ ಆಗ್ತಿತ್ತು, ನಾವು ಹೋಗಿ ಬರ್ತಾಯಿದ್ದೇವೆ. ಹಾಗೆ ಅಲ್ಲಿ ನಮ್ಮ ಆಶ್ರಮದಲ್ಲಿ ಮೊದಲ ಬಾರಿಗೆ ಅಷ್ಟು ದೀರ್ಘಕಾಲ ನಾನು ನನ್ನ ಹೆಂಡತಿಯೊಟ್ಟಿಗೆ ಇದ್ದದ್ದು. ನನಗೆ ಅಲ್ಲಿಯೇ ಒಂದು ರೀತಿಯ ಏನೋ ಒಂದು ಎನರ್ಜಿ ಇದ್ದಾಗೆ ಕಂಡಿತು. ನನಗೆ ಆಯಿತು, ಯಾಕೆ ನಾನು ಇಲ್ಲಿ ನಾವು ಒಂದು ಧ್ಯಾನ ಮಂದಿರ ಕಟ್ಟಬಾರ್ದು, ಎಲ್ಲೆಲ್ಲೇ ಹೋಗ್ತೇವೆ ಅಂತೇಳಿ. ಅದು ಬಂದ ಕೂಡಲೇ ನಾವು ಕೋವಿಡ್ ಟೈಮಿನಲ್ಲಿ ನಮ್ಮ ಸ್ಟಾಫ್ ಹೇಳಿದ್ದು ನಾವೇನು ಧ್ಯಾನ ಮಂದಿರ ಕಟ್ಟುವ ಅಂತೇಳಿ. ಅದಕ್ಕೆ ಕೆಲವರು ಹೇಳಿದರು, ಇಲ್ಲ ಅದಕ್ಕೆಲ್ಲ ರೂಲ್ಸ್ ಉಂಟು, ಪಿರಮಿಡ್ ಟೈಪ್ ಆಗಬೇಕು, 45 ಡಿಗ್ರಿ ಆಗಬೇಕು, ಅಲ್ಲಿ ಆಕರ್ಷಣೆ ಜಾಸ್ತಿ, ಇದೆಲ್ಲ ಫೇತ್, ಅದು ಒಬ್ಬೊಬ್ಬರದ್ದು ಇದು. ಆ ಮಧ್ಯದಲ್ಲಿ ನನಗೆ ಏನಾಯ್ತು ಅಂತೇಳಿದರೆ, ಒಬ್ಬರು ಬುದ್ಧಿಸ್ಟ್ ಅವರು ಇಂಟರ್ನ್ಯಾಷನಲ್ ಟ್ರಸ್ಟಿನ ಸೆಕ್ರೆಟರಿ, ಅವರು ಮೈಸೂರು ಇದ್ದಾರೆ, ಅವರನ್ನು ಭೇಟಿಯಾಗಲಿಕ್ಕೆ ವಿಷಯ ಕೇಳಲಿಕ್ಕೆ ಹೋದೆ. ಅವರು ಹೇಳಿದರು, ಇಲ್ಲ ಹಾಗೇನೂ ಇಲ್ಲ, ಅದು ಆಕರ್ಷಣೆ ಮೊದಲು ಪ್ರಕೃತಿಯಲ್ಲಿ ಉಂಟು, ಒಳ್ಳೆಯ ಪ್ರಶಾಂತ ಸ್ಥಳದಲ್ಲಿ, ಮರದಡಿಯಲ್ಲಿ, ನೀರಿನ ಬಳಿಯಲ್ಲಿ ಅಂಥ ಜಾಗ ನೋಡಿ ನೀವು ಮಾಡಿ. ಆದರೆ ಕಟ್ಟಡ ಬೇಕಾಗಿಲ್ಲ, ಆದರೆ ಇವತ್ತೇ ಅದು ಬೇಕು. ಯಾಕಂತೇಳಿ ಬಿಸಿಲು ಮಳೆಗೆ ಇಂಥ ಸಂದರ್ಭಗಳಲ್ಲಿ ಅಲ್ಲಿ ಓಪನ್ ಆಗಿ ಇರಲಿಕ್ಕೆ ಆಗೋದಿಲ್ಲ. ಒಳ್ಳೆಯ ಒಂದು ಸುಂದರ ಕಟ್ಟಡ, ನಿರ್ಮಲ ಕಟ್ಟಡ ಕಟ್ಟಿ ಅಂತೇಳಿ ಅವರೇ ಶಂಕುಸ್ಥಾಪನೆಗೆ ಕಲ್ಲು ಹಾಕಲಿ ಬಂದರು. ಮತ್ತು ಇನಾಗ್ರೇಷನ್ ಬಂದಿದ್ದಾರೆ, ಅವರು ಬಂದಿದ್ದಾರೆ. ಮತ್ತು ಅವ್ರ ಹೆಸರು ಬ್ಯಾಡ ಹೇಳೋದು, ಶಶಿಯಣ್ಣ ಅವರು ಬಂದಿದ್ದಾರೆ ಭಾಳ ಆ ಕಾರ್ಯಕ್ರಮಕ್ಕೆ. ಅವ್ರು ಬಂದು ನನಗೆ ಅಲ್ಲಿಗೆ ಆಯಿತು. ನಾನು ವಿಶೇಷತೆ ಏನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಹತ್ರ ಏನು ದುಡ್ಡು ಇರಲಿಲ್ಲ, ನಿಜ ಇರಲಿಲ್ಲ. ಆಲೋಚನೆ ಮಾಡಿ ದಿವಸದಿಂದ ದುಡ್ಡು ಒಂದೇ ಒಂದು ಸ್ಥಳದಲ್ಲಿ ಇವತ್ತು ಹೇಳ್ತೇನೆ ನಾನು, ಯಾವ ಸ್ಥಳ ಹೇಳ್ತೇನೆ, ಯಾರ ಹತ್ರ ಕೇಳಿಲ್ಲ, ಯಾರಿಗೂ ತಿಳಿಸಲಿಲ್ಲ, ಒಂದು ರಿಸೀಟ್ ಬುಕ್ ಹಿಡ್ಕೊಂಡು ಹೋಗಲಿಲ್ಲ. ನಮ್ಮ ಆಡಳಿತ ಮಂಡಳಿಯಲ್ಲೇ ಹೆಚ್ಚಿನವರಿಗೆ ಗೊತ್ತಿಲ್ಲ. ಮಾಡುವ ಅಂತೇಳಿ ಮುಂದೆ ಹೋಯಿತು. ಹೋದದ್ದೇ 1.5 ಕೋಟಿ ನನಗೆ ಎಲ್ಲಿಂದ ಬಂತು ಅಂತೇಳಿ ನನಗೆ ಗೊತ್ತಿಲ್ಲ. 1.5 ಕೋಟಿ ರೂಪಾಯಿ. ಆಗ ಇನ್ನೂ ಉಂಟು ಸ್ವಲ್ಪ. ಅಷ್ಟೊತ್ತಿಗೆ ಒಬ್ಬರು, ಅದು ಮರ್ತೆ ನಾನು ನಿಮ್ಮಾಗಿ ಒಂದು ಸಣ್ಣ ಪತ್ರಿಕೆ ಬರೀತಿದ್ದೆ ಗೌರವ ಸಂಪಾದಕನಾಗಿ. ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟು ಸಂಘದ ಅಧ್ಯಕ್ಷನಾಗಿದ್ದೆ, ಕಾರ್ಯದರ್ಶಿ ಆಗಿದ್ದೆ. ಆಗ ಸಂಪರ್ಕ ಮಾಸಪತ್ರಿಕೆ ಅಂತೇಳಿ ಸುಮಾರು 10-15 ವರ್ಷ ಕಾಲ ನಾನೇ ಗೌರವ ಸಂಪಾದಕನಾಗಿ ಹೆಚ್ಚಿನ ಲೇಖನ ನಾನೇ ಬರೆಯುವುದು ಮಾಡ್ತಾ ಇದ್ದೆ. ಹಾಗೆ ನಿಮ್ಮ ಹಾಗೆ ಅಲ್ಲೇ ಕೂತ್ಕೊಳ್ಬೇಕಿತ್ತು ಇವತ್ತು ನಿಮ್ಮೊಟ್ಟಿಗೆ. ಇವತ್ತು ನೀವು ನನ್ನನ್ನು ಕುಳಿಸಿದ್ರಿ, ಅದಕ್ಕೆ ಅವಿನಾಶ ಒಂದು ಸಂದರ್ಭ ಅದು. ಮತ್ತೊಂದು ಹೆಣ ತೆಗೆಯೋ ಇಬ್ಬರನ್ನು ಒಟ್ಟಿಗೆ ಇಲ್ಲಿ ಮಾಡಿ ಕೂತ್ಕೊಳ್ತಾರೆ, ಅದು ಒಂದು ನಿಮಗೆ ಹೇಗೆ ಜೋಡಿ ಬಂದು ಗೊತ್ತಿಲ್ಲ, ಇದು ಹೇಗೆ, ಅದೆಲ್ಲ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ಅದೊಂದು ದೈವ ಸಂಕಲ್ಪ. ಇಬ್ಬರು ಯಾಕೆ ಬರಬೇಕು? ಒಂದು ಲೆಕ್ಕದಲ್ಲಿ ನನ್ನನ್ನು ಅವರು ಮಾಡಬೇಕು. ಆದರೆ ಇದು ಸರಿ, ಯಾಕಂದರೆ 4,000 ಮಾಡುವವರನ್ನು ಏನೋ 1,000 ಹೆಣ ತೆಗೆದವನು ಮಾಡೋದು, ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು, ಗೊತ್ತಾಯ್ತಲ್ಲ. ಇದು ಒಂದು ಹಾಗೆ ದುಡ್ಡು ಆಯಿತು. ಅವರಷ್ಟೊತ್ತಿಗೆ ನನ್ನ ಸಂಪರ್ಕ ಮಾಸಪತ್ರಿಕೆ ಬರೆಯುವಾಗ ಅದರ ಕನ್ನಡದ್ದು ಇಂಗ್ಲೀಷ್ನಲ್ಲಿ ಒಂದು ಆರ್ಟಿಕಲ್ ಬರ್ತಾ ಇತ್ತು. ನನ್ನ ಹೆಂಡತಿಗೆ ಅಜ್ಜೆ ಬೀಳಬೇಕು ಅವರು, ಅದು ಓದಲಿಕ್ಕೆ ಆಗೋದಿಲ್ಲ ಅಂದರೆ ಇಂಗ್ಲೀಷು ಅಷ್ಟು MA ಇಂಗ್ಲೀಷ್ ಲಿಟ್ರೇಚರ್, ಅವರಿಗೂ ಅರ್ಥ ಮಾಡಿದ ಅಷ್ಟಂಥ ಲೇಖನ ನನಗೆ ಹೆಚ್ಚೇನು ಹೇಳಿದ್ರು. ಆ ಶ್ರೀನಾಥ ದಾಯ ಪಾಡು ಅಮ್ಮಾರೆ, ಅವು ಅರ್ಥ ಬೇರೆಗೆ ಅರ್ಥ ಈ ಪಾಡು ಹೇಳಿದೆ. ಆದರೂ ನಾನು ನನ್ನ ಹೆಂಡತಿಗೆ ದೂರದಲ್ಲಿ ಅಜ್ಜೆ, ದೂರದಲ್ಲಿ ಅವರು ಸತ್ತು ಹೋಗಿ ನನಗೆ ಆಮೇಲೆ ಅವ್ರಿಗೆ ಮಕ್ಕಳಿಲ್ಲ. ಅವ್ರದ್ದು ಸ್ವಲ್ಪ ಹೆಂಡತಿಗೆ ಹೋಯ್ತು ದುಡ್ಡು, ಹೆಂಡತಿ ಸತ್ತು. ಮತ್ತು ಯಾರೋ ಬೇಕಾದವ್ರು ಬಂದು 2 ಬಾರಿ ಎಡ್ಡೆ ತಿನ್ನುತ್ತಿ ಅವರಿಗಂದು 30 ಲಕ್ಷ ಉಂಟು, 2 ಕೋರೋಡ ಹೇಳಿ ನೋಡಿ.
ಅದು ನಾನು ಆಗ ನೀವು ಪತ್ರಿಕೆಯಲ್ಲಿ ಹಾಗೆ ಏನಾದರೂ ಹಾಕಿದ್ರೆ ಯಾರನ್ನಾದರೂ ಒಂದು ಸಂದರ್ಭ ಬರ್ತದೆ. ನಂದಾಗಿ ಕೇಳೋದಲ್ಲ ಗೊತ್ತೈತಲ್ಲ. ಇವತ್ತು ಇನ್ನೊಂದು ನನಗೆ ನೆನಪಾಯಿತು. ಲಾಲ್ ಬಾಗಿನಲ್ಲಿ ನಾರಾಯಣ ಶೆಟ್ಟಿ ಅಂತ ಹೇಳಿದರು. ಎಲ್ಲರದ್ದು ವಿಶೇಷವಾಗಿ ಬಂಡೆ ಸಮುದಾಯದಲ್ಲಿ ಹೆಣ ತೆಗಿಬೇಕಾದ್ರೆ ಅವರಿಗೆ ಫೋನ್ ಕಾಲ್, ನಾರಾಯಣ ಶೆಟ್ಟಿ ಹೊರ ಬರೋಡು. ಕೊನೆಗೆ ಅವರೇ ಹೆಣ ತೆಗೆಯುವಾಗ ಯಾರು ಇಲ್ಲ. ಹಾಗೆ ನನಗೆ ಇವತ್ತು ಧೈರ್ಯ ಆಯಿತು, ಬಾಬಣ್ಣಲ್ಲಿ ಅಡ್ರೆಸ್ ತಗೊಳ್ಬೇಕು ಇವತ್ತು, ಯಾರಿಲ್ಲ ಅಂತೇಳಿ ನಾನೇ ಆಲೋಚನೆ ಮಾಡ್ತಾ ಇದ್ದೆ, ನಾಳೆ ನಮಗೆ ಯಾರಿದ್ದಾರೆ ಅಂತೇಳಿ. ಅದು ಒಂದು ಧೈರ್ಯ. ಇವತ್ತಿನ ಸಭೆಯಲ್ಲಿ ಭಾಳ ಸಂತೋಷ ಆಯಿತು. ಮತ್ತು ಕೊನೆಗೆ ಇನ್ನೂ 25 ಲಕ್ಷ ಬೇಕು. ಅಷ್ಟೊತ್ತಿಗೆ ಅಲ್ಲಿ ಊರಿನವರೊಬ್ಬರು ಬಂದರು, ನಿಮ್ಮಲ್ಲಿ ಕೆಂಪು ಕಲ್ಲು ಕಡಿಲಿಕ್ಕೆ ಕೊಡ್ತೀರೋ? ಖಂಡಿತ. ಎಷ್ಟು ಕೊಡ್ತೀರಿ? 1 ಎಕರೆಗೆ 25 ಲಕ್ಷ ಕೊಡ್ತೇವೆ. ಅದು ಹೊಂಡೆ ತುಂಬಿಸಿ ಆಯಿತು ಕೊಡುವ ಹೇಳಿದ್ರು. ಮಾಡಿದರು. 2 ಕೋಟಿ ಹಣ ಯಾರತ್ತೂ ಕೇಳಿದ್ದೆ ಬೇಡದ ಬಂತು. ಇದು ದೈವ ಸಂಕಲ್ಪ. ಅಲ್ಲಿ ಖಂಡಿತ ಒಳ್ಳೆ. ಅದು ಇತ್ತೀಚೆಗೆ ಒಬ್ಬರು ಡೆಲ್ಲಿಯವರು ಬಂದಿದ್ದರು, ದೀಪು ಸಿಂಗ್ ಅಂತೇಳಿ. ಏನೋ ಒಂದು ಕಾರಣ ಬಂದರು. ಅವರು ಹೋಗಿ ಅಲ್ಲಿ ಕೂತರು. ಅವರು ಏನೋ ಒಂದು ಅದ್ಭುತ ಒಂದು ಇದಾಯಿತು ಅಂತ ಅಲ್ಲಿ ಅವರು ಹೇಳ್ತಾರೆ, ಭಾಳ ವೈಬ್ರೇಷನ್ ಉಂಟು, ಕಂಪನ ಉಂಟು ಇಲ್ಲಿ ಅಂತೇಳಿ. ಒಳಗೆ ಇದ್ದರು, ಹೊರಗೆ ಬಂದರು, ಯಾರಿಗೋ ಫೋನ್ ಮಾಡಿದರು, ಹಿಂದಿಯಲ್ಲಿ ಮಾತಾಡಿದರು. ಮತ್ತೆ ನೋಡೋರು ಮಾತಾಡಿದ್ದು ಹಿಂದಿನ ಪ್ರೈಮ್ ಮಿನಿಸ್ಟರ್ VP ಸಿಂಗಿನ ಮಗನ ಹತ್ರ, ಮತ್ತೆ ಮಗಳ ಹತ್ರ. ಅವರು ಆಮೇಲೆ ಆ ಹೆಂಗಸು ನನಗೆ ಫೋನ್ಗೆ ಇತ್ತು, ಶ್ರೀನಾಥ್ जी मैं दिल्ली से बात करते हूँ, उधर मैं आएगा हमारा वो दीपू सिंह बोलता है, उधर बहुत वाइब्रेशन. अच्छा आइए. 15 ದಿವಸದಲ್ಲಿ ಅವಳು ಬಂದಳು. ಅವಳು ಅಪ್ಪ ಎಲ್ಲ ಬಂದರು. ಅವ್ರು ಭಾಳ ಖುಷಿ ಆಯಿತು. ಹೇಳಿದ್ದು ನಾನು, ಯಾವುದೆಲ್ಲ ಆಗಲಿಕ್ಕೆ ಕೊಟ್ಟು ಆಗೋದು ಆಗ್ತದೆ, ಅದು ಎಂಥದ್ದು ಗೊತ್ತಿಲ್ಲ. ನಮಗೆ ಹೆಣ ತೆಗೆದು ಬರೆದಿದ್ದಾರೆ ಇಬ್ಬರಿಗೂ. ಅವರಿಗೆ 4,000 5,000 ಲೆಕ್ಕ ಹಾಕಿದ್ದಾರೆ, ನಾನು ಸ್ವಲ್ಪ ಕಡಿಮೆ ಹಾಕಿದ್ದಾರೆ ಅಷ್ಟೇ. ಒಂದು ಇಬ್ಬರದ್ದು ನಕ್ಷತ್ರ ಒಂದೇ ಗೊತ್ತಿಲ್ಲ. ಯಾವ ನಕ್ಷತ್ರ ಸ್ವಾಮಿ? ಹಾಗೆ 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 ಸಿಕ್ಕಿದೆ. ಒಬ್ಬೊಬ್ಬರು ಬರ್ತದೆ. ಹಾಗೆ ಏನೇ ಇಲ್ಲ, ನಾವೆಲ್ಲ ವಿಶೇಷ ಏನು ಹೇಳಿಕ್ಕಿಲ್ಲ. ಪ್ರಶ್ನೆ ಇದ್ದರೆ ಕೇಳಿ ಉತ್ತರ ಕೊಡ್ತೇನೆ. ನಮ್ಮದು ಜಾತಿ, ನಾನು ಬಂಟ್ರು ಅಂತ ಹೇಳಬಾರ್ದು. ಹೋಗಿದೆ ಜಾತಿ. ನಾವು ಮಾನವ ಜಾತಿ. ಯಾರೋ ಒಬ್ಬ ಮಗ ಕೇಳಿದಂತೆ ತಂದೆಯವರ ಹತ್ರ, ಇದು ಯಾವ ಕೋರ್ಸಿಗೆ ಹೋಗಲಿ ಅಪ್ಪ ಅಂತ ಹೇಳಿದಂತೆ. ನಾನು ಡಾಕ್ಟ್ರ, ಇಂಜಿನಿಯರ್, ಯಾವ ಕೋರ್ಸಿಗೆ ಬೇಡ, ಸಮಾಜ ಸೇವೆ ಮಾಡು, ಇದರಲ್ಲಿ ಕಾಂಪಿಟೇಷನ್ ಇಲ್ಲ, ಯಾರೂ ಇಲ್ಲ, ಭಾಳ ಒಳ್ಳೆಯ ಇದು ಸಂದರ್ಭ ಅಂತೇಳಿ. ನಮಗೆ ಜೀವನದಲ್ಲಿ ನಿಜ ಬರಬೇಕಾದರೆ ಸಮಾಜ ಸೇವೆಯಲ್ಲಿ ಸಿಕ್ಕುವ ಸಂತೋಷ ಎಲ್ಲಿಲ್ಲ. ಗೌರವ ಆಗಲಿ, ಯಾವುದಕ್ಕೂ ತೊಂದರೆ ಇಲ್ಲ. ನಿಮ್ಮ ಏನಾದರೂ ಪ್ರಶ್ನೆ ಒಂದು ಹೇಳ್ತೇನೆ, ಅದು ಸ್ವಲ್ಪ ಆಭಾಸದ ಪ್ರಶ್ನೆಯೇನ, ಪಕ್ಕ ಪತ್ರಿಕೋದ್ಯಮ ನಾನು ಸೇರಿದ್ದೇನೆ, ಹಾಗಾಗಿ ನೀವು ತಪ್ಪು ತಿಳಿಬೇಡಿ. ಒಮ್ಮೆ ಒಂದು ಸಣ್ಣ ತಮಾಷೆಗೆ ಹೇಳ್ತಾ ಇದ್ದೇನೆ. ಡೆಲ್ಲಿಯಲ್ಲಿ ದೊಡ್ಡ VIP ವಿಮಾನದಲ್ಲಿ ಬಂದು ಇಳಿದರಂತೆ. ನ್ಯಾಚುರಲಿ ಪತ್ರಿಕಾ ಪ್ರತಿನಿಧಿಗಳಲ್ಲಿ ಹೋಗ್ತಾರೆ, ಛಾಯಾಗ್ರಾಹಕರು ಹೋಗ್ತಾರೆ. ಅದರಲ್ಲಿ ಒಬ್ಬ ಆ VIPಯ ಕ್ಲಾಸ್ಮೇಟು, ಪರ್ಸನಲ್ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್ ಹಾಗೆ ಬಂದು ಇಳಿದುವಾಗ ಎಲ್ಲರೂ ಇರುವಾಗ ಒಂದು ಬೇರೆ ಪ್ರಶ್ನೆ. ಅಥವಾ ಶಶಿಯವರು ನನ್ನ ಹತ್ರ ವೈಯಕ್ತಿಕವಾಗಿ ತಮಾಷೆಯಲ್ಲಿ ಮಾತಾಡಿ, ಸಾಮೂಹಿಕವಾಗಿ ಸ್ವಲ್ಪ ಗೌರವ ಕೊಟ್ಟು ಮಾತಾಡಬೇಕು. ಹಾಗೆ ಆ ಪತ್ರಿಕಾ ಪ್ರತಿನಿಧಿ ರಿಪೋರ್ಟರ್ ಕೇಳಿದಂತೆ, ದೊಡ್ಡ VIP, ನಿಮ್ಮ ಇಷ್ಟೆಲ್ಲ ಸಾಧನೆಗಳಿಗೆ ರೀಸನ್ ಫಾರ್ ಆಲ್ ದಿಸ್, is it not your wife is reasonable? Yes, your wife ಅಂತ. ಅರ್ಥ ಆಯ್ತಾ? ಇದು ತಮಾಷೆಗೆ ಹೇಳ್ತಾ ಇದ್ದೇನೆ, ಅವ್ರ ಆತ್ಮೀಯರಲ್ಲಿ ಎಸ್ ಯುವರ್ ವೈಫ್ ಇಸ್ ರೆಸ್ಪಾನ್ಸಿಬಲ್ ಅಲ್ವಾ? ಎಸ್ ಯುವರ್ ವೈಫ್ ಅಂತ. ಹಾಗೆ ಪತ್ರಿಕಾ ಬಂದು ಮತ್ತೊಂದಕ್ಕೆ ಒಂದು ಸಣ್ಣ ಅನುಭವ. ಒಮ್ಮೆ 83ನೇ ಇಸ್ವಿಯಲ್ಲಿ ನಾನು ಮಡಿಕೇರಿಯಲ್ಲಿ LIC ಮ್ಯಾನೇಜರ್ ಹೋಗುವಾಗ ನಾನು ಬಂದಾಗ ಬಸ್ನಲ್ಲಿ ಹೋಗ್ತಾಯಿದ್ದೆ, ಕಾರಲ್ಲಿ ಇಡ್ತಿದ್ದೆ, ಗೌರ್ಮೆಂಟ್ ಬಸ್ನಲ್ಲಿ ಹೋಗ್ತಾಯಿದ್ದೆ. ಅಲ್ಲಿ ಮೆಟ್ಟು ಹತ್ತುವಾಗ ಪರ್ಸ್ ಯಾರು ಕಿಡ್ನಾಪ್, ಅದು ಗ್ಯಾಂಗೇ ಇತ್ತು. ಆ ಗ್ಯಾಂಗಿನಲ್ಲಿ ಒಂದು 7-8 ಮಂದಿ ಹಣ ಕಳ್ಕೊಂಡಿದ್ದಾರೆ. ಕಳ್ಕೊಂಡು ಹೋಗಿ ಪರ್ಸ್ ಕೊಟ್ಟು ಅಷ್ಟೊತ್ತಿಗೆ ಯಾರೋ ನಾನು ಗುರ್ತದವರು ಇದ್ದರು. ಹೇಗೆ ಏನಲ್ಲಿ ಬಗ್ಗಿಣು ನೋ ಏನಾರು ಬಗ್ಗಿಣು ಏನೇಟು 300-400 ರೂಪಾಯಿದಲ್ಲಿತ್ತು ಮಾರ ಬಂತು. ಯಾರ ಉದಯವಾಣಿಯಲ್ಲೇ ಬಂತು, ಯಾರದ್ದು ಎಷ್ಟು ಶ್ರೀನಾಥ್ ಹೆಗಡೆ ಮ್ಯಾನೇಜರ್ ವಹಿಸಿ. ಮತ್ತೊಬ್ಬರಿಗೆ ಹೇಳಿದ್ವಿ, ನನ್ನ ಪಾಕೆಟ್ ಹಿಡಿದು ದುಡ್ಡು ಆತೇನೆ ಇತ್ತೀರಿ.
ಹಾಗೆ ಪತ್ರಿಕೆಯವರ ಹತ್ರ ಯಾವ ರೀತಿ ಇರಬೇಕು ಅಂತೇಳಿ ಅರ್ಥ ಆಗೋದಿಲ್ಲ. ಆದರೆ ನಾನು ಒಬ್ಬ ಪತ್ರಿಕೆ ಆದ್ದರಿಂದ ನನಗೆ ಸಂತೋಷ. ಇವತ್ತು ಆ ಲೆಕ್ಕದಲ್ಲಿ ಒಂದು ನನಗೊಂದು ಇಲ್ಲಿ ಬರಲಿಕ್ಕೆ ಅವಕಾಶ ಸಿಕ್ಕಿದೆ. ಇನ್ನೊಂದು ಕೇಳೋದು, ನಮ್ಮ ಆಶ್ರಮ ಹೆಚ್ಚನ್ನು ನೋಡಿದ್ದರೂ ಒಂದು ನಿಮ್ಮ ವಾರ್ಷಿಕ ಒಂದು ಯಾವುದಾದ್ರು ಒಳ್ಳೆಯ ದಿನವನ್ನು ನೀವಲ್ಲಿ ಮಾಡಿ ಸಂದರ್ಭ ಮಾಡಿ ಬರಬೇಕು. ನಿಮ್ಮ ಎಲ್ಲ ಜನಗಳಿಗೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ. ಉಪಹಾರ ಆಗಲಿ, ಊಟ ಆಗಲಿ, ಎಲ್ಲ ವ್ಯವಸ್ಥೆ. ಅಲ್ಲಿ ಸುಮಾರು 100 ಜನಕ್ಕೆ ನಿಲ್ಲಕ್ಕೆ ಕೂತ್ಕೊಳ್ಳಿಕ್ಕೆ ಅವಕಾಶ ಉಂಟು. ನಿಮ್ಮ ಯಾವುದಾದ್ರೂ ಒಂದು ವಾರ್ಷಕ್ಕೆ ಒಂದು ದಿವಸ ಆದರೂ ಬನ್ನಿ. ಹೆಚ್ಚಿಗೆ ಬರ್ಬೋದು, ಒಂದೇ ದಿವಸ ಅಂತೇಳಿ ಏನಿಲ್ಲ, ಪ್ರತಿ ವರ್ಷವೂ ಬರ್ಬೋದು. ಅಲ್ಲಿ ಒಂದು ದಿವಸ ನೀವು ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೆ ವಿತ್ ಫ್ಯಾಮಿಲಿಯೇ ಬನ್ನಿ. ನೀವು ನಿಮ್ಮ ಫ್ಯಾಮಿಲಿ ಒಂದು ಪಿಕ್ನಿಕ್ ಮಾಡದೇ ಇದ್ದರೆ ಒಟ್ಟಿಗೆ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂಡಿಕೊಂಡು ಒಂದು ಬೆಳಿಗ್ಗೆ ಸಂಜೆವರೆಗೆ ಆಟ ಮಾಡಿಕೊಂಡು ಅವರೊಟ್ಟಿಗೂ ಸ್ವಲ್ಪ ಆಟ ಮಾಡಿಕೊಂಡು ಒಂದು ದಿವಸ, ಅರ್ಧ ದಿವಸ ಆದರೂ ಅಲ್ಲಿ ನೀವು ಕಳೀಬೇಕು, ಧ್ಯಾನ ಮಾಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಏನಾದರೂ ಪ್ರಶ್ನೆ ಇದ್ದರೆ ವೆಲ್ಕಮ್. ಈ ಧ್ಯಾನ ಮಂದಿರಕ್ಕೆ ಯಾರು ಬರ್ಬೋದು? ಕಂಡೀಷನ್ ಹೇಗೆ? ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಮತಿ ಇದೆಯಾ? ಅಲ್ಲಿ ಮುಖ್ಯ ಅಂತೇಳಿದರೆ ಯಾವುದೇ ಧರ್ಮ ವಿರೋಧ ಅಲ್ಲಿ ಇಲ್ಲ. ಆದರೆ ಈ ಧ್ಯಾನಕ್ಕೆ ಸಂಬಂಧಪಟ್ಟವರು ಮಾತ್ರ ಅದರ ಬಗ್ಗೆ ವಿಶ್ವಾಸವಿದ್ದವರು ಬರ್ಬೋದು. ಧ್ಯಾನದ ಬಗ್ಗೆ ಅವರಿಗೆ ಧ್ಯಾನದಲ್ಲಿ ವಿಶ್ವಾಸ ಇದ್ದರೆ ಯಾರು ಬರ್ಬೋದು. ಯಾವ ಅದಕ್ಕೆ ಜಾತಿ ನೀತಿ ಎಂಬ ಪ್ರಶ್ನೆ ಇಲ್ಲ, ಎಲ್ರಿಗೂ ಆಹ್ವಾನ. ಮತ್ತು ಅಲ್ಲಿ ಒಂದು ಧಾರ್ಮಿಕ ಅಂತೇಳಿ ಸಹ ಹೇಳುವುದಿಲ್ಲ. ನಾನು ಹೇಳುವುದಾದರೆ ಏನಂತ, ಡಿವೈನ್ ವೇ, ಇನ್ನು ಡಿವೈನ್ ವೇ ಒಂದು ಕಾರ್ಯಕ್ರಮ ಆಗುವುದಿದ್ರೆ ಮದುವೆ ಆಗಲಿ, ಈಗ ಹಾಯ್ಕೊಂಡು ಮದುವೆ ಅಂತ ಹೇಳಿದರೆ ಏನೋ ಒಂದೊಂದುಂಟು. ಆ ತಂದೆ ತಾಯಿಯನ್ನು ಮುಂದಿಟ್ಟುಕೊಂಡು ಪುರೋಹಿತ ಶಾಹಿಗಿಂತಲೂ ನಾನು ನೋಡ್ತೇನೆ, ಈಗ ತಾಯಿ ತಂದೆ ವರನಿಗೆ ಕರಿಮಣಿ ಕೊಡುವುದಿಲ್ಲ ಅಥವಾ ಹೂಮಾಲೆ ಕೊಡುವುದಿಲ್ಲ, ಪುರೋಹಿತರೇ ಎಲ್ಲವನ್ನು ಮಾಡ್ತಾರೆ. ತಾಯಿ ತಂದೆ ನಾನು ತುಂಬ ಸಮಾಜದಲ್ಲಿ ನೋಡ್ತೇನೆ, ತಾಯಿ ತಂದೆಯಲ್ಲಿ ಆಚೆ ಇದ್ದಾರೆ, ಅಲ್ಲಿ ಪುರೋಹಿತರೇನೇ ಇರ್ತಾರೆ. ಇದು ಅಷ್ಟು ನೋಡಲಿಕ್ಕೆ ಒಂದು ಆಭಾಸ ಕಾಣ್ತದೆ, ಪುರೋಹಿತರೇ ಎಲ್ಲರೂ ಮಾಡುವುದು. ಹಾಗಾಗಿ ನನ್ನ ಒಂದು ರೀತಿಯ ಭಾವನೆಗಳು ಬೇರೆ. ಆ ರೀತಿಯಲ್ಲಿ ಮಾಡಿದರೆ ಅವರಿಗೆ ಸುಮಾರು 200 ಜನಕ್ಕೆ ಅವಕಾಶ ಉಂಟು. ಮಾಡುವುದಿದ್ದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಊಟಕ್ಕೂ ನಾವು ವ್ಯವಸ್ಥೆ ಮಾಡಿ ಕೊಡ್ತೇವೆ. ಅಲ್ಲಿ ಸೀಟ್ ಉಂಟು, ಮೈಕ್ ಉಂಟು, ಮಾಡ್ತೇವೆ. ಆದರೆ ಆ ರೀತಿ ಕೆಲವು ನಿಯಮ ಪಾಲಿಸಬೇಕು. ಅದು ಇಲ್ಲ, ಅದು ಹೋಗಿದೆ. ಈಗ ವರದಕ್ಷಿಣೆಗೆ ಈಗ ದಕ್ಷಿಣೆ ಮಾತ್ರ ಉಂಟೀಗ, ಅದು ಉಳಿದಿದೆ. ಅದು ಮುಂಚೆ. ಈಗ ವರದಕ್ಷಿಣೆ ಹೆಚ್ಚು ಕಡಿಮೆ ಯಾವ ಸಮಾಜದಲ್ಲಿ ಇಲ್ಲ, ಎಲ್ಲ ಹೋಗಿದೆ. ಇಲ್ಲ, ಅದಕ್ಕೆ ಅಂತಸ್ತು ನೋಡಿ ಯಾರು ಆಗುವವರು, ಅದರ ವರದಕ್ಷಿಣೆ ಇಲ್ಲ. ಕಾರ್ಯಕ್ರಮಗಳು ವಿಭಿನ್ನ ರೀತಿಯಲ್ಲಿ ಹೋಗಿದೆ. ಬೇರೆ ಬೇರೆ ಅಭಯ ಆಶ್ರಯ ಸ್ಥಾಪನೆಯಾದ್ದು 1973ರಲ್ಲಿ ನಿವೃತ್ತ ಅಸಿಸ್ಟೆಂಟ್ ರೆವಿನ್ಯೂ ಕಮಿಷನ್ ಅವರು ಲಿಂಗಪ್ಪಯ್ಯ ಅವರು ಮಾಡಿದ್ದು. ದಯವಿಟ್ಟು ನನಗೆ ಹೇಳಲಿಕ್ಕೆ ಅಧ್ಯಕ್ಷರು ಕೇಳಿದರು, ಗೊತ್ತಿಲ್ಲವೋ ಗೊತ್ತಿಲ್ಲ. ಆದರೆ ನಾನು ಹೇಳುವಲ್ಲಿ ತಪ್ಪಿ ಹೋದೆ. ಅವರನ್ನು ನಾವು ನಿತ್ಯ ಸ್ತುತಿಸಬೇಕಾದ ವ್ಯಕ್ತಿ. ಆಗ 55 ವರ್ಷಕ್ಕೆ ಸರಕಾರಿ ವೃತ್ತಿಯಲ್ಲಿ ನಿವೃತ್ತಿ. ಆ ನಂತರ ಪೆನ್ಷನಲ್ಲಿ ಕುತ್ತಿಗೆ ಒಂದು ಚೀಲ ಹಿಡ್ಕೊಂಡು, ಏನೂ ಸೌಕರ್ಯ ಇಲ್ಲ ಆಶ್ರಮದಲ್ಲಿ, ಮಾಡು ಮತ್ತು ನೆಲ ಮಾತ್ರ ಅಷ್ಟೇ. ಊಟಕ್ಕೂ ಕಷ್ಟ ಕೊಡಲಿಕ್ಕೆ ಹಾಸಿಗೆ ಇಲ್ಲ, ಫ್ಯಾನ್ ಇಲ್ಲ, ಯಾವುದೇ ಸೌಕರ್ಯ ಇರಲಿಲ್ಲ. ಆದರೂ ಆ ಕಾಲದಲ್ಲಿ ಅವರು ಒಂದು ನಿವೃತ್ತಿಯಾಗಿದ್ದರೂ ಭಾಳ ಒಂದು ಶಕ್ತಿ ಪೂರ್ತಿ ಹಾಕಿ ಅದನ್ನು ಬೆಳೆಸಿದರು. 83ರಲ್ಲಿ ನಾನು ಅವರೊಂದಿಗೆ ಸೇರಿದೆ. ಆ ನಂತರ ಸುಮಾರು 41 ವರ್ಷ ಆಯಿತು ಅವರು ಒಟ್ಟಿಗಿದೆ. ಅವರು ಈಗ ತೀರಿ ಹೋಗಿದ್ದಾರೆ. ಅವರ ಮಕ್ಕಳೆಲ್ಲ ಯಾರು ಹೇಳಿದರು, ಸೇವೆಯಲ್ಲಿ ಮಾಡಿದ ಮಕ್ಕಳು ಒಳಗೆ ಇರ್ತಾರೆ ಅಂತೇಳಿ. ಒಬ್ಬರು SP ಆಗಿದ್ದರು, ಒಬ್ಬರು AGM ಆಗಿ ಬ್ಯಾಂಕಿನಲ್ಲಿದ್ದರು, ಮತ್ತೊಬ್ಬರು DGM ಆಗಿದ್ದಾರೆ, ಒಳ್ಳೆಯ ಸ್ಥಾನದಲ್ಲಿದ್ದರು. ಅವರಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ನೆನಪಿಸಿಕೊಳ್ತೇನೆ. ವಿಶೇಷತೆಯನ್ನು ಪಡೆದಿತ್ತು. ಆದರೆ ಇವತ್ತಿನ ಒಂದು ಕಾರ್ಯಕ್ರಮ
ಒಂದು ರೀತಿಯ ಕೌಟುಂಬಿಕ ನಮ್ಮ ಒಳಗೆ ಕೂತ್ಕೊಂಡು ನಾವು ಕುಟುಂಬದೊಳಗೆ ಕೂತ್ಕೊಂಡು ಮಾತಾಡಿದ ಹಾಗೆ. ಅಂದರೆ ಇಬ್ಬರು ಸಮಾಜ ಸೇವಕರು, ಒಬ್ಬರು ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಮುಡಿಪಾಗಿಟ್ಕೊಂಡು ಜನರ ಇದರಲ್ಲಿ ಸಾಧಕ, ನಾವು ಇನ್ನೊಬ್ಬರು ಒಂದು ಸಮಾಜ ಸೇವಾ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ತಾವು ಕೂಡ ಅದರಲ್ಲಿ ಒಂದು ಭಾಗವಾಗಿ ಕಾರ್ಯನಿರ್ವಹಿಸಿರುವವರು. ಇಬ್ಬರಿಗೂ ನನ್ನ ಅನಂತ ವಂದನೆಗಳು. ಮುಖ್ಯವಾಗಿ ನಾನು ಹೇಳೋದಾದರೆ ಅವರು ನಮ್ಮ ಎಷ್ಟು ಅವರನ್ನು ಹೇಳಿದ್ರು ಕೂಡ ನಮಗೆ ಇದು ಮಾಡಲಿಕ್ಕಾಗಲ್ಲ. ಅಂದರೆ 4500 ಶವ ಸಂಸ್ಕಾರವನ್ನು ಮಾಡಿದ್ದಾರೆ ಅಂತೇಳಿ. ಈ 4500 ನಾವೊಂದು ನಿಧನರಾದಾಗ ನಮ್ಮ ಹತ್ತಿರದ ಸಂಬಂಧಿಕರು, ಸ್ವಲ್ಪ ದೂರ ಸಂಬಂಧಿಕರು, ಮತ್ತು ನಮ್ಮ ಒಂದು ಏನಿಲ್ಲ ಅಂದರೆ ಒಂದು ನಮ್ಮ ಸ್ನೇಹಿತರ ಯಾರ ಜೊತೆ ಇಟ್ಟಿದಾಗ ಹೋಗ್ತೇವೆ. ಇನ್ನೊಬ್ಬರು ಯಾರು ಸತ್ತಿದ್ದಾರೆ, ಹೌದು ನಾವು ಹೌದಂತಂದು ಹೇಳ್ತೇವೆ. ಆದರೆ ಇವರು ತಮಗೆ ಸಂಬಂಧ ಇಲ್ಲ, ತಮಗೆ ಪರಿಚಯ ಇಲ್ಲ ಅಂಥವರ ಮನೆಗೂ ಕೂಡ ಹೋಗಿ ಶವ ಸಂಸ್ಕಾರ ಮಾಡಿಕೊಂಡು ಅವರಿಗೆ ಒಂದು ಹೆಚ್ಚಾಗಿ ಹಿಂದೆ ಈಗಲೂ ಒಂದು ಮನೆಯಲ್ಲಿ ನಿಧನರಾದಾಗ ಆ ಮನೆಯವರು ತುಂಬ ಟೆನ್ಷನಲ್ಲಿ ಇರ್ತಾರೆ, ಅಂದರೆ ದುಃಖದಲ್ಲಿರ್ತಾರೆ. ಆವಾಗ ಬರುವ ಒಬ್ಬೊಬ್ಬ ವ್ಯಕ್ತಿಗಳು ಕೂಡ ಒಂದೊಂದು ರೀತಿಯಲ್ಲಿ ಅವರ ಥಿಂಕಿಂಗ್ ಇರ್ತಾರೆ. ಈ ನಡುವೆ ಅವರನ್ನೆಲ್ಲ ಬಿಟ್ಟು ಇವರು ಆ ಶವ ಸಂಸ್ಕಾರವನ್ನು ಹೇಗೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಎಂತಹ ಕ್ರಿಯೆಗಳೆಲ್ಲ ಆಗಬೇಕು, ಅದರ ಒಂದೊಂದು ಜಾತಿ ಧರ್ಮದಲ್ಲಿ ಬೇರೆ ಬೇರೆ ಇದ್ರೂ ಕೂಡ ಅದನ್ನೆಲ್ಲ ಅರಿತುಕೊಂಡು ಎಲ್ರಿಗೂ ಅಲ್ಲಿಯ ನಮ್ಮಲ್ಲಿ ಹೆಚ್ಚಾಗಿ ಒಂದೊಂದು ಸಮುದಾಯಕ್ಕೆ ಅಲ್ಲಿಯ ಇವರು ಇರ್ತಾರೆ ಅಂತ ಗುರಿಕಾರರು ಅಂತ ಇರ್ತಾರೆ. ಆ ಗುರಿಕಾರರಿಗಿಂತ ಜಾಸ್ತಿಯಾಗಿ ಇವರು ಅರ್ಥಕೊಂಡಿರ್ತಾರೆ ಅಂತ ನೆನೆಸ್ಕೊಳ್ತೇನೆ. ಯಾಕಂದ್ರೆ ಎಲ್ಲ ಜಾತಿಯ ಎಲ್ಲ ಶವ ಸಂಸ್ಕಾರಗಳಲ್ಲಿ ಭಾಗವಹಿಸಿ ಅವರ ಅನುಭವ ಈಗ ಎಲ್ಲ ಈ ನಿಧನರಾದಾಗ ಅಲ್ಲಿ ಹೋಗಿ ಆ ಕಾರ್ಯವನ್ನು ಮಾಡಿಸುವಂತಹ ಒಂದು ಕಾರ್ಯ ಒಂದು ಉತ್ತಮವಾದ ಕಾರ್ಯ. ಅವರ ಸಮಾಜ ಸೇವೆ ಇನ್ನಷ್ಟು ಮುಂದುವರೆಯಲಿ. ಅದೇ ರೀತಿ ಅವರ ಇನ್ನು ಇಂಥ ಕಾರ್ಯಗಳಿಗೆ ಈಗಾಗಲೇ ಹೇಳಿದರು, ಜಿಲ್ಲಾದಲ್ಲಿ ಯಾರು ಗುರುತಿಸಿಲ್ಲ, ಮೋಸ್ಟ್ಲಿ ಜಿಲ್ಲಾ ರಾಜ್ಯೋತ್ಸವ ಸಿಗಲಿಲ್ಲ, ಜಿಲ್ಲಾ ಮಟ್ಟದಲ್ಲಿ ಗುರುತಿಸಬೇಕಿತ್ತು, ಗುರುತಿಸಬೇಕಾಗಿದೆ. ಮತ್ತು ಅದರೊಟ್ಟಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗುವಂತಾಗಲಿ ಅವರಿಗೆ ನಮ್ಮ ಪ್ರೆಸ್ ಕ್ಲಬ್ನ ಪರವಾಗಿ ನಮ್ಮ ಈ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಶ್ರೀನಾಥ್ ಹೆಗಡೆ ಅವರು ಹೇಳಿದೆ, ನಾನು ಒಂದು ಸಾಧಾರಣ 20 ವರ್ಷಗಳ ಹಿಂದೆ ಅಭಯಾಶ್ರಯಕ್ಕೆ ನಾನು ನಿರಂತರ ಹೋಗ್ತಿದ್ದೆ. ಯಾಕಂದರೆ ನಮ್ಮ ಯೂನಿವರ್ಸಿಟಿಯಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದಾಗ ಅಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಬಂದಾಗ ನಮಗೆ ಏನಾದರೂ ಒಂದು ಅಸೈನ್ಮೆಂಟ್ ಕೊಡ್ತಿದ್ರು. ಜರ್ನಲಿಸಮಲ್ಲಿ ಒಂದು ಅಸೈನ್ಮೆಂಟ್ ಕೊಡ್ತಾರೆ, ಅಲ್ಲಿ ಅಭಯಾಶ್ರಯಗಳಿಗೆ ಹೋಗಿ ಒಂದು ಸ್ಟೋರಿ ಮಾಡಿ. ಆ ಸಂದರ್ಭದಲ್ಲಿ ನಾನು ಒಂದು 2003-04 ಸಂದರ್ಭದಲ್ಲಿ ನಾನು ನಿರಂತರದಲ್ಲಿ ಸಂಪರ್ಕದಲ್ಲಿದ್ದೆ. ನಮ್ಮ ಕಾಲೇಜಿಗೆ ನಮ್ಮ ಡಿಪಾರ್ಟ್ಮೆಂಟಿಗೆ ಬರುವ ವಿದೇಶಿ ವಿದ್ಯಾರ್ಥಿಗಳೊಂದಿಗೆ ಹೋಗ್ತಿದ್ದೆ. ಅದೇ ರೀತಿ ಬೇರೆ ವಿದ್ಯಾರ್ಥಿಗಳಲ್ಲಿ ಬಂದಾಗ ನಮ್ಮನ್ನು ವಿಶೇಷ ವರದಿಗಾರಿಕೆ ಗಳಿಸ್ತಿದ್ರು. ಅವಾಗ ಅವರು ಸರ್ ಇದ್ರು, ರಂಗಪ್ಪಯ್ಯ ಸರ್ ಇದ್ರು. ಅವರ ಒಂದು ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಇವರು ಶ್ರೀನಾಥ್ ಹೆಗಡೆ ಅವರು. ಅವರ ಕಾರ್ಯಕ್ಕೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಒಂದು ರೀತಿಯಲ್ಲಿ ಅನಾಥ ಮಕ್ಕಳಿಗೆ, ವೃದ್ಧರಿಗೆ ಅಂತೂ ಒಂದು ರೀತಿಯ ಆಸರೆಯ ತಾಣವಾಗಿದೆ. ಅದೇ ರೀತಿ ಅನೇಕ ವಿದ್ಯಾರ್ಥಿಗಳಿಗೆ ಅಲ್ಲಿ ಆಸರೆ ಆಗಿತ್ತು. ನನ್ನ ಲೆಕ್ಕ ಪ್ರಕಾರ ನಾನೀಗ 4-5 ಮಂದಿ ನನಗೆ ಇವತ್ತು ಕೂಡ ಕನೆಕ್ಟಿವಿಟಿಯಲ್ಲಿದ್ದಾರೆ. ಅವರು ಉತ್ತಮ ಉದ್ಯೋಗದಲ್ಲಿದ್ದಾರೆ. ನಾನೊಬ್ಬ ಮಾತಾಡಿದಾಗ ನಾನು ಅಭಯಾಶ್ರಯದಲ್ಲಿ ಕಲಿತದ್ದು. ನನ್ನ ಸಂಬಂಧಿಯೊಬ್ಬರ ಕ್ಲಾಸ್ಮೇಟ್ ಆಗಿದ್ದ ಹುಡುಗ, ಅವ ಇವತ್ತು ಮೈಸೂರಲ್ಲಿ ಒಂದು ಕಂಪನಿಯಲ್ಲಿ, ದೊಡ್ಡ ಕಂಪನಿಯಲ್ಲಿ ಉತ್ತಮ ಹುದ್ದೆಯಲ್ಲಿದ್ದಾನೆ. ಅದೇ ರೀತಿ ಅನೇಕ ಮಂದಿಯಲ್ಲಿ ವಿದ್ಯಾರ್ಥಿಗಳು ಕಲಿತು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅವರಿಗೆ ಬರ್ತಿದ್ದಾರ ಗೊತ್ತಿಲ್ಲ, ಅವರ ಹಳೆ ವಿದ್ಯಾರ್ಥಿ ಸಂಘ ಮಾಡಿದಾರೆ ಅಂತ ಗೊತ್ತಿಲ್ಲ. ಅಭಯಾಶ್ರಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತೂ ಅನೇಕರಿಗೆ, ಅಶಕ್ತರಿಗೆ ಮತ್ತು ಅನಾಥ ಮಕ್ಕಳಿಗೆ ಒಂದು ರೀತಿ ಆಸರೆ ಆಗೈತೆ ಅಭಯಾಶ್ರಯ. ಈಗ ಒಂದು ಉತ್ತಮ ರೀತಿಯಲ್ಲಿ ಸಾಗ್ತಿದೆ. ಅಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಅಲ್ಲಿ ಬರ್ತೇವೆ. ಸರಿಗೆ ಹೇಳಿದ್ರು, ನಮ್ಮ ಒಂದು ಧ್ಯಾನ ಕೇಂದ್ರ ಇದೆ, ಆ ಧ್ಯಾನ ಕೇಂದ್ರದಲ್ಲಿ ತೊಡಗಿಸ್ಕೊಳ್ಬಹುದು ಅಂತೇಳಿ. ಖಂಡಿತವಾಗಿ ಒಂದು ದಿವಸ ಪತ್ರಕರ್ತರ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಒಂದು ಇಡುವ, ಅಲ್ಲಿ ಒಂದು ದಿವಸ ಅಲ್ಲಿ ಸ್ಪೆಂಡ್ ಮಾಡುವ ಅಂತ ಹೇಳಿ ನಾನು ಹೇಳ್ತಾ, ಇಬ್ಬರು ಸಾಧಕರನ್ನು ನಾವು ಇಲ್ಲಿ ನೋಡಿದ್ದೇವೆ. ಒಬ್ಬರು ಸಾಧಕರಿಗೆ ನಾವು ಗೌರವಿಸುವ ಅವಕಾಶ ಸಿಕ್ತು, ಇಬ್ಬರಿಗೆ ಗೌರವಿಸುವ ಅವಕಾಶ ಸಿಗಲಿಲ್ಲ. ಅವರು ತಗೊಳ್ಳುವುದಿಲ್ಲ ಗೌರವ.
ಅಷ್ಟು ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯ ಮುಂದಾಗಲಿ, ಇನ್ನೂ ಹಲವು ಯುವಕರಿಗೆ ಇವರ ಸಾಧನೆ, ಇವರ ಒಂದು ಕಾರ್ಯ ಅವರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ಕೊಂಡು ನಾನು ನನ್ನ ಒಂದು ಅಧ್ಯಕ್ಷೀಯ ಭಾಷಣ ಮುಗಿಸ್ತೇನೆ. ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದ ಇವತ್ತು ಕೊನೆ ಹಂತದಲ್ಲಿ ನಾವು ಬಂದು ನಿಂತಿದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂತಹ ಸಮಾಜ ಸೇವಕರಾದಂತಹ ಬಾಬು ಪಿಲಾ ಸರ್ ಇವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ನಮ್ಮ ಸೇಗೋಳಿ ಅಭಯಾಶ್ರಯದ ಸಂಚಾಲಕರಾದ ಶ್ರೀನಾಥ್ ಹೆಗ್ಡೆ ಸರ್ ಇವರಿಗೂ ಕೂಡ ಅಧ್ಯಕ್ಷರಾದಂತಹ ಶ್ರೀನಾಥ್ ಹೆಗ್ಡೆ ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸ್ತಿದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಸಂತ ಎನ್ ಕೊಣಾಜ್ ಆಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಯಾದಂತಹ ಶಶಿಧರ್ ಪೊಯ್ಯದ್ಬೈಲ್ ಆಗಿರ್ಬೋದು, ಹಾಗೂ ನಮ್ಮ ಉಪಾಧ್ಯಕ್ಷರಾದ ದಿನೇಶ್ ಹಾರಿಫ್, ಕೋಶಾಧಿಕಾರಿ ಬಶೀರ್ ಕಲ್ಕಟ್ಟ ಆಗಿರ್ಬೋದು, ಮತ್ತೆ ನಮ್ಮ ಕಾರ್ಯಕಾರಿ ಸಮಿತಿಯ ಮೋಹನ್ ಕುತ್ತರ್, ಆಸಿಫ್, ಗಂಗಾಧರ್, ಅಶ್ವಿನ್, ರಜನೀಶ್ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ.